ಆಚರಿಸಿದರೆ ಆ ಪರಬ್ರಹ್ಮವನ್ನು ನಾವು ತಲುಪಬಹುದು ಅನ್ನುವ ಸಂದೇಶ ಇದೆ ಅದರಲ್ಲಿ. ಹಾಗೆ ಈಗ ಅದರಲ್ಲಿ ಕಲಶದ ಮೇಲ್ಭಾಗದಲ್ಲಿ ತೆಂಗಿನಕಾಯಿ ಮತ್ತೆ ಯಾವ ಎಲೆ ಇರುವುದು ಅದರಲ್ಲಿ? ಅದರಲ್ಲಿ ಮಾವಿನ ಎಲೆ ಮಾತ್ರವ ಅಥವಾ ಅಲ್ಲ ಹಲಸಿನ ಎಲೆ? ಅಲ್ಲ 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 ಪಂಚಪಲ್ಲವಗಳು ಅಂತ ಹೇಳ್ತೇವೆ. ಅಶ್ವತ್ಥೋದುಂಬರ ಪ್ರಕ್ಷ ಚೂತ ನ್ಯಗ್ರೋಧ ಪಲ್ಲವಾಹ. ಅಶ್ವತ್ಥ ಉದುಂಬರ ಅಂದ್ರೆ ಅತ್ತಿ, ಅಶ್ವತ್ಥೋದುಂಬರ ಪ್ರಕ್ಷ ಕಿರುಗೋಳಿ, ಚೂತ ಮಾವಿನದ್ದು, ಚೂತ ನ್ಯಗ್ರೋಧ. ನ್ಯಗ್ರೋಧ ಅಂದ್ರೆ ಗೋಳಿಯ ಮರ, ಆಲದ ಮರ. ಆದರೆ ನಮ್ಮ ಸಂಪ್ರದಾಯದಲ್ಲಿ ನಾವು ದೇವರಿಗೆ ಈಗ ದೇವರಿಗೆ ಕ್ಷೀರಾಭಿಷೇಕ ನಡೀತಾ ಇದೆ. ಕ್ಷೀರ ಪೂರ್ಣತೆಯಿಂದ ಕಂಗೊಳಿಸಿದ ಕಲಶ ಅಭಿಷೇಕವಾಗಿದೆ. ಆ ದ್ರವ್ಯಕ್ಕೆ ಕ್ಷೀರಕಲಶ ಅಂತ ಹೆಸರು. ಇನ್ನು ನೀವು ವಾಯವ್ಯಕ್ಕೆ ಹೋದರೆ ಆ ಕಲಶದಲ್ಲಿ ದಧಿ, ಹಸುವಿನ ಶುದ್ಧವಾದಂತಹ ಮೊಸರು, ಪಂಚಾಮೃತ ದ್ರವ್ಯಗಳು ಕೂಡ ಒಂದೊಂದು ಕಲಶದಲ್ಲಿ ಸನ್ನಿಹಿತವಾಗಿದೆ. ನೀವು ಈಶಾನ್ಯ ದಿಕ್ಕಿನ ಕಲಶಕ್ಕೆ ಬಂದರೆ ಪಂಚಾಮೃತದಲ್ಲಿ ಒಂದೆನಿಸಿದಂತಹ ಆಜ್ಯ ತುಪ್ಪ. ನೀವು ಗಮನಿಸಿ, ಈಗ ಇದು 6ನೇ ಖಂಡ. ಈ 6ನೇ ಖಂಡದಲ್ಲಿ ಕ್ಷೀರವು ಆಪ್ಯಾಯಸ್ವ ಸಮೇತುತೆ ಅನ್ನುವ ಮಂತ್ರದಿಂದ ಪೂರ್ಣಗೊಳಿಸಲ್ಪಟ್ಟಿದೆ. ಅಂದ್ರೆ ಎಲ್ಲ ಖಂಡಗಳಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡ ಕಲಶ ಇರ್ತದೆ. ಹೌದು ಹೌದು. ಆ ಕಲಶದಲ್ಲಿ ಬೇರೆ ಬೇರೆ ದ್ರವ್ಯಗಳು ನಿಕ್ಷೇಪಿಸಲ್ಪಡ್ತವೆ. ಅದನ್ನು ಅಭಿಷೇಕಿಸಿದಂತಹ ಮಂತ್ರ ಆಪ್ಯಾಯಸ್ವ ಸಮೇತುತೆ ಅನ್ನುವ ಮಂತ್ರ. ಆಡಳಿತ ಮುಖ್ಯಸ್ಥರು ನಮಗೆ ಕಾಣಿಸ್ತಾ ಇದ್ದಾರೆ. ಹೌದು. ಸನತ್ ಕುಮಾರ್ ಶೆಟ್ಟಿ ಅವರು, ಕೊಡೆತ್ತೂರು ಗುತ್ತು. ಹೌದು, ಅವರು ಒಂದು ಲೆಕ್ಕದಲ್ಲಿ ತುಂಬಾ ಅದೃಷ್ಟವಂತರು. ಅವರ ಆಡಳಿತಾವಧಿಯಲ್ಲಿ ದೇವರಿಗೆ ಇಷ್ಟು ಸಂಭ್ರಮದ, ಇಷ್ಟು ಶಾಸ್ತ್ರೀಯವಾದ, ಇಷ್ಟು ವೈಭವದ ಬ್ರಹ್ಮಕಲಶ ಪುಣ್ಯೋತ್ಸವವನ್ನು ದೇವರ ಅನುಗ್ರಹದಿಂದ ಸಂಘಟಿಸುವ ಒಂದು ಅವಕಾಶವನ್ನು ದೇವಿ ಅವರಿಗೆ ಅನುಗ್ರಹಿಸಿದ್ದಾರೆ. ಕೊಡೆತ್ತೂರು ಗುತ್ತಿಗೂ ಕಟೀಲು ಕ್ಷೇತ್ರದ ಆಡಳಿತಕ್ಕೂ ಇರುವಂತಹ ಸಂಬಂಧ. ಕಟೀಲು ಮೇಳದ ಆಟದಲ್ಲಿ ಹೊಗಳಿಕೆಯವರು ಆಹೂಹು ದಕ್ಕಿತ್ತು ದಕ್ಕಿತ್ತು ಅಂತ ಹೇಳುವ ಹೊಗಳಿಕೆಯಲ್ಲಿ ಕೊಡೆತ್ತೂರು ಗುತ್ತಿನವರನ್ನು, ಅಂದರೆ ಆಡಳಿತ ಮುಕ್ತೇಸರರ ಹೆಸರು ಹೇಳಿ ಅವರನ್ನು ಹೊಗಳುವಂತಹ ಒಂದು ಸಂಪ್ರದಾಯ ಈಗಲೂ ನಾವು ಕಾಣ್ತೇವೆ. ಹೌದು. ಕೊಡೆತ್ತೂರು ಗುತ್ತಿನ ರಾಮಣ್ಣ ಶೆಟ್ಟರಾಗಲಿ, ಅವರೆಲ್ಲ ದೇವಸ್ಥಾನದ ಅಭಿವೃದ್ಧಿಗೆ ಬಹಳಷ್ಟು ದೊಡ್ಡ ದೊಡ್ಡ ಯೋಗದಾನಗಳನ್ನು ನೀಡಿದಂತಹ, ತ್ಯಾಗವನ್ನು ದೇವರಿಗೆ ಸಮರ್ಪಿಸಿದಂತಹ ಮಹನೀಯರುಗಳು. ಮಹಾಬಲ್ ಶೆಟ್ರು, ಕೋಟಿ ಶೆಟ್ರು, ಶ್ರೀಧರ್ ಶೆಟ್ರು, ಡಾಕ್ಟರ್ ಗಣನಾಥ ಶೆಟ್ರು, ಶಾಂಬ ಶೆಟ್ರು. ಅದಾದ ನಂತರ ದಯಾನಂದ ಶೆಟ್ಟಿ ಅವರು ಸ್ವಲ್ಪ ಸಮಯ ಇದ್ರು. ಹೌದು. ಪೂಂಜರಿದ್ರು. ಈಗ ಸನತ್ ಕುಮಾರ್ ಶೆಟ್ಟಿ ಅವರು. ಈಗ ಮುಂದೆ ಈಗ 7ನೇ ಖಂಡ. ಆ 7ನೆಯ ಖಂಡದಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಅಲ್ಲಿ ಮೊಸರನ್ನು ಸಂಯೋಜಿಸಿ ದೇವರಿಗೆ ಅಭಿಷೇಕಿಸಲ್ಪಡುತ್ತದೆ. ಅದು ಮಧ್ಯದ ಕಲಶದಲ್ಲಿ ಮಾತ್ರ. ಮಧ್ಯದ ಕಲಶದಲ್ಲಿ ಮಾತ್ರ. ಉಳಿದ 40ರಲ್ಲಿ ಶುದ್ಧ ಜಲ, ಅದರಲ್ಲಿ ಗಂಧ, ಕುಂಕುಮ ಕೇಸರಿಯಂತಹ ವಸ್ತುಗಳೆಲ್ಲ ಇವೆ. ಇದರಲ್ಲಿ ಆ ಕಲಶವನ್ನು ಮುಟ್ಟುವ ಅಧಿಕಾರ ಯಾರಿಗೆಲ್ಲ ಇರುವಂತಹದ್ದು? ಅಲ್ಲಿ ದೇವರಿಗೆ ಮೊನ್ನೆ ದಿವಸ ಕಂಕಣಬಂಧ ಅನ್ನುವ ಪ್ರಕ್ರಿಯೆ ಆ ಬ್ರಹ್ಮಕಲಶದ ವ್ರತದ ಪ್ರತೀಕವಾಗಿ ನಡೆಸಲ್ಪಟ್ಟಿದೆ. ಯಾರಿಗೆಲ್ಲ ಕಂಕಣಬಂಧ ಅನ್ನುವ ಆ ವ್ರತಕ್ಕೆ ಒಳಗಾಗಿದ್ದಾರೋ ಅವರಿಗೆಲ್ಲ ಆ ಕಲಶವನ್ನು ಮುಟ್ಟುವ ವಿಶೇಷವಾದ ಧಾರ್ಮಿಕವಾದಂತಹ ಅಧಿಕಾರವಿದೆ. ಈಗ ಇಲ್ಲಿ ಲಿಂಗಕ್ಕೆ ಅಭಿಷೇಕ ಆಗ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹೌದು. ಕಟೀಲು ಕ್ಷೇತ್ರದಲ್ಲಿ 2 ಸಾನ್ನಿಧ್ಯಗಳು, ಒಂದು ಮೂಲ ಕುದುರು ಅಂತ ಹೇಳ್ತೇವೆ. ಹೌದು. ಅಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಒಂದು ಲಿಂಗಾಕೃತಿಯನ್ನು ಕಾಣ್ತೇವೆ ನಾವು. ಹೌದು. ಇಲ್ಲಿ ಪ್ರಧಾನವಾದಂತಹ ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯ, ಇಲ್ಲಿ ಕೂಡ ಲಿಂಗ ಇದೆ. ಹೌದು. ಕಟೀಲು ಅಂತ ಹೇಳಿದ್ರೆ ಭ್ರಮರಾಂಬಿಕೆ ಅಂತ, ಅದರಲ್ಲಿ ಭ್ರಮರ ರೂಪ ಯಾವುದು ಕಾಣುವುದಿಲ್ಲ, ಅದು ವಿಶೇಷ. ಈಗ ನಾವು ಆರಾಧನೆ ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಿ ಈಗ ನರಸಿಂಹ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಪ್ರಧಾನ ಮೂರ್ತಿ ನರಸಿಂಹನಾಗಿ ಕಾಣ್ತದೆ. ಹೌದು. ಆದರೆ ಕಟೀಲ್ನಲ್ಲಿ
ಭ್ರಮರದ ರೂಪದಲ್ಲಿ ಯಾವುದೇ ಇಲ್ಲಿ ಚಿತ್ರಣ ಇಲ್ಲ. ಇಲ್ಲಿ ದುರ್ಗಾ ಪರಮೇಶ್ವರಿಯ ಸ್ವರೂಪವೇ ಇರುವುದು. ಅದು ಭ್ರಮರಾಂಬಿಕೆಯಾಗಿದ್ರೂ ಕೂಡ ಲಿಂಗರೂಪ ಮತ್ತು ಆಲಂಕಾರಿಕವಾಗಿ ಚತುರ್ಭುಜಗಳಿಂದ ಪರಿಶೋಭಿಸುವಂತಹ ದೇವಿ. ಮೂಲ ಕುದುರಲ್ಲಿಯೂ ಕೂಡ ಅಲ್ಲಿ ಕಾಣಿಸುವುದು ಕೇವಲ ಲಿಂಗ ಮಾತ್ರ. ನೀವೀಗ ಆ ದೇವರ ಕಿರೀಟದ ಮೇಲೆ ಸರ್ಪಫಣವನ್ನು ಕಾಣಬಹುದು. ನಿಮ್ಗೆ ಅದು ಸ್ಪಷ್ಟವಾಗಿ ಚಿತ್ರದಲ್ಲಿ ಕಾಣುತ್ತದೆ. ಆ ಸರ್ಪದ ಹೆಡೆ ಇರುವುದರಿಂದಲೇ ಆಕೆ ಭ್ರಮರಾಂಬೆ. ಆಗ ನಾನೊಮ್ಮೆ ವಿವರಿಸಿದೆ. ಸರ್ಪಾಧೀಶ ಫಣಾತ ಪತ್ರ ಲಸಿತ, ಸರ್ಪಾಧೀಶನಾದ ಅನಂತ ಕೊಡೆಯಂತೆ ಆ ದೇವಿಯ ಮೇಲ್ಭಾಗವನ್ನು ಆವರಿಸಿದ್ದರಿಂದ ಮಂತ್ರಶಾಸ್ತ್ರದಲ್ಲಿ ಭ್ರಾಮರಿ ದುರ್ಗಾ ಪರಮೇಶ್ವರಿಯ ರೂಪ ಆ ರೀತಿಯಾಗಿ ವರ್ಣಿಸಲ್ಪಟ್ಟಿದೆ. ಇನ್ನು ಈ ಸನ್ನಿಧಾನ ಸ್ವಯಂಭೂ ಸನ್ನಿಧಾನ. ಸ್ವಯಂಭೂ ಸನ್ನಿಧಾನ ಯಾವತ್ತೂ ಕೂಡ ಭಾರತದಲ್ಲಿ ಅದು ಲಿಂಗಾಕೃತಿಯಿಂದಲೇ ವ್ಯಕ್ತವಾಗಬೇಕಷ್ಟೆ. ಅನ್ಯ ರೂಪದಿಂದ ಅದು ವ್ಯಕ್ತವಾಗುವುದಕ್ಕೆ ಶಕ್ಯ ಇಲ್ಲ. ಇನ್ನು ಸ್ವಯಂಭೂ ಸನ್ನಿಧಾನಕ್ಕೆಷ್ಟು ಮಹತ್ವ ಇದೆ ಅಂತ ಕೇಳಿದರೆ, ಗ್ರಹಣ ಕಾಲಘಟ್ಟದಲ್ಲಿ ಪ್ರತಿಷ್ಠಿತವಾದ ದೇವತಾ ಸನ್ನಿಧಾನಗಳ ನಿರ್ಮಾಲ್ಯವನ್ನು ತೆಗೆದು ಅಭಿಷೇಕವನ್ನು ಮಾಡಿ ಬಿಟ್ರೆ ಗ್ರಹಣ ಪ್ರಾರಂಭ ಆಗುವುದರೊಳಗೆ ಈ ಪ್ರಕ್ರಿಯೆ ಮುಗಿಬೇಕು. ಗ್ರಹಣ ಕಾಲದಲ್ಲಿ ಸ್ಪರ್ಶಿಸುವ ಹಾಗಿಲ್ಲ. ಸ್ವಯಂಭೂ ಸನ್ನಿಧಾನ ಆದರೆ ಗ್ರಹಣ ಕಾಲದಲ್ಲಿ ಆ ದೇವರಿಗೆ ಅಭಿಷೇಕ ಮಾಡಬೇಕು. ಇದು ಸ್ವಯಂಭೂ ಸನ್ನಿಧಾನದ ವಿಶೇಷತೆ. ಹಾಗಾಗಿ ಕೊಲ್ಲೂರಿನಲ್ಲಿ, ಕಟೀಲಿನಲ್ಲಿ, ಬಪ್ಪನಾಡಿನಲ್ಲಿ ಗ್ರಹಣ ಕಾಲದಲ್ಲೇ ದೇವರಿಗೆ ಅಭಿಷೇಕ. ಈ ಗ್ರಹಣ ಕಾಲದಲ್ಲಿ ದೇವರ ದರ್ಶನ ಆಗ್ತದೆ. ಈ ಕ್ಷೇತ್ರದಲ್ಲಿ ಕಟೀಲು ಕ್ಷೇತ್ರಕ್ಕೆ ಬರುವಾಗ ನಾವು ನೇರವಾಗಿ ಬರ್ತೇವೆ, ಬೀದಿಯಿಂದ ಒಂದು ಸೇತುವೆಯ ಮೂಲಕ ಹಾದು ಒಳಗೆ ಬರ್ತೇವೆ. ಆದರೆ ಅದನ್ನು ಭೌಗೋಳಿಕವಾಗಿ ಸ್ವಲ್ಪ ದೂರದಲ್ಲಿ ನಿಂತು ಅವಲೋಕನ ಮಾಡಿದರೆ ಆ ಕಟೀಲು ಕ್ಷೇತ್ರದ ಒಂದು ಭೌಗೋಳಿಕ ಚಿತ್ರಣ ಹೇಗೆ ಇರ್ತದೆ ಅಂತ ಕೊಡಬಹುದು. ದಕ್ಷಿಣ ದಿಕ್ಕು ಮತ್ತೆ ಉತ್ತರ ದಿಕ್ಕು ಎರಡೂ ಎತ್ತರವಾಗಿದೆ, ಮಧ್ಯದಲ್ಲಿ ತಗ್ಗಾಗಿದೆ. ನೀವು ಭ್ರಾಮರೀವನದಿಂದ ತೊಡಗಿ ಕೆಳಗಿನ ಸೇತುವೆಯವರೆಗೆ ಮಾತ್ರ ಇರತಕ್ಕಂತಹ ಆ ವಿಶಿಷ್ಟವಾದ ಕಲ್ಲುಗಳು, ಅದನ್ನು ಕೇವಲ ಕಲ್ಲುಗಳು ಅಂತ ಜ್ಞಾನಿಗಳು ತಿಳಿಯುವುದಿಲ್ಲ. ತಿಳಿದವರು ದೇವಿಯ ಪರಿವಾರತ್ವೇನ ಆವಿರ್ಭಾವವನ್ನು ಹೊಂದಿದ ಸನ್ನಿಧಾನಗಳದು. ಆ ಜಾತಿಯ ಕಲ್ಲು ಬೇರೆಲ್ಲೂ ಈ ಪ್ರದೇಶದಲ್ಲಿಲ್ಲ. ಮತ್ತೆ ಒಂದು ಕಾಲದಲ್ಲಿ ಆ ಕಲ್ಲನ್ನು ಯಾವುದೋ ಒಂದು ಉಪಯೋಗಕ್ಕೆ ಛೇದಿಸುವುದಕ್ಕೆ ಸಂಕಲ್ಪಿಸಿದಾಗ ಅದರಲ್ಲಿ ಏನೋ ಒಂದು ಸಮಸ್ಯೆ ಕಂಡು ಬಂದು ವಿದ್ವಾಂಸರ ಮೂಲಕ ವಿಮರ್ಶಿಸಿದಾಗ ಅದನ್ನು ಯಾವ ಕೂಡ ಕಾರಣದಿಂದಲೂ ಕೂಡ ನಾವು ಅದನ್ನು ಛೇದಿಸಬಾರದು. ಅದೆಲ್ಲ ದೇವಿಯ ಪರಿವಾರ ಸನ್ನಿಧಾನಗಳು ಅಂತ ವಿದ್ವಾಂಸರ ಮಾತಿದೆ. ಅದು ಕುದುರುವನದಿಂದ ಪ್ರಾರಂಭಿಸಿ, ಭ್ರಾಮರೀವನದಿಂದ ಪ್ರಾರಂಭಿಸಿ ಆ ಕಲ್ಲುಗಳಿರುವುದು ಕೆಳಗಿನ ಸೇತುವೆಯವರೆಗೆ ಮಾತ್ರ. ಬೇರೆ ನಂತರ ಇಡೀ ನಂದಿನಿಯನ್ನು ನೀವು ಹುಡುಕಿದರೂ ಆ ಜಾತಿಯ ಸೋಮನಾಥ ಕಲ್ಲುಗಳು ಲಭ್ಯವಾಗುತ್ತವೆ. ಆ ಗುಂಡು ಕಲ್ಲುಗಳು, ಎಲ್ಲಾ ಕಲ್ಲುಗಳು ಹೆಚ್ಚು ಕಮ್ಮಿ ವೃತ್ತಾಕೃತಿಯಿಂದ, ಎಲ್ಲಾ ಕಲ್ಲುಗಳು ಕೂಡ ಹೆಚ್ಚು ಕಮ್ಮಿ ಅದು ಅಭೇದ್ಯವಾಗಿವೆ. ಅದನ್ನು ಛೇದಿಸುವುದಕ್ಕೆ ಅತ್ಯಂತ ಕಷ್ಟ ಇದೆ. ಅಂತಹ ಒಂದು ವಿಶಿಷ್ಟವಾದ ಕಲ್ಲುಗಳು. ದೇವರಿಗೆ ನೈವೇದ್ಯ ಸಮರ್ಪಣೆ ಆಗ್ತಾ ಇದೆ. ನೈವೇದ್ಯ ಸಮರ್ಪಣೆಯ ನಂತರ ದೇವರಿಗೆ ನೀರಾಜನ ಅಂತ ಅವರು ಆರತಿ ಮಾಡುವ ವಸ್ತು ವಿಶೇಷಕ್ಕೆ ಹೆಸರು. ಈಗ ದೇವರಿಗೆ ಏಳನೆಯ ಖಂಡದ ಆ ದಧಿಕ್ರಾವಣ ಅನ್ನುವ ಮಂತ್ರದಿಂದ ಮೊಸರು ಅಭಿಷೇಚಿಸಲ್ಪಡುತ್ತದೆ. ದಧಿಕ್ರಾವಣ ಅನ್ನುವ ಮಂತ್ರ ಅದು ಮೊಸರು. ಹೌದು, ಲಿಂಗ ಸ್ಪಷ್ಟವಾಗಿ ಕಾಣುತ್ತದೆ ಲಿಂಗ. ಹೌದು. ಮತ್ತೆ ಸ್ವಯಂಭೂ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂಶಯ ಇಲ್ಲಿಲ್ಲ. ಈಗ ಬೇರೆ ಲಿಂಗಗಳಿದ್ರೆ ಆ ಲಿಂಗಗಳಿಗೆ ಮಾನ ಇದೆ, ಲೆಕ್ಕ ಇದೆ. ಅದಿಷ್ಟು ಉದ್ದ ಇರಬೇಕು, ಇಷ್ಟು ಅಗಲ ಇರಬೇಕು, ಹೀಗಿರಬೇಕು, ಹಾಗಿರಬೇಕು ಅಂತ. ಲಿಂಗಮಾನಾದಿರಹಿತಂ ಅದನ್ನು ಸ್ವಯಂಭೂ ಲಕ್ಷಣ ಹೇಳುವಾಗಲೇ ಬಿಂಬಮಾನಾದಿರಹಿತಂ, ಬಿಂಬದ ಅಳತೆ ಉದ್ದ ಅಗಲಗಳಿಂದ ಅದು ಹೊರತಾದುದು. ಆಮೇಲೆ ಯಾವುದೇ ಮಣಿರೇಖೆಗಳಿಲ್ಲದೇ ಇರುವುದು. ಶಿವಲಿಂಗದಲ್ಲಿ
ಈಗ ನಾವೆಲ್ಲವನ್ನೂ ಶಿವ ಅಂತ ಶಿವ ದೇವಾಲಯ ಅಂತ ಕರೀತೇವೆ. ಅದರಲ್ಲಿ ಮಣಿರೇಖೆಗಳು ಅಂತ ಇದೆ. ಆ ಮಣಿರೇಖೆಗಳಿಂದ ಉಮಾಮಹೇಶ್ವರ ಲಿಂಗವೋ, ಸೋಮನಾಥ ಲಿಂಗವೋ, ಹೀಗೆ ಗೌರೀಶಂಕರ ಲಿಂಗವೋ, ಹೀಗೆ ಅದನ್ನು ಪ್ರತ್ಯೇಕವಾಗಿ ನಾವು ವಿಭಜಿಸುವ ಕ್ರಮಗಳಿವೆ. ಆ ಮಣಿರೇಖೆಗಳಿಂದ ಈ ಬಿಂಬದಲ್ಲಿ ಮಣಿರೇಖೆಗಳಿಲ್ಲ, ಈ ಲಿಂಗವೇ ಆದರೂ ಮಣಿರೇಖೆಗಳು ಯಾವುದೂ ಇಲ್ಲ. ಈಗ ಪ್ರತಿಯೊಂದು ಖಂಡದ ಪ್ರಧಾನ ಕಲಶದ ಮೇಲಿರುವಂತಹ ತೆಂಗಿನಕಾಯಿಯನ್ನು ದೇವರಿಗೆ ಅದನ್ನು ಒಡೆದು ಸಮರ್ಪಿಸಿ ಪೂಜೆ ಮಾಡಿ ಮತ್ತೆ ನಂತರದ ನೋಡಿ, ಈಗ ದೇವರಿಗೆ ನೀರಾಜನ ಸಮರ್ಪಿತವಾಗಿ ನೀರಾಜನ ಅಂದ್ರೆ ಏನು? ಸರಿಯಾಗಿ ಹೇಳಬೇಕಾಗಿದ್ದರೆ ಈ ಆರತಿಗೂ ನೀರಾಜನಕ್ಕೂ ಇದರಲ್ಲಿ ಈ ನೀರಾಜನ ಅಂತ ಹೇಳಿದರೆ ಆಗಮದಲ್ಲಿ ಅದನ್ನು ಪ್ರತ್ಯೇಕವಾಗಿ ಹೇಳುತ್ತಾರೆ. ಅದನ್ನು ನಿತ್ಯ ಮಾಡಬೇಕು, ಕುಳಿತುಕೊಂಡು ಮಾಡುವ ಹಾಗಿಲ್ಲ. ಅದರಲ್ಲಿ 8 ಜ್ವಾಲೆಗಳಿರಬೇಕು. ಆಮೇಲೆ ಅದರ ಸುತ್ತ ಅಶ್ವತ್ಥದಲಾಕೃತಿಯಲ್ಲಿ ಇಂದ್ರಾದಿ ದಿಗಧೀಶರ ವಜ್ರ, ಶಕ್ತಿ, ದಂಡ, ಖಡ್ಗ, ಪಾಶ, ಅಂಕುಶ, ಗದ, ಶೂಲ ಅನ್ನುವ, ಅಂದ್ರೆ ಅಷ್ಟದಿಕ್ಪಾಲಕರ ಆಯುಧಗಳು. ಇಂದ್ರನ ವಜ್ರಾಯುಧ, ಅಗ್ನಿಯ ಶಕ್ತಿಯಾಯುಧ, ಯಮನ ದಂಡಾಯುಧ, ನಿರುತಿಯ ಖಡ್ಗ, ವರುಣನ ಪಾಶ, ವಾಯುವಿನ ಅಂಕುಶ, ಸೋಮನ ಗದಾ, ಈಶಾನನ ತ್ರಿಶೂಲ. ಇಷ್ಟು ಆಯುಧಗಳನ್ನು ಅದರಲ್ಲಿ ಕೆತ್ತಿರಬೇಕು. ಈಗ ಎಲ್ಲ ನಾವು ಬೆಳ್ಳಿದ್ದನ್ನು ಮಾಡ್ತಾ ಇದ್ದೇವೆ. ಆದರೆ ಹಿಂದಿನ ದಿವಸಗಳಲ್ಲಿ ನಾವು ಆ ಆಯುಧಗಳನ್ನು, ಅದು ಅಶ್ವತ್ಥದಲಾಕೃತಿಯಲ್ಲೇ ಇರಬೇಕು. ಅಶ್ವತ್ಥದ ಎಲೆಯಲ್ಲಿ ಸರಿಯಾದ ಒಳ್ಳೆಯ ಸೆಗಡಿನಿಂದ ಮಾಡಿ ಅದನ್ನು ರೂಪಿಸಿ ಅದಕ್ಕೆ ಆಯಾಯ ಬಣ್ಣಗಳನ್ನು ಹಾಕಿ ಅದನ್ನು ನೀರಾಜನದಲ್ಲಿ ಸಂಯೋಜಿಸ್ತಾ ಇದ್ವಿ. ಈಗ ಎಲ್ಲ ಕಡೆ ಆರ್ಥಿಕವಾದ ಸಾಮರ್ಥ್ಯ ಹೆಚ್ಚಿರೋದರಿಂದ ಈಗ ಎಲ್ಲ ಬೆಳ್ಳಿದ್ದು ಬರಲಿಕ್ಕೆ ಪ್ರಾರಂಭ ಆಗಿದೆ. ಮತ್ತೆ ಅದರ ಎಡೆಯಲ್ಲಿ ಗರಿಕೆಯನ್ನಿಡಬೇಕು. ಆ ಗರಿಕೆಯನ್ನು ದೇವರ ಪಾದಕ್ಕೂ ಶಿರಸ್ಸಿಗೂ ಹಾಕಿ ನೀರಾಜನವನ್ನು ಮಾಡಬೇಕು. ಇಲ್ಲಿ ಅಭಿಷೇಕಕ್ಕೆ ಉಪಯೋಗಿಸಿದಂತಹ ಆ ಕಲಶಗಳು ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಲಭ್ಯ ಇದೆ. ಆ ಕಲಶವನ್ನು, ಅದರಲ್ಲಿ ಕಲಶದಲ್ಲಿ ಭ್ರಮರಾಂಬಿಕೆಯ ಚಿತ್ರವನ್ನು ಕೂಡ ಪಡಿಮೂಡಿಸಲಾಗಿದೆ. ಇದು ಸೇವಾ ರೂಪದಲ್ಲಿ, ಅಂದ್ರೆ 15,000 ರೂಪಾಯಿಯ ಕಲಶ ಸೇವೆ ಅಂತ ಮಾಡಿದವರಿಗೆ ಈ ಕಲಶ ಲಭ್ಯವಾಗ್ತದೆ. ಅದೇ ರೀತಿ ಆ ದೊಡ್ಡ ಕಲಶ, ದ್ರವ್ಯ ಕಲಶ ಅಥವಾ ಉಪಬ್ರಹ್ಮ, ಅದು ಕೂಡ ಅದು ಸೀಮಿತ ಸಂಖ್ಯೆಯಲ್ಲಿರುವಂತಹದ್ದು. ಅದು ಒಟ್ಟು 24 ಇರಬೇಕಷ್ಟೇ. ಹೌದು. ಅದು ಗಣಪತಿ ದೇವರದ್ದು ಸೇರಿದ್ರೆ ಪುನಃ 24 ಇದೆ. ಅದು ಒಟ್ಟು ಅದು 45,000 ರೂಪಾಯಿಯ ಬೆಲೆ ಸೇವೆ ಅಂತ ಸೇವಾ ರೂಪವಾಗಿ ನಿಗದಿಗೊಳಿಸಲ್ಪಟ್ಟಿದೆ. ಆ ಸೇವೆಗೆ ಕೂಡ ಅವಕಾಶ ಇದೆ. ಈ ಕಲಶವನ್ನು ಪಡೆಯುವಂತಹ, ಮನೆಯಲ್ಲಿಟ್ಟುಕೊಂಡು ಕಟೀಲಿನ ಬ್ರಹ್ಮಕಲಶೋತ್ಸವದ ಆ ಕಲಶವನ್ನು ಪ್ರಸಾದ ರೂಪದಲ್ಲಿ ಪಡೆಯುವಂತಹ ಅವಕಾಶ ಇದೆ ಭಕ್ತರಿಗೆ. ಅದು ಒಂದು ಬ್ರಹ್ಮಕಲಶದ ಸವಿನೆನಪಿನ ವಸ್ತುವಾಗಿಯೂ ಧರ್ಮಕರ್ಮಗಳಲ್ಲಿ ಉಪಯೋಗಿಸಲ್ಪಡುವುದಕ್ಕೆ ಸಾಕಷ್ಟು ಅವಕಾಶಗಳಿವೆ. ಬಹುಶಃ ಇನ್ನು ಸ್ವಲ್ಪ ಉಳಿದಿರಬೇಕಷ್ಟೇ. ನಿನ್ನೆ ಉಳಿದಿತ್ತು, ಈಗ ಗೊತ್ತಿಲ್ಲ ಇವತ್ತೇನು ಅಂತ ಹೇಳಿ. ಅದು ಸೀಮಿತವಾದ ಸಂಖ್ಯೆಯಲ್ಲಿ ಎಷ್ಟು ಕಲಶ ಇದೆ ಅಷ್ಟು ಸಂಖ್ಯೆಯ ಕೂಪನ್ಗಳನ್ನು ಮಾಡಿದ್ದಾರೆ. ಅದನ್ನು ಕಚೇರಿಯಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ಇದೀಗ 8ನೆಯ ಖಂಡದ ಕಲಶಾಭಿಷೇಕ. ಆ ಕಲಶದಲ್ಲಿ ನಮಗೆ ಮಾಹಿತಿಯನ್ನು ನೀಡ್ತಾ ಇರುವವರು ವಿದ್ವಾನ್ ಪಂಜ ಭಾಸ್ಕರ್ ಭಟ್ ಅವರು. ಆದ್ಯ ತುಪ್ಪವನ್ನು ನಿಕ್ಷೇಪಿಸಿದ್ದಾರೆ. ಅದನ್ನು ಘೃತಮ್ಮಿಮಿಕ್ಷೆ ಅನ್ನುವಂತಹ ಮಂತ್ರದಿಂದ ಅಭಿಷೇಕವನ್ನು ನಡೆಸ್ತಾರೆ. ಈಗ ನೀವು ಹೇಳಿದ ಅಥವಾ ಇಷೇತ್ವೋರ್ಜೇತ್ವ ಅನ್ನುವ ಮಂತ್ರದಿಂದ. ಈ ಪೂರ್ವದ 2 ಪ್ರಧಾನ ಕಲಶಗಳಲ್ಲೂ ಕೂಡ ಖಂಡದ ಪ್ರಧಾನ ಕಲಶಗಳಲ್ಲಿ, ಅದಕ್ಕೆ ಹೇಳುವುದು ಆ ಕಲಶಕ್ಕೆ ಉಪಬ್ರಹ್ಮ ಕಲಶ. ಉಪಬ್ರಹ್ಮ ಕಲಶಗಳಲ್ಲಿ ದನದ ಹಾಲು, ಮೊಸರು, ಈಗ ತುಪ್ಪ ಬಂತು. ಆ 3 ಕೂಡ ದನದ ವಿಚಾರವೇ ಬಂತು. ಹೌದು. ಆದ್ರೆ ಮೊದಲೊಮ್ಮೆ ಗೋಮಯ ಅಂತ ಹೇಳಿದ್ರಿ. ಹೌದು, ಅದು ಕೂಡ ಗೋಮಾತೆಗೆ ಸಂಬಂಧಪಟ್ಟ. ಈ ಗೋಮಾತೆಗೂ ಕಟೀಲು ಕ್ಷೇತ್ರಕ್ಕೂ ಒಂದು ಸಂಬಂಧ. ನಂದಿನಿ. ಹೌದು.
ಕಾಮಧೇನುವಿನ ಮಗಳು ನಂದಿನಿ ಎನ್ನುವಂತಹ ಆ ಒಂದು ನಂಬಿಕೆ ನಮಗೆ. ಇನ್ನು ಇನ್ನೊಂದು ನಂಬಿಕೆ ಜನಮಾನಸದಲ್ಲಿದೆ. ಕಟೀಲು ದೇವರಿಗೂ ಗೋಮಾತೆಗೂ ಭಾರಿ ವಿಶೇಷವಾದ ಸಂಬಂಧ. ಈ ಪ್ರದೇಶದಲ್ಲಿ ಒಬ್ಬ ಒಂದು ಕರುವನ್ನು ಸಾಕಿ ಅದು ಮೊದಲ ಕರುವನ್ನು ಹಿಂದಿನ ದಿವಸಗಳಲ್ಲಿ ಕಟೀಲು ದೇವಳಕ್ಕೆ ಒಪ್ಪಿಸ್ತಾ ಇದ್ದದ್ದು ಅತ್ತೂರು, ಕೊಡೆತೂರು, ಎಕ್ಕಾರು, ಪಂಜ, ಕೊಯ್ಕುಡೆ ಈ ಗ್ರಾಮಗಳಲ್ಲಿ ಇವತ್ತಿಗೂ ಅದು ಆಚಾರವಾಗಿ ಉಳಿದಿದೆ. ಇವತ್ತಿನ ದಿವಸ ದೇಗುಲದಲ್ಲಿ ಗೋಮಾತೆಯನ್ನು ಸಾಕುವುದಕ್ಕೆ ವ್ಯವಸ್ಥೆಗಳಿದ್ದರೂ ಮಧ್ಯಕಾಲದಲ್ಲಿ ಅದರ ಮೌಲ್ಯವನ್ನಾದರೂ ದೇವರಿಗೆ ಸಮರ್ಪಿಸ್ತಾ ಇದ್ರು. ಇನ್ನು ಈ ಅನುಭವ ನಮಗೂ ಇದೆ. ಯಾಕೆಂದ್ರೆ ನಮ್ಮ ಹಿರಿಯರು ಎಕ್ಕಾರ್ನವರು, ನಮ್ಮ ತಾಯಿ ಮನೆ, ಅಜ್ಜಿ ಮನೆ ಎಕ್ಕಾರು, ನಡ್ಯೋಡಿ ಗೊತ್ತು. ಅಲ್ಲಿ ನಮ್ಮ ಅಜ್ಜಿ ಹೇಳ್ತಾ ಇದ್ರು ದಾರಮ್ಮ ಶೆಟ್ಟಿ ಅಂತ ಹೇಳಿ ಅವರು. ಏನು ಅದು ದನ ಹಾಕಿ ದನದ ಮೊದಲ ಕರುವನ್ನು ಕಟೀಲಿಗೆ ಕೊಡುವುದು, ಅದು ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ ಆ ವಿಷಯದಲ್ಲಿ. ಆಮೇಲೆ ಇಲ್ಲಿ ಇನ್ನೊಂದು ನಂಬಿಕೆ ಇದೆ. ದೇವರಿಗೆ ಎಷ್ಟು ಕ್ಷೀರವನ್ನು ಅಭಿಷೇಕ ಮಾಡ್ತೇವೆ ಅಷ್ಟು ನಂದಿನಿ ನದಿಯಲ್ಲಿ ನೀರು ಸಮೃದ್ಧವಾಗಿ ದೀರ್ಘಕಾಲವಾಗಿ ದೇವರ ಅಭಿಷೇಕಕ್ಕೆ ಒದಗುತ್ತದೆ ಅನ್ನುವ ನಂಬಿಕೆ ಇದೆ. ಹಾಗಾಗಿ ಈ ದೇವರಿಗೆ ಕ್ಷೀರಾಭಿಷೇಕ ಅತ್ಯಂತ ಪ್ರಿಯವಾದದ್ದು. ಹೌದು, ತುಪ್ಪ ಈ ಕಲಶದಲ್ಲಿ ಸರಿಯಾಗಿ ತುಪ್ಪವನ್ನೇ ತುಂಬಿಸಿ. ಇದು 40 ಮತ್ತು 1 ಆ 40ರಲ್ಲಿ ಇದ್ದಂತಹ ದ್ರವ್ಯಗಳು ಗಂಧೋದಕ, ಆಮೇಲೆ ಶುದ್ಧೋದಕ, ಆಮೇಲೆ ಅಗರುಗಂಧ ಇತ್ಯಾದಿಗಳನ್ನು ಹಾಕಿದ ಉದಕಗಳು. ಈಗ ಬೇರೆ ಕ್ಷೇತ್ರಗಳಲ್ಲಿ ಇದಕ್ಕೆ ಬೇಕಾದಂತಹ ಜಲವನ್ನು ತೀರ್ಥ ಬಾವಿಯಿಂದ ತರುವಂತಹದ್ದು. ಇಲ್ಲಿ ಭೋಜನ ಶಾಲೆ, ಲಕ್ಷಾಂತರ ಮಂದಿ ಇಲ್ಲಿ ಭೋಜನ ಶಾಲೆಯನ್ನು ಉಪಯೋಗಿಸ್ತಾರೆ. ಪಾಕಶಾಲೆ ಇದೆ. ಅದರ ಕೊಳಚೆ ನೀರು ನದಿಗೆ ಬರದ ಹಾಗೆ ಬಹಳ ಎಚ್ಚರಿಕೆಯನ್ನು ಸಮಿತಿಯವರು ವಹಿಸಿದ್ದಾರೆ. ಯಾಕೆಂದ್ರೆ ಆ ನಂದಿನಿಯ ನೀರೇ ಅದು ಮುಂದೆ ಹರಿದು ಬರಬೇಕು. ಈಗ ಕುದೂರಿನಿಂದ ಕೆಳಗೆ ಇಳಿದು ಬಂದ್ರೆ ಅದು ಮತ್ತೆ ದೇವಸ್ಥಾನದ ಹತ್ರ ಇಳಿದು ಬರ್ತದೆ. ಹೌದು, ಅಭಿಷೇಕಕ್ಕೂ ಅದೇ ನೀರನ್ನು ಉಪಯೋಗಿಸುವುದರಿಂದ ಆ ನಂದಿನಿಯ ಜಲವನ್ನು ಒಳ್ಳೆಯ ರೀತಿಯಲ್ಲಿ ಸಂರಕ್ಷಣೆ ಮಾಡುವ ಹೊಣೆಗಾರಿಕೆ ಎಲ್ರಿಗೂ ಇರುವುದರಿಂದ ಬಹಳ ಎಚ್ಚರಿಕೆಯಿಂದ ಅಲ್ಲಿಯ ನೈರ್ಮಲ್ಯದ ವಿಸರ್ಜನೆ. ಅದಕ್ಕೆ ನಾನವರಿಗೆ ಕೃತಜ್ಞನಾಗಿರುತ್ತೇನೆ. ಈಗ ಅಲ್ಲಿ ಅದು ವರುಣ ಕಲಶ ಅಂತ ಹೆಸರು. ಒಂದು ತಾಮ್ರದ ಪಾತ್ರೆಯಲ್ಲಿ ಜಲವನ್ನು ತುಂಬಿಸಿರ್ತಾರೆ. ಅದಕ್ಕೆ ವರುಣ ಕಲಶ ಅಂತ ಹೆಸರು. ಆ ವರುಣ ಕಲಶದಲ್ಲಿ ಮೊದಲಿಗೆ ನಾವು ಲಾವಂಚ ಇತ್ಯಾದಿ ದ್ರವ್ಯಗಳನ್ನು ಸೇರಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಸೋಸಿ ಅದರಲ್ಲಿ ವರುಣದೇವತೆಯನ್ನು ಆವಾಹಿಸಿ ಗಂಗಾದಿ ದಿವ್ಯ ನದಿಗಳನ್ನೂ ಕೂಡ ಪೂಜಿಸಿ ಸೂರ್ಯ ಸೋಮ ವನ್ನಿ ಕಲೆಗಳನ್ನು ಆವಾಹಿಸಿ ಆ ಜಲವನ್ನು ಸಿದ್ಧಪಡಿಸಿ ಆ ಜಲದಿಂದ ಬ್ರಹ್ಮಕಲಶಕ್ಕೆ ಮತ್ತೆ ತುಂಬಿಸಬೇಕು. ನೇರವಾಗಿ ಹೊಳೆಯಿಂದ ತಂದು ನೀರನ್ನು ತುಂಬಿಸುವ ಹಾಗಿಲ್ಲ. ಸಾಧಾರಣ ಎಷ್ಟು ಹೊತ್ತು ಅದನ್ನು ಇರಿಸಬೇಕು ಅಂತ, ಎಷ್ಟು ಗಂಟೆಗಳ ಕಾಲ ಕಲಶಪೂರ್ಣ? ಸಾಮಾನ್ಯವಾಗಿ ಕಲಶಾಭಿಷೇಕಕ್ಕೆ 8 ಗಂಟೆಗಳಿಂದ ಮುಂಚೆ ಕಲಶವು ಪೂರ್ಣವಾಗಿರಬೇಕು ಅಂತ ಒಂದು ನಿಯಮ. ಯಾಕೆ ಕೇಳಿದರೆ ಅದರಲ್ಲಿ ಧಾನ್ಯಗಳನ್ನು, ಇನ್ನು ಮುಂದೆ ಬರ್ತದೆ ಅದು ಧಾತುಗಳನ್ನು, ಬೇರೆ ಬೇರೆ ಔಷಧಿಗಳನ್ನು, ಬೇರೆ ಬೇರೆ ಮೂಲಗಳನ್ನೆಲ್ಲ ಅದಕ್ಕೆ ಸಂಯೋಜಿಸ್ತಾರೆ. ಅದರ ಸತ್ವವನ್ನು ಅದು ಬಿಟ್ಟುಕೊಡಬೇಕು ನೀರಿಗೆ. ಅದಕ್ಕೆ ಸುಮಾರು 8 ಗಂಟೆಗಳ ಅವಧಿ ಬೇಕಾಗಿರುತ್ತದೆ. ಹಾಗಾಗಿ
ನೀವು ಗಮನಿಸಿರಬಹುದು. ಇವತ್ತು ಬ್ರಹ್ಮಕಲಶ ಆದರೆ ಇವತ್ತು ಬೆಳಿಗ್ಗೆ 2 ಗಂಟೆಗೆ ಎದ್ದು ಕಲಶಾಧಿವಾಸ ಮಾಡಬಹುದು, ಮಾಡುವ ಹಾಗಿಲ್ಲ. ನಿನ್ನೆ ದಿವಸವೇ ಮಾಡಬೇಕು. ನಿನ್ನೆ ದಿವಸ ಮಾಡಿ ಕಲಶಾಧಿವಾಸದ ನಂತರ ತಂತ್ರಿಗಳು ದೇವರ ಮುಂಭಾಗಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸ್ತಾರೆ. ಅಧಿವಾಸ ಕೃತೋ ದೇವಿ ಸ್ನಪನಾಯಮಯಾತವಾ, ನಾಳೆ ದಿವಸ ಬ್ರಹ್ಮಕಲಶಾಭಿಷೇಕಕ್ಕಾಗಿ ನಿನ್ನ ಸಂತೋಷಕ್ಕಾಗಿ ಕಲಶಾಧಿವಾಸವನ್ನು ನಡೆಸಿದ್ದೇವೆ. ಕ್ಷಣೇನಮೇ ಪ್ರಸಾದೋಸ್ತು, ನಮಗೆ ವಿಳಂಬವಿಲ್ಲದೆ ಈ ಸತ್ಕಾರ್ಯಕ್ಕೆ ಫಲವನ್ನು ನೀನು ಅನುಗ್ರಹಿಸು. ಸುಪ್ರಸನ್ನಾ ಮಹೇಶ್ವರಿ, ನೀನು ಎಲ್ಲರಿಗೂ ಪ್ರಸನ್ನಳಾಗಿ ಅನುಗ್ರಹಿಸು ಅಂತ ಪ್ರಾರ್ಥಿಸಿ ಆ ಕಲಶಾಧಿವಾಸವನ್ನು ನಿನ್ನೆ ದಿವಸ ಪೂರ್ಣಗೊಳಿಸಿರ್ತಾರೆ. ಇವತ್ತಿನ ದಿವಸ ಪ್ರಾತಃ ಕಾಲ ಬೆಳಿಗ್ಗೆದ್ದು ದೇವರ ನಿರ್ಮಾಲ್ಯಾದಿಗಳನ್ನು ವಿಸರ್ಜಿಸಿ ದೇವರಿಗೆ ಆಗಬೇಕಾದಂತಹ ಪ್ರಾಥಮಿಕ ಪೂಜಾದಿಗಳನ್ನು ಸಮರ್ಪಿಸಿ ಆಮೇಲೆ ದೇವರಿಗೆ ಉಷಕ್ಕಾಲ ಪೂಜಾದಿಗಳು ಆದ ನಂತರ ಸ್ನಾನದವರೆಗಿನ ಪೂಜಾದಿಗಳನ್ನು ಮಾಡಿ ಮತ್ತೆ ಅಭಿಷೇಕ ಪೂಜೆಯ ಕಾಲಘಟ್ಟದಲ್ಲಿ ಈ ಕಲಶಾಭಿಷೇಕ ನಡೆಸಲ್ಪಡುತ್ತದೆ. ಆತ್ಮೀಯ ವೀಕ್ಷಕರೇ, ಪ್ರಪ್ರಥಮ ತುಳು ವಾರ್ತಾವಾಹಿನಿ ನಮ್ಮ ಕುಂಡದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವಿದ್ವಾನ್ ಪಂಜ ಭಾಸ್ಕರ್ ಭಟ್ ಅವರು ನಮಗೆ ಬ್ರಹ್ಮಕಲಶೋತ್ಸವದ ಬಗ್ಗೆ ವಿಶೇಷ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. 6 ಗಂಟೆಗೆ ಆರಂಭವಾಗಿದೆ ಕಲಶಾಭಿಷೇಕ, ಅದರ ಮಾಹಿತಿಯನ್ನು ನೀಡಿದ್ದಾರೆ. ಈಗ 7:40. ಇಷ್ಟು ಹೊತ್ತಿಗೆ 7-8 ಖಂಡಗಳ ಕಲಶವನ್ನು ಅಭಿಷೇಕ ಮಾಡಿ ಆಗಿದೆ. ಈಗ ಇಷ್ಟರ ತನಕ ಆದಂತಹ ಆ ಅಭಿಷೇಕದ ಬಗ್ಗೆ ಒಮ್ಮೆ ಒಂದು ಅವಲೋಕನ. ಪ್ರಾತಃ ಕಾಲ ದೇವರಲ್ಲಿ ಅನುಜ್ಞೆಯನ್ನು ಪಡೆದು ಶತಧಾರಾದಿ ಮಂತ್ರಗಳಿಂದ ದೇವರನ್ನು ಪ್ರಸನ್ನೀಕರಿಸಿ ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ಅನ್ನುವ ಪ್ರಾರ್ಥನೆಯಿಂದ ವಿಶಾಲವಾದ ಕರುಣಾರಸಪೂರ್ಣವಾದ ಕಣ್ಣುಗಳಿಂದ ನೀನು ನಮ್ಮನ್ನು ಅನುಗ್ರಹಿಸು, ಅಭಿಷೇಕಕ್ಕೆ ನೀನು ಅನುಜ್ಞೆಯನ್ನು ನಮಗೆ ಪ್ರದಾನಿಸುವ ಮೂಲಕ ಅಭಿಷೇಕ ಪ್ರಕ್ರಿಯೆಯನ್ನು ನಮ್ಮಿಂದ ನೀನು ನಡೆಸಿಕೊಡಬೇಕು ಅಂತ ಪ್ರಾರ್ಥಿಸಿ ಕಲಶಾಭಿಷೇಕಕ್ಕೆ ಪ್ರಾರಂಭವಾಗಿದೆ. ಈ ರೀತಿಯಾಗಿ ಪ್ರಾರಂಭವಾದಂತಹ ಕಲಶಾಭಿಷೇಕ ಮೊದಲಿಗೆ ಮಾನುಷೀಯವಾದ ಪೂರ್ವ ದಿಕ್ಕಿನಲ್ಲಿ ಪಾದ್ಯದ್ರವ್ಯಾತ್ಮಕವಾಗಿ, ಆಮೇಲೆ ಈಗ ತಾವು ನೋಡ್ತಾ ಇರೋದು ಕೌಶ ಅನ್ನುವಂತಹ ಕಲಶದ ಅಭಿಷೇಕ. ಕೌಶ ಅಂದ್ರೆ ಶುದ್ಧವಾದಂತಹ ದರ್ಭೆಯ ಜಲ, ಕುಶ ಜಲ, ಅದನ್ನು ಕೌಶ ಅಂತ ಕರೆಯುವುದು. ಕುಶ ಸಂಬಂಧಿ ಕೌಶಂ. ಹೀಗೆ ಅದಾದ್ಮೇಲೆ ಈಗ ಒಮ್ಮೆ ಜಲ, ಹೌದು, ಆಮೇಲೆ ಶುದ್ಧ ಜಲ. ಆ ಕೌಶದ ಅಂಶವು ಬಿಂಬವನ್ನು ಬಿಟ್ಟು ಹೋಗುವ ಹಾಗೆ ಶುದ್ಧ ಜಲವನ್ನು ಅಭಿಷೇಕ ಮಾಡಿ ದೇವರಿಗೆ ನೈವೇದ್ಯ ಬಂದಿದೆ, ಆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ತೆಂಗಿನಕಾಯಿಯನ್ನು ಒಡೆದು ಅದನ್ನು ದೇವರಿಗೆ ಸಮರ್ಪಿಸಿ ಮತ್ತೆ ನಂತರದ ಕಲಶಾಭಿಷೇಕಕ್ಕೆ ತೊಡಗುವುದು. ಪ್ರತಿಯೊಂದು ಖಂಡದಲ್ಲಿ ಕೂಡ ಈ ಪ್ರಕ್ರಿಯೆ ಇದೆ. ಹೌದು, ಈ ಪ್ರಕ್ರಿಯೆ ಅಭಿಷೇಕವಾದ ಮೇಲೆ ಇನ್ನೊಂದು ಖಂಡದ ಅಭಿಷೇಕಕ್ಕಿಂತ ಮುಂಚೆ ಆ ಪೂಜಾದಿಗಳು ನಡೆಸಲ್ಪಡಬೇಕು. ಈಗ ದೇವರಿಗೆ ಮಾನುಷೀಯ ಖಂಡದ ಭೃಷ ಅನ್ನುವಂತಹ ಆ ವಾಸ್ತುವಿ ದೇವತೆ ಹೆಸರಿನಿಂದ ಹೆಸರಿಸುವ ಖಂಡದ ಅಭಿಷೇಕವಾಗ್ತಾ ಇದೆ. ಅದರಲ್ಲಿ ಕೌಶಜಲ ಅಭಿಷೇಕವಾಗಿದೆ. ಅದರ ನಂತರ ಈಗ ಕಷಾಯ ಜಲ ಪೂರಿತವಾದ ಕಲಶಾಭಿಷೇಕ ನಡೀತಾ ಇದೆ. ಆ ಖಂಡಕ್ಕೆ ವಿತಥ ಅಂತ ಹೆಸರು. ಆ ಖಂಡಕ್ಕೆ ವಿತಥ ಖಂಡ ಅಂತ ಹೆಸರು. ಅದೀಗ ಕಲಶಗಳನ್ನು ಎಲ್ಲ ವೈದಿಕರು ಹಿಡಿದುಕೊಂಡು ಸಜ್ಜಾಗಿದ್ದಾರೆ. ಪೂಜೆಯಾದ ತಕ್ಷಣ ವಿತಥ ಖಂಡದ ಕಲಶಾಭಿಷೇಕಕ್ಕೆ ಮುಂದುತ್ತದೆ. ಹೀಗೆ ಮೊದಲಿಗೆ ಪಾದ್ಯ, ಅರ್ಘ್ಯ, ಪಂಚಗವ್ಯ, ಗೋಮೂತ್ರ, ಗೋಮಯ, ಕ್ಷೀರ, ದಧಿ, ಆಜ್ಯ, ಕೌಶ, ಹೀಗೆ ಒಟ್ಟು 9 ಖಂಡಗಳ ಕಲಶಾಭಿಷೇಕ ದೇವರಿಗೆ ಸಮರ್ಪಿಸಲ್ಪಟ್ಟಿದೆ. ಹೊರಗಿನ ಭಾಗದಲ್ಲಿ ಇನ್ನು 7 ಖಂಡಗಳ ಕಲಶಾಭಿಷೇಕ ಇದೆ. ಆ 7 ಖಂಡಗಳ ಕಲಶಾಭಿಷೇಕದಲ್ಲಿ ಈಗ ವಿತಥ ಖಂಡದ
ಕಷಾಯೋದಕ ಅನ್ನುವಂತಹ ಕಲಶಾಭಿಷೇಕ ದೇವಿಯ ನೇತ್ರ ಮಂತ್ರದಿಂದ ದೇವರಿಗೆ ಅಭಿಷೇಕ ಮಾಡಲ್ಪಡುತ್ತಿದೆ. ಅದಕ್ಕೆ ಒಂದೊಂದು ಕಲಶಾಭಿಷೇಕಕ್ಕೂ ಒಂದೊಂದು ಪ್ರತ್ಯೇಕ ಪೂರ್ಣ ಮಂತ್ರಗಳಿದೆ. ಅದಕ್ಕೆ ಅಭಿಷೇಕ ಮಂತ್ರಗಳು ಇವೆ. ಅದರಲ್ಲಿ ವಿತಥ ಅನ್ನುವಂತಹ ಆ ಖಂಡದ ಕಲಶಾಭಿಷೇಕಕ್ಕೆ ವಿಶೇಷವಾಗಿ ಭೂತಿಶ್ರೀ ಪಿಂಗಲೋ ಬಭ್ರುಹು ಅನ್ನುವ ಮಂತ್ರ, ಆಮೇಲೆ ನಂತರದ ಕಲಶಕ್ಕೆ ಮಧುವಾತಾರುತಾಯತೆ ಅನ್ನುವಂತಹ ಮಂತ್ರ, ಅದರಲ್ಲಿ ಜೇನುತುಪ್ಪ ನಿಕ್ಷೇಪಿಸಲ್ಪಡುತ್ತೆ. ಇಲ್ಲಿ ಈಗ ಅಭಿಷೇಕ ಮಾಡುವವರು ತಂತ್ರಿಗಳು. ಹೌದು. ಶಿಬರೂರು ತಂತ್ರಿಗಳ ಒಂದು ಕುಟುಂಬಕ್ಕೂ ಕಟೀಲು ಕ್ಷೇತ್ರಕ್ಕೂ ಒಂದು ವಿಶೇಷವಾದಂತಹ ಸಂಬಂಧವನ್ನು ನಾವು. ಶಿಬರೂರು ತಂತ್ರಿಗಳು ಈ ದೇವಳದ ಪಾರಂಪರಿಕ ತಂತ್ರಿಯವರು. ಶಿಬರೂರು ತಂತ್ರಿಗಳ ಮನೆತನಕ್ಕೆ ಸಾವಂತ ಸೀಮೆಯ ತಂತ್ರಿಗಳು ಅಂತ ಹೆಸರು. ಇಡೀ ಸಾವಂತ ಸೀಮೆಗೆ ಶಿಬರೂರು ಮನೆತನದವರು ತಂತ್ರಿಗಳು. ಕಟೀಲು ದೇವಳದಲ್ಲಿ ಈ ಹಿಂದೆ ನಡೆದ ಎಲ್ಲಾ ಈ ನನಗೆ ಗೊತ್ತಿದ್ದ ಹಾಗೆ 4 ಬ್ರಹ್ಮ ಕಲಶಗಳನ್ನು ನನ್ನ ಗುರುಗಳಾದ ಹಯಗ್ರೀವ ತಂತ್ರಿಗಳು ದೇವರಿಗೆ ಸಮರ್ಪಿಸಿದ್ದಾರೆ. ಇವತ್ತಿನ ದಿವಸ ತಮ್ಮ ಮುಂದೆ ಯಾವ ವಿವರಣೆಯನ್ನು ನಾನು ನೀಡುವುದಕ್ಕೆ ಶಕ್ಯವಾಗಿದೆಯೋ ಅದು ಅವರ ಅನುಗ್ರಹದಿಂದ ಪ್ರದತ್ತವಾದಂತಹ ಜ್ಞಾನ ಹೊರತು ನನ್ನ ಯೋಗ್ಯತೆಯಿಂದ ಬಂದದ್ದಲ್ಲ. ಈಗ ಅವರ ಉತ್ತರಾಧಿಕಾರಿಗಳಾದಂತಹ ಶಿಬರೂರು ವೇದವ್ಯಾಸ ತಂತ್ರಿಗಳ, ಅವರ ಚಿರಂಜೀವಿಗಳಾದ ಶಿಬರೂರು ಕೃಷ್ಣರಾಜ ತಂತ್ರಿಗಳ, ಬ್ರಹ್ಮಶ್ರೀ ಕೃಷ್ಣರಾಜ ತಂತ್ರಿಗಳವರ ಆಚಾರ್ಯತ್ವದಲ್ಲಿ ಕಲಶಾಭಿಷೇಕ ಮತ್ತು ಈ ಬ್ರಹ್ಮಕಲಶದ ಆದ್ಯಂತ ಸರ್ವವಿಧವಾದಂತಹ ಸತ್ಕ್ರಿಯೆಗಳು ದೇವರಿಗೆ ಸಮರ್ಪಿಸಲ್ಪಡುತ್ತಿದೆ. ಒಂದು ಸಂತೋಷದ ವಿಚಾರ ಏನು ಅಂತ ಹೇಳಿದ್ರೆ, ಯುವ ಜನತೆ ಧಾರ್ಮಿಕ ಆಚರಣೆಗಳಲ್ಲಿ ಸ್ವಲ್ಪ ವಿಮುಖರಾಗ್ತಾರೆ ಎನ್ನುವಂತಹ ಒಂದು ಕೂಗು ಇರುವ ಸಂದರ್ಭದಲ್ಲೇ ನಮಗೆ ನಮ್ಮ ವೇದವ್ಯಾಸ ತಂತ್ರಿಗಳ ಸುಪುತ್ರ ಶಿಬರೂರು ಕೃಷ್ಣರಾಜ ತಂತ್ರಿಗಳು, ಅವರು ಚಾರ್ಟರ್ಡ್ ಅಕೌಂಟೆಂಟ್, CA ಅಂತಹ ಉನ್ನತ ಶಿಕ್ಷಣವನ್ನು ಪಡೆದಿದ್ರೂ ಕೂಡ ಈ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಅವರ ಒಂದು ಗ್ರೀವ ತಂತ್ರಿಗಳ ಸುಪುತ್ರರು, ಅವರನ್ನು ಅವರು ಸಮಾಜಕ್ಕೆ ಒಪ್ಪಿಸಿದವರು, ನಿರ್ವಹಿಸಿದವರು, ಒಳ್ಳೆಯ ವಿದ್ವಾಂಸರು, ತಾಪಸಿಕ ಸಾಮರ್ಥ್ಯವುಳ್ಳವರು, ಕ್ರಿಯಾದಕ್ಷತೆಯುಳ್ಳವರು ಆ ಮನೆತನದಲ್ಲಿ ಬಹಳಷ್ಟು ಮಂದಿ ಬಂದಿದ್ದಾರೆ ಅಂತ ನಾನೂ ಕೂಡ ಕೇಳಿದ್ದೇನೆ. ನಮ್ಮ ಶಿಬರೂರು ಮಠ ಅಂತ ಗುರುಗಳ ನಿವಾಸ ಸ್ಥಾನ ಏನಿದೆ ಅದು 100 ಶಿಷ್ಯರನ್ನು ಸಿದ್ಧಪಡಿಸಿದಂತಹ ಒಂದು ಉತ್ಕೃಷ್ಟವಾದ ಗುರುಕುಲ. ಅಲ್ಲಿ ಶಿಷ್ಯರು ಅಂತೆವಾಸಿಗಳಾಗಿ ಈಗ ದೇವರಿಗೆ ನೋಡಿ ಮಧು ಕಲಶದ ಅಭಿಷೇಕ ನಡೆಸಲ್ಪಡ್ತಾ ಇದೆ. ಆ ಮಧು ಅನ್ನುವಂತಹ ಆ ಕಲಶದ ಅಭಿಷೇಕದಿಂದ ಸರ್ವವಿಧವಾದಂತಹ ಅನಿಷ್ಟಗಳೂ ಪರಿಹಾರವಾಗಿ ಲೋಕಕ್ಕೆ ನಿರಂತರವಾದಂತಹ ಮಾಧುರ್ಯವಾದಂತಹ ಸಂಬಂಧ ಸಿದ್ಧಿಸುವ ಆ ಅರ್ಹತೆಯನ್ನು ದೇವಿ ಅನುಗ್ರಹಿಸ್ತಾಳೆ. ನೋಡಿ, ಮಧು ಕೂಡ ಈ ರಾಮರಿಗೆ, ಇಲ್ಲಿ ಭ್ರಮರಾಂಬಿಕೆಗೆ ಒಂದು ನಂದಿನಿ ಅಂದ್ರೆ ಗೋ, ದನಕ್ಕೆ ಸಂಬಂಧಪಟ್ಟ ವಿಚಾರ ಆದರೆ ಆ ದುಂಬಿಗೆ ಸಂಬಂಧಪಟ್ಟಂತಹ ವಿಚಾರ ಬರುವಾಗ ಆ ಮಧುಕರ ವೃತ್ತಿ ಅಂತ ಹೇಳ್ತೇವೆ ನಾವು. ಹೌದು. ಆ ಮಕರಂದದ ಒಂದು ಸಂಗ್ರಹ ಮಾಡಬೇಕಿದ್ರೆ ಆ ದುಂಬಿ ಅದನ್ನು ಮಾಡಬೇಕು. ಆ ಮಕರಂದವನ್ನು ಸಂಗ್ರಹ ಮಾಡಿ ಆ ಮಧು ಸಿದ್ಧವಾಗ್ತದೆ. ಈಗ ಆ ಒಂದು ಕಲಶಾಭಿಷೇಕಗಳ ಕುರಿತಾಗಿ ನಾವು ಏನು ವಿವರಣೆಯನ್ನು ನೀಡುತ್ತೇವೆ ಅದು ಕೂಡ ಒಂದು ರೀತಿಯ ಯಜ್ಞವೇ. ಇದನ್ನು ನಾವು ಜ್ಞಾನ ಯಜ್ಞ ಅಂತ ಕರೆಯಬಹುದು. ತಿಳುವಳಿಕೆ ಇಲ್ಲದೆ ಇರುವ ಭಕ್ತರು ಯಾವುದೋ ರೀತಿಯಲ್ಲಿ ಬ್ರಹ್ಮಕಲಶ ನಡೆಸಲ್ಪಡುತ್ತದೆ ಅಂತ ತಿಳಿದುಕೊಳ್ಳುವುದಕ್ಕಿಂತ ಹೀಗೆ ಅವರಿಗೆ ವಿವರಿಸಿ ಬ್ರಹ್ಮಕಲಶದ ಕುರಿತಾದಂತಹ ಯಥಾರ್ಥವಾದ ತಿಳುವಳಿಕೆಯನ್ನು ನೀಡುವುದಕ್ಕೆ ಪ್ರಯತ್ನಿಸಿದ ನಮ್ಮ ಕುಡ್ಲ ವಾಹಿನಿಗೆ ನಾನು ಅತ್ಯಂತ ಕೃತಜ್ಞ. ವಾಸರ್ ಭಟ್ರೆ, ನಾನು ನಮ್ಮ ಬಾಲ್ಯದಲ್ಲಿ ಇದೇ ರೀತಿಯ ಪ್ರಶ್ನೆಗಳನ್ನು ಗೋಪಾಲಕೃಷ್ಣ ಆಸ್ಥಾನದಲ್ಲಿ ಕೇಳ್ತಾ ಇದ್ದೆ. ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾವು ಮತ್ತು ಪ್ರದೀಪ್ ಕುಮಾರ್ ಕಲ್ಕೂರ ನಾವು ಜೊತೆಯಾಗಿ ಬಂದು ಅವರ ಹತ್ರ ಕುಳಿತುಕೊಂಡು ಮಾತಾಡ್ತಿದ್ದೇವೆ.
ಆಗ ನನಗೆ ನನ್ನ ಅಜ್ಜಿ ಹೇಳಿದ ಕತೆ ನೆನಪಿಗೆ ಬರ್ತಾ ಇತ್ತು. ಅವರಲ್ಲೇ ನಾನು ಕೇಳಿದ್ದೆ, ಇಲ್ಲಿ ಅರ್ಚಕರು ಅಸಣ್ಣರು ಆ ನೆರೆಯ ಸಂದರ್ಭದಲ್ಲಿ ಗರ್ಭಗುಡಿಯ ಒಳಗೆ ಆ ದೇವಿಯ ವಿಗ್ರಹವನ್ನು ಅಪ್ಪಿ ಹಿಡಿದಿದ್ರಂತೆ, ಅವರು ನಿಮಗೇನಾಗಬೇಕು ಅಂತ ನಾನು ಗೋಪಾಲಕೃಷ್ಣ ಅಸಣ್ಣರಲ್ಲಿ ಕೇಳಿದ್ದೆ. ಒಳ್ಳೆಯ ವಿಷಯ. ಆಗ ನಗುತ್ತಾ ಅದು ನಾನೇ ಎಂದು ಹೇಳಿದಂತಹ ಆ ಸನ್ನಿವೇಶ ಈಗಲೂ, ಇದು ಸುಮಾರು ಒಂದು 40 ವರ್ಷದ ಮೊದಲಿನ ಒಂದು ಚಿತ್ರಣ, ಈಗಲೂ ಆ ಚಿತ್ರ ನಮ್ಮ ಕಣ್ಣೆದುರಿಗೆ ಬರ್ತದೆ. ಕಟೀಲ್ ದಪ್ಪೆ ಉಳ್ಳಾಲ್ದಿ ನಾಟಕವನ್ನು ಬರೆಯುವುದಕ್ಕೆ ನನಗೊಂದು ಮೂಲ ಪ್ರೇರಣೆಯನ್ನು ಕೊಟ್ಟವರು ವೇದಮೂರ್ತಿ ಗೋಪಾಲಕೃಷ್ಣ ಆಸ್ತ್ರಣ್ಣರು ಅಂತ ಬಹಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರು 4 ಮಂದಿ ಅಣ್ಣ ತಮ್ಮಂದಿರಲ್ಲಿ ಇದ್ದಂತಹ ಅನ್ಯೋನ್ಯತೆ, ದೇವಳದ ಅಭ್ಯುದಯದಲ್ಲಿ ಅವರು ಸಮರ್ಪಿಸಿದ ಯೋಗದಾನ, ಅವರದ್ದಾದಂತಹ ತ್ಯಾಗಮಯವಾದಂತಹ ಕೊಡುಗೆಗಳು, ದೇವಸ್ಥಾನದ ದೇವರ ವಿಷಯದಲ್ಲಿ ಅವರಿಗೆ ಯಾವುದೇ ವಿಧವಾದಂತಹ ಕಾರ್ಯತತ್ಪರತೆಯಲ್ಲಿ ಕೊರತೆ ಇಲ್ಲದೆ ಸಮರ್ಪಣ ಭಾವದಿಂದ ಈ ದೇವಸ್ಥಾನದ ಅಭ್ಯುದಯದಲ್ಲಿ ಕೃತಕೃತ್ಯತೆಯನ್ನು ಕಂಡ ದಿವ್ಯ ಚೇತನಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುವುದು ಅತ್ಯಂತ ಸಮುಚಿತ. ರಾಮ ಭರತ ಲಕ್ಷ್ಮಣ ಶತ್ರುಘ್ನರ ಹಾಗೆ ಗೋಪಾಲಕೃಷ್ಣ ಆಸ್ತ್ರಣ್ಣರು, ಶ್ರೀನಿವಾಸ ಆಸ್ತ್ರಣ್ಣರು, ಕೃಷ್ಣ ಆಸ್ತ್ರಣ್ಣರು, ಸದಾನಂದ ಆಸ್ತ್ರಣ್ಣರು ಅವರ ಆ ಒಂದು ಪರಂಪರೆ, ಜೊತೆಯಲ್ಲಿ ಕೊಡೆತ್ತೂರು ಗುತ್ತಿನವರ ಅವರ ಒಂದು ಸಾಹಚರ್ಯ, ಆ ವ್ಯವಸ್ಥೆ, ಆ ಹಿಂದಿನ ನಾಗಮಂಡಲದ ಆ ಒಂದು ವೈಭವ, ಇತರ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಬ್ರಹ್ಮಕಲಶೋತ್ಸವ ಹೇಗೆ ನಡೆಯಬೇಕು ಎನ್ನುವುದಕ್ಕೆ ಒಂದು ಮಾದರಿ ಹಾಕಿಕೊಟ್ಟಂತಹ ಕ್ಷೇತ್ರ ಕಟೀಲು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇವೆ ನಾವು. ಹೌದು, ಕಟೀಲಿನ ಎಲ್ಲಾ ವಿಷಯಗಳು ಒಂದು ಅತ್ಯಂತ ಪ್ರತ್ಯೇಕವಾದವುಗಳು. ಯಾವುದು ನಡೆಸಲ್ಪಟ್ಟರು, ಯಾವ ಕ್ರಿಯಾಭಾಗಗಳಿದ್ದರೂ ಅಲ್ಲಿ ಅದು ಅತ್ಯಂತ ವಿಶಿಷ್ಟತೆಯಿಂದ ಶಾಸ್ತ್ರೀಯವಾಗಿ ನಡೆಸಲ್ಪಡುತ್ತದೆ. ಈಗ ದೇವರಿಗೆ ದಕ್ಷಿಣ ಭಾಗದ ಎಲ್ಲ ಕೊನೆಯ ದಕ್ಷಿಣ ಭಾಗದಲ್ಲಿ ಅದು ಕೊನೆಯ ಖಂಡ. ಒಟ್ಟು ಇದು 11ನೆಯ ಖಂಡ. ಇದು ತ್ರ್ಯಂಬಕಂ ಯಜಾಮಯೇ ಅನ್ನುವ ಮಂತ್ರದಿಂದ ದೇವರಿಗೆ ಸಮರ್ಪಿಸಲ್ಪಡುತ್ತದೆ. ಇಡೀ ಜಾತವೇದಸೆ ಅನ್ನುವ ಮಂತ್ರ ದೇವರಿಗೆ ಅತ್ಯಂತ ಪ್ರಿಯವಾದುದು. ಇದರಲ್ಲಿ ಯಾವ ದ್ರವ್ಯಗಳು? ಇದರಲ್ಲಿ ಮಾನುಷ ಭೃಂಗ ಅಂತ ಈ ಖಂಡಕ್ಕೆ ಹೆಸರು. ಹೌದು, ಮಾನುಷ ಭೃಂಗ ಅನ್ನುವಂತಹ ಆ ಒಂದು ಖಂಡದಲ್ಲಿ ರತ್ನೋದಕ ಸನ್ನಿಹಿತವಾಗಿರ್ತದೆ. ಭೃಂಗ ಅಂದ್ರೇನು? ಅದು ಭೃಂಗ ಅನ್ನುವ ಒಬ್ಬ ವಾಸ್ತು ದೇವತೆ. ನಿಜವಾಗಿ ವಾಸ್ತು ಪ್ರಕ್ರಿಯೆಯಲ್ಲಿ ಯಾರೆಲ್ಲ ದೇವತೆಗಳು ಬರ್ತಾರೋ ಅದರಲ್ಲಿ ಕೆಲವು ಮನುಷ್ಯನನ್ನು ಆಶ್ರಯಿಸಿ ಬದುಕುವಂತಹ ಪ್ರಾಣಿಗಳ ಹೆಸರೂ ಬರ್ತದೆ. ಆದರೆ ಅದು ಭೃಂಗ ಅನ್ನುವಂತಹ ದೇವತೆ. ಈಗ ಹೊರಗಿನ ಖಂಡಗಳಲ್ಲಿ ಆ ಖಂಡಗಳನ್ನು ಅದರ ಇಲ್ಲಿ ಒಂದು ಮರದ ಆಕೃತಿ ಕಾಣ್ತಾ ಇದೆ ಅಲ್ಲ, ಅದು ದೇವಿಯ ದುರ್ಗೆಯ ಅಷ್ಟಮಂಗಲ ವಸ್ತುಗಳು. ಆ ಅಷ್ಟಮಂಗಲ ವಸ್ತುಗಳು 8 ದಿಕ್ಕಿನಲ್ಲಿ ಪ್ರತ್ಯೇಕವಾಗಿ ನಿಕ್ಷೇಪಿಸಲ್ಪಡುತ್ತದೆ. ಇದು ಕಷಾಯೋದಕ ದೇವರಿಗೆ ಅಭಿಷೇಕವಾಗ್ತಾ ಇದೆ. ಆ ಕಷಾಯೋದಕದ ಅಭಿಷೇಕದಿಂದ ಎಲ್ಲಾ ರೀತಿಯದ್ದಾದಂತಹ ರೋಗವನ್ನು ಪರಿಹರಿಸುವಂತಹ ದಿವ್ಯವಾದಂತಹ ಸನ್ನಿಧಾನ ಅಲ್ಲಿ ಪ್ರಾಪ್ತಿಯಾಗ್ತದೆ. ತ್ರ್ಯಂಬಕಂ ಅನ್ನುವಂತಹ ಮಂತ್ರದಿಂದ ಅದು ಅಭಿಷೇಕಿಸಲ್ಪಡುತ್ತದೆ. ಇನ್ನು ಅಭಿಷೇಕ ಮಾಡಲ್ಪಡುವ ಖಂಡ ಮಾನುಷ ಸುಗ್ರೀವ, ಅದಕ್ಕೆ ಹೆಸರು. ಸುಗ್ರೀವ ಅನ್ನೋದು ರಾಮಾಯಣದ ಸುಗ್ರೀವ ಅಲ್ಲ, ಸುಗ್ರೀವ ಅನ್ನುವ ದೇವತೆ. ಯಾಕೆ ಸುಗ್ರೀವ ಅನ್ನುವ ಒಂದು ಪಾತ್ರವು ದೇವಿ ಮಹಾತ್ಮೆಯಲ್ಲಿ ಬರ್ತದೆ. ಆದರೆ ಇದು ಸುಗ್ರೀವ ಅನ್ನುವ ದೇವತೆ ವಾಸ್ತು ಪ್ರಕ್ರಿಯೆಯಲ್ಲಿ ಬರುವವ. ಆ ಸುಗ್ರೀವ ಅನ್ನುವ ದೇವತೆಯನ್ನು ವಾಸ್ತುವಿನಲ್ಲಿ ಪೂಜಿಸುವುದರಿಂದ ಆ ಮನೆಯ ಮಂದಿಗೆ ಒಳ್ಳೆಯ ಮಾತನಾಡುವ ಅರ್ಹತೆ ಬರ್ತದೆ. ಕಟೀಲ್ನಲ್ಲಿ ಇಷ್ಟು ಭಕ್ತರು ನೆರೆದಿದ್ರು ಕೂಡ
ಅಲ್ಲಿ ನೇರವಾಗಿ ಅಭಿಷೇಕವನ್ನು ನೋಡುವಂತಹ ಅವಕಾಶ ಸ್ವಲ್ಪ ಮಂದಿಗೆ ಮಾತ್ರ ಸಿಗ್ತದೆ. ಪ್ರತಿ ಸಲ ಅಲಂಕಾರ ಇದೆ. ಹೌದು, ಅಂದ್ರೆ ಆ ಕಳಶದಲ್ಲಿರತಕ್ಕಂತಹ ಹೂವನ್ನು ದೇವರಿಗೆ ಹಾಕಿ ಅಲಂಕರಣ ಮಾಡಿ ಮತ್ತೆ ಪೂಜೆ ಮಾಡೋದು, ನೀರಾಜನ. ಹೌದು. ಇನ್ನು ದೇವರಿಗೆ ಅಭಿಷೇಕಿಸುವಂತಹ ಖಂಡ ಮಾನುಷ ಸುಗ್ರೀವ ಖಂಡ. ಅದು ಖಂಡ ವಿಭಾಗದಲ್ಲಿ 12ನೆಯ ಖಂಡವಾಗಿರ್ತದೆ. ಒಟ್ಟು 25 ಖಂಡಗಳು. ಇದರಲ್ಲೀಗ 12ನೇ ಖಂಡ. ಹೌದು, 12 ಅಲ್ಲ, 13ನೇ ಖಂಡ. ಮಾನುಷ ಶೋಷ ಅಂತ ಅದಕ್ಕೆ ಹೆಸರು. 13ನೇ ಇಲ್ಲ 12ನೇ ಖಂಡ. 12ನೇ ಖಂಡ ತಪ್ಪಾಗಿದೆ, ವೀಕ್ಷಕರು ಕ್ಷಮಿಸಿ. 12ನೇ ಖಂಡ, ಅದಕ್ಕೆ ಮಾನುಷ ಸುಗ್ರೀವ ಅಂತ ಹೆಸರು. ಈಗ ಸುತ್ತಿರುವ ಒಟ್ಟು ಎಷ್ಟು ಖಂಡಗಳು? 16 ಖಂಡಗಳು. 16 ಖಂಡಗಳು. 16 ಖಂಡಗಳು. ಇಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ಒಂದು ಹೊಸ ಸ್ವರೂಪದಲ್ಲಿ ಈಗ ಕಾಣ್ತಾ ಇದ್ದಾಳೆ. ಈ ಅಲಂಕರಣ ನಮಗೆ ಬೇರೆ ದಿವಸಗಳಲ್ಲಿ ಕಾಣುವುದಕ್ಕೆ ಲಭ್ಯವಾಗುವುದಿಲ್ಲ. ಬೇರೆ ದಿನಗಳಲ್ಲಿ ಆ ಲಿಂಗದ ಮೇಲ್ಭಾಗದಲ್ಲಿ ಇರ್ತದೆ ಅಥವಾ ಹಿಂದೆ ಇರುವುದು? ಇಲ್ಲ, ಮೇಲ್ಭಾಗದಲ್ಲಿ ಆ ಬೇರೆ ಬೇರೆ ಅಂಗಗಳನ್ನು ಜೋಡಿಸುವ ಒಂದು ತಂತ್ರಜ್ಞಾನ ಇದೆ. ಆ ತಂತ್ರಜ್ಞಾನದ ಮೂಲಕ ಅಲಂಕರಣವನ್ನು ಮಾಡ್ತಾರೆ. ಹಾಗೆ ಅಂತ ಲಿಂಗಕ್ಕೆ ಯಾವುದೇ ಆಘಾತವಾಗಬಾರದು, ಅದಕ್ಕೆ ಯಾವುದೇ ಆಭರಣಗಳ ಗೀರು ಬೀಳಬಾರದು, ಲಿಂಗಕ್ಕೆ ಯಾವುದೇ ಕಾರಣದಿಂದ ಘಾಸಿಯಾಗಬಾರದು. ಆ ರೀತಿಯಾದ ಅಲಂಕರಣ ಕೌಶಲ ಇಲ್ಲಿ ಮೆರೆಯುತ್ತದೆ. ಅಲ್ಲ, ಬಹುಶಃ ನಮಗೆ ಇವತ್ತು ಮಾತ್ರ ಇಂತಹ ಒಂದು ದೃಶ್ಯ ಸಿಗುವಂತಹದ್ದು. ಇಲ್ಲದಿದ್ರೆ ಯಾವಾಗಲೂ ಅಭಿಷೇಕ ಮಾಡುವಾಗ ಇಲ್ಲದಿದ್ದರೆ ದೇವರಿಗೆ ಬೇಗ ಅಭಿಷೇಕವಾಗಿ ಅಲಂಕರಣವಾಗಿರುತ್ತದೆ. ಮೂಲಬಿಂಬ ದರ್ಶನ ಅವಕಾಶಗಳು ಕಡಿಮೆ ಇರುತ್ತದೆ. ಹೌದು. ಮಾನುಷ ಸುಗ್ರೀವ ಅನ್ನುವ ಖಂಡ ಇದು. ಹಿರಣ್ಯಗರ್ಭ ಸಮವರ್ತತಾಗ್ರೆ ಭೂತಶ್ಚ ಜಾತಃ ಪತಿರೇಕ ಆಸೀತ್ ಸದಾಧಾರ ಪೃಥಿವೀಂ ವ್ಯಾಮುತೆ ಮಾಂ ಕಸ್ಮೈ ದೇವಾಯ ಹವಿಷಾವಿಧೇವ ಅನ್ನುವ ಮಂತ್ರದಿಂದ ಈ ಮಾನುಷ ಸುಗ್ರೀವಾತ್ಮಕವಾದ ಖಂಡದ ಅಭಿಷೇಕ ನಡೆಸಲ್ಪಡ್ತಾ ಇದೆ. ನಂತರದ ಖಂಡ ಮಾನುಷ ಶೋಷ. ಅದರಲ್ಲಿ ವಿಚಿತ್ರ ಅಂತ ಹೇಳಿದರೆ ಬೇರೆ ಬೇರೆ ಔಷಧಿಯುಕ್ತ ಭಸ್ಮಗಳು ಸೇರಲ್ಪಟ್ಟಿವೆ ನಂತರದ ಖಂಡದಲ್ಲಿ. ಹೌದು, ಹಾಗೆ ಬೇರೆ ಬೇರೆ ಮಾನುಷ ಶೋಷ ಅಂತ ಹೇಳಿದರೆ ಬೇರೆ ಬೇರೆ ಔಷಧಿಗಳ ಭಸ್ಮಗಳು ಅದರಲ್ಲಿ ಸೇರಿರುತ್ತದೆ, ಮತ್ತೆ ಬೇರೆ ಬೇರೆ ಧಾತುಗಳೂ ಸೇರಿರುತ್ತದೆ. ಮಾನುಷ ಸುಗ್ರೀವ ಅನ್ನುವ ಖಂಡದಲ್ಲಿ ಸ್ವರ್ಣಜಲ. ಸ್ವರ್ಣಜಲ ಅಂದ್ರೆ ಹೇಗೆ? ಅದು ಸ್ವರ್ಣಜಲ ಅಂತ ಹೇಳಿದರೆ ಈಗ ನಾವು ಚಿನ್ನವನ್ನು ಅದಕ್ಕೆ ಹಾಕಿರ್ತೇವೆ, ಆದರೆ ಸರಿಯಾದ ರೀತಿಯಲ್ಲಿ ಸ್ವರ್ಣಜಲ ಈಗ ನಮಗೆ ಲಭ್ಯ ಇಲ್ಲ. ಸ್ವರ್ಣದಿಂದಲೂ ಜಲವನ್ನು ಉತ್ಪಾದಿಸುವ ತಂತ್ರಜ್ಞಾನ ಯೋಗ ಮಾರ್ಗಾತ್ಮಕವಾಗಿ ಭಾರತದಲ್ಲಿ ಹಿಂದೆ ಇತ್ತು. ಎಷ್ಟೋ ಕಳೆದುಕೊಂಡ ವಿದ್ಯೆಗಳಲ್ಲಿ ಅದು ಕೂಡ ನಶಿಸಬಹುದು. ಈಗ ಈ ಪೂಜಾ ವಿಧಾನಗಳು, ಈ ಬ್ರಹ್ಮಕಲಶ, ಈ ಪರಿಕಲ್ಪನೆ, ಇದನ್ನು ಯಾರು ಹೇಳಿಕೊಟ್ಟವರು? ಅಂದ್ರೆ ಯಾವ ಋಷಿ ಪ್ರಣೀತವಾದ? ಇದು ಈ ನಾಡನ್ನು ಸೃಜಿಸಿದ ಭಾರ್ಗವರದ್ದೇ ಆದ ಕೊಡುಗೆ. ಭಾರ್ಗವ ಪದ್ಧತಿ ಅನ್ನುವ ಗ್ರಂಥದ ಮೂಲಕ ಯಾವ ರೀತಿ ದೇವರನ್ನು ಪೂಜಿಸಬೇಕು, ಯಾವ ರೀತಿ ದೇವಸ್ಥಾನ ನಿರ್ಮಾಣ ಮಾಡಬೇಕು, ಯಾವ ರೀತಿ ದೇವರನ್ನು ಪ್ರತಿಷ್ಠಿಸಬೇಕು ಅನ್ನುವುದಕ್ಕೆಲ್ಲ ಭಾರ್ಗವ ಪದ್ಧತಿ ಅನ್ನುವ ಗ್ರಂಥ ಇತ್ತು. ಆ ಗ್ರಂಥವನ್ನು ಸ್ವಯಂ ಈ ಮೇದಿನಿಯ ನಿರ್ಮಾಣದ ಈ ಪ್ರಾದೇಶಿಕ ಭಾಗದ ನಿರ್ಮಾಣಕರ್ತೃಗಳಾದ ಪರಶುರಾಮರೇ ನಿಯೋಜಿಸಿದರು ಅಂತ ಒಂದು ನಂಬಿಕೆ ಇದೆ. ಆದರೆ ಭಾರ್ಗವ ಪದ್ಧತಿ ಅನ್ನುವ ಗ್ರಂಥ ಖಂಡಿತವಾಗಿಯೂ ಇದೆ. ಅದರ ಬಹಳಷ್ಟು ಭಾಗಗಳು ಲುಪ್ತವಾಗಿ ಹೋದದ್ದು ನಮ್ಮ ದುರದೃಷ್ಟ. ಆಮೇಲೆ ಬೇರೆ ಬೇರೆ ಗ್ರಂಥಗಳು ಬಂತು, ಅದನ್ನು ಅನುಸರಿಸಿಕೊಂಡು ಈಗ
ಎಲ್ಲರೂ ತಂತ್ರಸಮುಚ್ಚಯ ಅನ್ನುವ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ದೇವಸ್ಥಾನದ ನಿರ್ಮಾಣ, ಪ್ರತಿಷ್ಠೆ ಇತ್ಯಾದಿಗಳನ್ನು ನಡೆಸುವುದಕ್ಕೆ ಮುಂದುವರಿತಾ ಇದ್ದಾರೆ. ಈಗ ಈ ಮರದ ರಚನೆಗಳು ನಮಗೆ ಸುತ್ತಲೂ ಕಾಣ್ತಾ ಇದೆ. ಅದರಲ್ಲಿ ಒಂದೊಂದರಲ್ಲಿ ಬೇರೆ ಬೇರೆ ಆಕೃತಿಗಳಿದೆ. ಪದ್ಮ, ದೀಪ, ಗದ, ಚಕ್ರ, ಶಂಖ ಇತ್ಯಾದಿ. ಇನ್ನು ಅದನ್ನು ಬ್ರಹ್ಮಕಲಶವನ್ನು ದೇವರ ಗರ್ಭಗೃಹದ ಅಂತರ್ಭಾಗಕ್ಕೆ ತೆಗೆದುಕೊಂಡು ಹೋಗುವಾಗ ನಮಗದು ನೋಡ್ಲಿಕ್ಕಾಗ್ತದೆ. ಇದು ಪ್ರತಿಯೊಂದು ಬ್ರಹ್ಮಕಲಶಕ್ಕೆ ಹೊಸತಾಗಿ ಆಗಬೇಕು. ಹೌದು, ಇದು ಮತ್ತೊಮ್ಮೆ ಉಪಯೋಗಿಸುವ ಹಾಗಿಲ್ಲ. ಉಪಯೋಗಿಸುವ ಹಾಗಿಲ್ಲ. ಈಗ ದೇವರಿಗೆ 12ನೆಯ ಖಂಡದ ಅಭಿಷೇಕ ಆಯಿತು. ಆ 12ನೆಯ ಖಂಡದಲ್ಲಿ ಬೇರೆ ಬೇರೆ ಧಾತುಗಳ, ಇದು ಬಂಗಾರದ ಕಲಶ, ಅದಕ್ಕೆ ಬ್ರಹ್ಮ ಕಲಶವಾಗಿ ಉಪಯೋಗಿಸಲಾಗಿದೆ ಈ ಖಂಡದಲ್ಲಿ. ಹೌದು, ದೇವರಿಗೆ ಶುದ್ಧ ಜಲವನ್ನು ಅಭಿಷೇಕಿಸಿ ಪೂಜಾದಿಗಳನ್ನು ಸಮರ್ಪಿಸಿ ನಂತರದ ಖಂಡದ ಅಭಿಷೇಕಕ್ಕೆ ಮುಂದುವರಿಯುವುದು ಪದ್ಧತಿ. ಇದನ್ನು ಪ್ರತಿ ಸಲ ನೈವೇದ್ಯ ಅದಕ್ಕಾಗಿ ಪ್ರತ್ಯೇಕ ಮಾಡಬೇಕು ಅಥವಾ ಕ್ರಮ? ಅಂದರೆ ದೊಡ್ಡ ಪಾತ್ರೆಯಲ್ಲಿ ನೈವೇದ್ಯವನ್ನು ಸಿದ್ಧಪಡಿಸಿ ಒಂದು ಅಳತೆಯ ಪಾತ್ರೆಯಲ್ಲಿ ಅದನ್ನು ಪ್ರತ್ಯೇಕಿಸಿ ಸಮರ್ಪಿಸುವುದು ಕ್ರಮ. ಪ್ರತ್ಯೇಕ ನೈವೇದ್ಯ ಮಾಡುವುದು ಅತ್ಯಂತ ಕಷ್ಟಕರವಾದ ವಿಷಯ. 25 ಉರುಳಿ ಅಂತ ನೈವೇದ್ಯ ಸಿದ್ಧಪಡಿಸುವ ಪಾತ್ರೆಗೆ ಉರುಳಿ ಅಂತ ಹೆಸರು. ಅಂತಹ 25 ಪಾತ್ರೆಗಳು ಬೇಕು. ಹಾಗಾಗಿ ಮತ್ತೆ 25 ಒಲೆ ಬೇಕು. ಆಮೇಲೆ ನೈವೇದ್ಯವನ್ನು ನೀವು ಸಿದ್ಧಪಡಿಸಿದರು, ನೈವೇದ್ಯ ಸಿದ್ಧಪಡಿಸಿದ ಪಾತ್ರೆಯನ್ನು ನೇರವಾಗಿ ಗರ್ಭಗೃಹದ ಒಳಗೆ ಕೊಂಡು ಹೋಗುವ ಹಾಗಿಲ್ಲ. ಅದನ್ನು ಬೇರೆ ಪಾತ್ರೆಯಲ್ಲಿ ಸರಿಯಾದ ರೀತಿಯಲ್ಲಿ ಬೇರ್ಪಡಿಸಿ. ಯಾಕೆ ನಾವೇನು ಮಸಿರುವ ಪಾತ್ರೆಯಲ್ಲಿ ಊಟ ಮಾಡುವುದಿಲ್ಲ. ನಮ್ಮ ಊಟದ ತಟ್ಟೆ ಬೇರೆ, ಬೇಯಿಸುವ ಪಾತ್ರೆ ಬೇರೆ. ಹಾಗೆಯೇ ದೇವರಿಗೂ ಕೂಡ ಆಗಬೇಕು ಅಂತ ನಿಯಮ ಇದೆ. ಇವತ್ತಿನ ದಿವಸ ದೇವಸ್ಥಾನಗಳಲ್ಲಿ ಆದಾಯಗಳು ಕೆಲವು ಕಡಿಮೆ, ಮತ್ತೆ ಇವತ್ತಿನ ದಿವಸಗಳಲ್ಲಿ ಇದಕ್ಕೊಂದು ಸಮಸ್ಯೆ ಇದೆ. ದೇವಸ್ಥಾನದ ಎಲ್ಲಾ ಕಾರ್ಯಗಳು ಕೂಡ ನಿಯಮಬದ್ಧವಾಗಿರಬೇಕು. ಮಡಿ, ಆಚಾರ, ಇಂದ್ರಿಯ ನಿಗ್ರಹ, ಆಹಾರ ನಿಗ್ರಹ ಇತ್ಯಾದಿಗಳು ಬೇಕು. ಇವತ್ತಿನ ದಿವಸಗಳಲ್ಲಿ ಆ ವಿಷಯಗಳಲ್ಲಿ ಸ್ವಲ್ಪ ಸಾಮಾಜಿಕವಾಗಿ ತೊಂದರೆಗಳಿವೆ. ಈಗ ಇಲ್ಲಿ ನಾವು ಮಂಗಲ ಕಾರ್ಯಕ್ರಮಗಳಲ್ಲಿ ಮಾವಿನ ಎಲೆ ಮತ್ತು ಹಲಸಿನ ಎಲೆ ಎರಡನ್ನು ಉಪಯೋಗಿಸ್ತೇವೆ. ಆದರೆ ಹಲಸಿನ ಮರ ಮನೆ ಎದುರು ಇರಬಾರದು ಅಂತ ಹೇಳ್ತಾರೆ. ಯಾಕೆ? ಅದು ಬೇರೆ ಕಾರಣದಿಂದ ಅಲ್ಲ. ಅದರ ಬೇರು ದೀರ್ಘವಾಗಿ ಹರಡಿಕೊಳ್ಳುತ್ತದೆ. ಮನೆಯ ಅಸ್ಥಿಭಾರದ ಒಳಗೆ, ಅಂದರೆ ಪಂಚಾಂಗದ ಒಳಗೆ ಕೂಡ ಅದು ತನ್ನ ಬೇರನ್ನು ಹರಡಿಕೊಳ್ಳುವುದರ ಮೂಲಕ ಅದು ಮನೆಗೆ ನಿಧಾನವಾಗಿ ಅಭದ್ರತೆಯನ್ನು ತರಬಹುದು ಅನ್ನೋದು ಒಂದು ಕಾರಣ. ಇನ್ನು ಮನೆಯ ಎದುರು ಭಾಗದಲ್ಲಿ ಹಲಸಿನ ಮರ ಇದ್ರೆ ಅದು ವಾಸ್ತುವಿನ ದೃಷ್ಟಿಯಿಂದ ಇಂತಿಂಥ ದಿಕ್ಕುಗಳಲ್ಲಿ ಇಷ್ಟಿಷ್ಟೇ ಮರಗಳಿರಬೇಕು ಅನ್ನುವ ನಿಯಮ ಇದೆ. ಅದಕ್ಕೆ ಸ್ವಲ್ಪ ತೊಡಕಾಗ್ತದೆ. ಆ ಕಾರಣವೂ ಹೌದು. ಈ ಎರಡು ಕಾರಣಗಳಿಂದ ಇನ್ನು ಅಭಿಷೇಕ ಮಾಡಲ್ಪಡುವ ಖಂಡ ಮಾನುಷ ಶೋಷ. ಈ ಮಾನುಷ ಶೋಷ ಅದರಲ್ಲಿ ಧಾತುಗಳನ್ನು, ನಂತರದ ಖಂಡದಲ್ಲಿ ಗಂಧಜಲವನ್ನು, ಆಮೇಲೆ ಮಾನುಷ ದಿತಿಖಂಡದಲ್ಲಿ ಪುಷ್ಪಜಲವನ್ನು, ಮಾನುಷ ಜಯಂತ ಖಂಡದಲ್ಲಿ ಫಲೋದಕವನ್ನು ಅದರಲ್ಲಿ ಪೂರ್ಣಗೊಳಿಸಲ್ಪಟ್ಟಿದೆ. ಈ ರೀತಿಯಾಗಿ ಬೇರೆ ಬೇರೆ ಖಂಡಗಳಲ್ಲಿ ಬೇರೆ ಬೇರೆ ದ್ರವ್ಯಗಳನ್ನು ನಿಕ್ಷೇಪಿಸಿ ಅಭಿಷೇಕಿಸುವುದರಿಂದ ದೇವರ ಸನ್ನಿಧಾನದಲ್ಲಿ ಬೇರೆ ಬೇರೆ ರೀತಿಯ ಇಷ್ಟಾರ್ಥಗಳನ್ನು ಭಕ್ತರಿಗೆ ಅನುಗ್ರಹಿಸುವ ಚೈತನ್ಯ ಅಲ್ಲಿ ಸನ್ನಿಹಿತವಾಗುತ್ತದೆ. ಒಬ್ಬರು ಸಂತತಿಗಾಗಿ, ಇನ್ನೊಬ್ಬಾಕೆ ಮಾಂಗಲ್ಯ ಭಾಗ್ಯಕ್ಕಾಗಿ, ಇನ್ನೊಬ್ಬರು ಆರೋಗ್ಯಕ್ಕಾಗಿ, ಮಗದೊಬ್ಬರು ಸಂಪತ್ತಿಗಾಗಿ, ಹೀಗೆ ಬೇರೆ ಬೇರೆ ಇಷ್ಟಾರ್ಥಗಳಿಗಾಗಿ ದೇವರನ್ನು ಆರಾಧಿಸುವ ಪದ್ಧತಿ ನಮ್ಮಲ್ಲಿದೆ.
ಎಲ್ಲಾ ರೀತಿಯ ಇಷ್ಟಾರ್ಥಗಳನ್ನು ಅನುಗ್ರಹಿಸುವ ಚೈತನ್ಯ ಮಂತ್ರಾತ್ಮಕವಾಗಿ ಸನ್ನಿಹಿತವಾಗಬೇಕಾಗಿದ್ರೆ ಬೇರೆ ಬೇರೆ ದ್ರವ್ಯಾತ್ಮಕವಾದ ಕಲಶಗಳಿಂದ ದೇವರನ್ನು ಅಭಿಷೇಚಿಸಬೇಕು ಅನ್ನೋದು ನಿಯಮ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶ ಪುಣ್ಯೋತ್ಸವದ ನೇರ ಪ್ರಸಾರ ಪ್ರಪ್ರಥಮ ತುಳು ವಾರ್ತಾವಾಹಿನಿ ನಮ್ಮ ಕುಡ್ಲದಲ್ಲಿ. ನಮ್ಮೊಂದಿಗೆ ವಿದ್ವಾನ್ ಪಂಜ ಭಾಸ್ಕರ ಭಟ್ ಅವರು ಬ್ರಹ್ಮಕಲಶೋತ್ಸವದ ಬಗ್ಗೆ ವಿಶೇಷ ಮಾಹಿತಿಯನ್ನು ನೀಡುತ್ತಾ ಇದ್ದಾರೆ. ನಂದಿನಿ ನದಿಯಾಗಿ ಹರಿದು ಸಾಗುವ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಕಟೀಲು. ಭ್ರಮರಾಂಬಿಕೆ ಶ್ರೀ ದುರ್ಗಾಪರಮೇಶ್ವರಿಯ ಪುಣ್ಯ ಸಾನ್ನಿಧ್ಯ. ಲಕ್ಷಾಂತರ ಭಕ್ತರು ಕಳೆದ 22ನೇ ತಾರೀಕಿನಿಂದ ನಿತ್ಯವೂ ಬರುವಂತಹ ದೊಡ್ಡ ಸ್ವಯಂ ಸೇವಕ ವೃಂದದಿಂದ ಒಡಗೂಡಿ ದೇಶ ವಿದೇಶಗಳಲ್ಲಿರುವಂತಹ ಭಕ್ತರು ಪಾಲ್ಗೊಳ್ಳುತ್ತಿರುವಂತಹ ಭ್ರಮರಾಂಬಿಕೆಯ ಪುಣ್ಯೋತ್ಸವ ಬ್ರಹ್ಮಕಲಶೋತ್ಸವ. ನಾಗರಾಜ್ ಶೆಟ್ರು, ಬೈಲುಮೇಗಿನ ಮನೆ ನಾಗರಾಜ್ ಶೆಟ್ಟಿ ಅವರ ಒಂದು ಸೇವೆಯನ್ನು ನಾವು ಮರೆಯಬಾರದು. 2007ರ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದ ಸಂದರ್ಭ, ಆಗ ಅವರು ಮುಜರಾಯಿ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ನಡೆದಂತಹ ಬ್ರಹ್ಮಕಲಶ ನಭೂತೋ ಎನ್ನುವ ರೀತಿಯಲ್ಲಿ ಸಂಘಟಿಸಲ್ಪಟ್ಟಿತ್ತು. ನಿನ್ನೆ ಗೋಪಾಲಕೃಷ್ಣ ಆಸ್ತ್ರರು ಹೇಳ್ತಾ ಇದ್ರು, ಪ್ರತಿ ಸಲದ ಬ್ರಹ್ಮಕಲಶ ಇಲ್ಲಿ ನಡೆಯುವಾಗ ನಭೂತೋ ಎನ್ನುವ ರೀತಿಯಲ್ಲಿ ಆ ಬ್ರಹ್ಮಕಲಶೋತ್ಸವ ಸಂಪನ್ನಗೊಳ್ಳುತ್ತಿರುವುದು ಕಟೀಲಿನ ಒಂದು ದಾಖಲೆಯೂ ಹೌದು. ಆ ಸಂದರ್ಭದಲ್ಲಿ ಪರಾಧೀನವಾಗಿದ್ದಂತಹ ಕುದುರು ಅದು ಕ್ಷೇತ್ರಕ್ಕೆ ಸೇರುವ ಹಾಗೆ ದಾನಿಗಳನ್ನು ಜೋಡಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ರಾಧಾ ವಿಠಲ ಶೆಟ್ಟಿ ಮತ್ತು ಮಕ್ಕಳು ಅವರು ಆ ಕಟೀಲನ್ನು ಕ್ಷೇತ್ರಕ್ಕೆ ಒಪ್ಪಿಸುವಂತಹ ಆ ಕುದುರು ಪ್ರದೇಶವನ್ನು ಸೇವಾ ರೂಪದಲ್ಲಿ ಒಪ್ಪಿಸುವಂತಹ ಸೇವಾ ಯೋಜನೆಗೆ ಒಂದು ಚಾಲನೆ ನೀಡಿದವರು ಬೈಲುಮೇಗಿನ ಮನೆ ನಾಶೆಟ್ರು. ಆಗ ನಳಿನ್ ಕುಮಾರ್ ಕಟೀಲ್ ಅವರು ಕಾರ್ಯಾಧ್ಯಕ್ಷರಾಗಿದ್ದರು ಬ್ರಹ್ಮಕಲಶೋತ್ಸವ ಸಮಿತಿದ್ದು. ಈಗ ಅಭಿಷೇಕವನ್ನು ನಡೆಸುತ್ತಿರುವುದು ಧಾತೂದಂ. ಧಾತೂದಂ ಅಂದ್ರೆ ಧಾತುವನ್ನು ನಿಕ್ಷೇಪಿಸಲ್ಪಟ್ಟ ಕಲಶ. ಅಲ್ಲಿ ಉದಕ ಅನ್ನುವ ಶಬ್ದ ಅಲ್ಲಿ ಅತ್ಯಂತ ಗೌಪ್ಯವಾಗಿ ಧಾತೂದ ಅಂದ್ರೆ ಧಾತೂದಂ, ಧಾತುವಿನ ನೀರು ಅನ್ನುವ ಶಬ್ದವನ್ನು ಅದು ಸಂಕೇತಿಸ್ತದೆ. ಆಗಮಶಾಸ್ತ್ರ ಅತ್ಯಂತ ರಹಸ್ಯವಾದುದು. ಒಂದು ಸಣ್ಣ ರಹಸ್ಯ ನಿಮಗೆ ಹೇಳಿಬಿಡುತ್ತೇನೆ ನಾನು. ಕಲಶಾಧಿವಾಸ ಪ್ರಕ್ರಿಯೆಯಲ್ಲಿ 24 ಅಕ್ಷರಾತ್ಮಕವಾದಂತಹ ಮಂತ್ರಗಳಿಂದ ಹೋಮಿಸಿ ಅದರ ತುಪ್ಪವನ್ನು ಕಲಶಕ್ಕೆ ಸಂಯೋಜಿಸಬೇಕು ಅಂತ ಹೇಳ್ತಾರೆ. ಅದನ್ನು ಎಷ್ಟು ಸಾಂಕೇತಿಕವಾಗಿ ಹೇಳ್ತಾರೆ ಅಂದರೆ, ಜಿನಾರ್ಣ ಜನಿತಂ ಸಂಪಾತ ಮಾಪಾತಯೇ. ಜಿನಾರ್ಣ ಅಲ್ಲಿ ಜಿನ ಅಕ್ಷರ ಅಂದರೆ ಜೈನ ಧರ್ಮವನ್ನು ಪ್ರತಿನಿಧೀಕರಣ ಮಾಡ್ತಾರೆ. ಜಿನ ಧರ್ಮದಲ್ಲಿ ಜಿನಾರ್ಣ ಜಿನ ಅಕ್ಷರಗಳಿಂದ ಗುರುತಿಸಲ್ಪಡುವಂತಹ ಮಂತ್ರದಿಂದ ಹೋಮಿಸಿ ಅದರ ತುಪ್ಪವನ್ನು ಸಂಯೋಜಿಸಬೇಕು ಅಂತ ಅದರ ಅರ್ಥ. ಅಲ್ಲಿ ಜಿನ ಶಬ್ದಕ್ಕೆ 24 ಅಂತ ಅರ್ಥ. ಜೈನರ 24 ಜೈನಮತೀಯವಾದ ತೀರ್ಥಂಕರರ ಒಂದು ಸಂಕೇತದಿಂದ ಅವರು ಹೇಳೋದು, ನೇರವಾಗಿ ಹೇಳೋದಿಲ್ಲ. ಅದನ್ನು ತಂತ್ರಸಮುಚ್ಚಯ ಅತ್ಯಂತ ಕ್ಲಿಷ್ಟತರವಾದಂತಹ ಗ್ರಂಥ. ಜಿನಾರ್ಣ ಜನಿತಂ ಅಂದ್ರೆ 24 ಅಕ್ಷರಾತ್ಮಕವಾದ ಮಂತ್ರ ಯಾವುದು? 24 ಅಂತ ಹೇಳುವುದಿಲ್ಲ, ಜಿನ ಅಂತ ಹೇಳಿಬಿಟ್ಟು ನಮ್ಮ ಬುದ್ಧಿಗೆ ನಾವು ಯೋಚನೆಯನ್ನು ಸರಿಯಾದ ರೀತಿಯಲ್ಲಿ ಹರಿಯಬಿಟ್ಟು ವಿಮರ್ಶೆ ಮಾಡಿ ಜಿನ ಅಂದ್ರೆ 24 ಅಂತ ಸರಿಯಾದ ರೀತಿಯಲ್ಲಿ ನಿರ್ಧಾರಕ್ಕೆ ಬಂದು 24 ಅಕ್ಷರವುಳ್ಳ ಮಂತ್ರ ಯಾವುದು? ಗಾಯತ್ರಿ ಮಂತ್ರ.
ಹೀಗೆ ನೀವು ಕಲಶಾಭಿಷೇಕ ಆ ಮಂತ್ರದಿಂದ ಹಾ. ಹೋಮವನ್ನು ಮಾಡಿ ಹಾ. ಆ ತುಪ್ಪವನ್ನು ಕಲಶಕ್ಕೆ ಸಂಯೋಜಿಸಿ ಅಂತ ಹೇಳಿಬಿಡ್ತಾರೆ. ಅಂದ್ರೆ ಹಾ. ತಂತ್ರಸಮುಚ್ಚಯ ಅನ್ನುವುದು ಹಾ. ಬೇರೆ ಬೇರೆ ಧರ್ಮಗಳನ್ನೂ ಕೂಡ ತನ್ನಲ್ಲಿ ಅದು ಗರ್ಭೀಕರಿಸಿಕೊಂಡಿದೆ. ಬೇರೆ ಬೇರೆ ಧರ್ಮಗಳನ್ನೂ ಕೂಡ ಅದು ಗೌರವಿಸಿದೆ ಈ ಮೂಲಕ. ಈಗ ಬ್ರಹ್ಮಕಲಶೋತ್ಸವದ ಈಗ ನೇರ ಪ್ರಸಾರ ಕಾರ್ಯಕ್ರಮವನ್ನು ಭಕ್ತರು ಮನೆಯಲ್ಲಿ ಕುಳಿತುಕೊಂಡು ನೋಡ್ತಾರೆ. ಅನೇಕ ವೃದ್ಧರು ಕೈ ಮುಗಿದು ಕುಳಿತು ಇದನ್ನು ನೋಡುವವರು ಇದ್ದಾರೆ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಮಂತ್ರವನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅನುಷ್ಠಾನ ಮಾಡಬಹುದು. ಹೆಚ್ಚು ಸತ್ಫಲವನ್ನು ಅದು ನೀಡುತ್ತದೆ. ಆ ಮಂತ್ರದ ಒಂದು ಇನ್ನೊಮ್ಮೆ ಅದರ ಸ್ವಲ್ಪ ವಿವರಣೆ ಬೇಕಿತ್ತದೆ. ಸರ್ವಮಂಗಲ ಮಾಂಗಲ್ಯೆ ಇದು ದೇವಿ ಮಹಾತ್ಮೆಯ 11ನೇ ಅಧ್ಯಾಯದಲ್ಲಿ ನಾರಾಯಣೀ ಸ್ತುತಿ ಅನ್ನುವ ವಿಭಾಗದಲ್ಲಿ ಅಡಕವಾದ ಮಂತ್ರ. ದುರ್ಗಾ ಸಪ್ತಶತಿ ಅಂತ ಅದಕ್ಕೆ ಯಾಕೆ? ಅದರಲ್ಲಿ 700 ಮಹಾಮಂತ್ರಗಳಿವೆ. ಅದು ನಿಜವಾಗಿ ದೇವಿ ಮಹಾತ್ಮೆ. 700 ಮಹಾಮಂತ್ರಗಳಿರುವುದರಿಂದ ದುರ್ಗಾ ಸಪ್ತಶತಿ ಅಂತ ಅದಕ್ಕೆ. ಸಪ್ತ ಅಂದ್ರೆ 7, ಶತೀ 700ಗಳು. ಹೀಗೆ ಅದು ಕೂಡ ಸ್ವಲ್ಪ ರಹಸ್ಯವಾಗಿ ಅವರು ಹೇಳುವುದು, ಅದನ್ನು ಮುಕ್ತವಾಗಿ ಹೇಳುವುದಿಲ್ಲ. ಅದರಲ್ಲಿ 11ನೇ ಅಧ್ಯಾಯಕ್ಕೆ ನಾರಾಯಣೀ ಸ್ತುತಿ ಅಂತ ಹೆಸರು. ಅದರಲ್ಲಿ ಈ ಸರ್ವಮಂಗಲ ಮಾಂಗಲ್ಯ ಅನ್ನುವ ಈ ಮಂತ್ರ ಬರ್ತದೆ. ಅದರಲ್ಲಿ 7 ದುರ್ಗೆಯರ ಹೆಸರು ಬರ್ತದೆ. ಹೌದು. ಅದು ಸರ್ವಮಂಗಲ ಮಾಂಗಲ್ಯ ಅಂದ್ರೆ ಎಲ್ಲಾ ಮಂಗಲ ವಸ್ತುಗಳ ಪರಮಂಗಲ ಸ್ವರೂಪಿ ಆಕೆ ಶಿವೇ. ಅಲ್ಲಿ ಶಿವೆ ಅಂತ ಹೇಳುವಾಗ ಪುನಃ ಮಂಗಲ ಅಂತಲೇ ಅರ್ಥ. ಶಿವ ಶಬ್ದಕ್ಕೆ ಮಂಗಲ ಅಂತಲೇ ಅರ್ಥ. ಸ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಲಂ ಶುಭಂ. ಶಿವ ಅಂದ್ರೆ ಮಂಗಲ ಅಂತಲೇ ಅರ್ಥ. ಶಾಸ್ತ್ರಗಳಲ್ಲಿ ಒಂದೇ ವಸ್ತುವನ್ನು 2 ಬಾರಿ ಹೇಳಿದ್ರೆ ಬೇಡ ಅಂತ ಹೇಳೋದಕ್ಕಿಂತ ಬೇಡ ಬೇಡ ಅಂತ ಹೇಳಿದ್ರೆ ಅದಕ್ಕೆ ಹೆಚ್ಚು ಅರ್ಥ, ದೃಢವಾದ ಅರ್ಥ. ದಾರ್ಢ್ಯರ್ಥೆ ದ್ವಿರುಕ್ತಿ ಅಂತ ಒಂದು ಮಾತುಂಟು. ದೃಢವಾದ ಅರ್ಥ ಬರುವ ಹಾಗೆ 2 ಬಾರಿ ಹೇಳಬೇಕು. ಶಿವೆ ಅಂದ್ರೆ ಪುನಃ ಪರಮಮಂಗಲೆ ಅಂತ ಅರ್ಥ. ಸರ್ವಾರ್ಥ ಸಾಧಿಕೆ, ಎಲ್ಲಾ ವಿಧವಾದ ಯೋಗ್ಯತೆಯನ್ನು ಸಂಪತ್ತನ್ನು ಅನುಗ್ರಹಿಸುವವಳು. ಆರೋಗ್ಯ, ಮಾನಸಿಕ ಸಂತೋಷ, ಸಾಮಾಜಿಕ ಗೌರವ, ವ್ಯಾವಹಾರಿಕವಾದ ಅಭ್ಯುದಯ, ಕೌಟುಂಬಿಕ ಅನ್ನುವಂತಹ ಸಮಾಧಾನ, ಹೀಗೆ ಎಲ್ಲಾ ರೀತಿಯ ಅರ್ಥಗಳನ್ನು ಅನುಗ್ರಹಿಸುವಾಕೆ. ಶರಣ್ಯೇ, ಶರಣು ಹೊಂದುವುದಕ್ಕೆ ಅರ್ಹತೆ ಉಳ್ಳವಳು. ಯಾಕೆ ಕೇಳಿದ್ರೆ ಕೆಲವು ಬಾರಿ ನಾವು ಶರಣು ಹೊಂದುವುದಕ್ಕೆ ಅರ್ಹತೆ ಇಲ್ಲದವರನ್ನು ಶರಣು ಹೊಂದುತ್ತೇವೆ. ಆಕೆ ಹಾಗಲ್ಲ. ನಾವು ಶರಣು ಹೊಂದಿದಾಗ ನಮ್ಮೆಲ್ಲ ಸಂಕಷ್ಟಗಳನ್ನು ಪರಿಹರಿಸುವ ಅರ್ಹತೆ ಆಕೆಯಲ್ಲಿದೆ. ಆದ್ದರಿಂದ ಶರಣ್ಯೇ. ತ್ರ್ಯಂಬಕೆ, 3 ಕಣ್ಣುಳ್ಳವಳು ಅಂತ ಅರ್ಥ. ಒಂದು ಕಣ್ಣಿನಲ್ಲಿ ಸೂರ್ಯನ ತೇಜಸ್ಸು, ಇನ್ನೊಂದು ಕಣ್ಣಿನಲ್ಲಿ ಚಂದ್ರನ ತೇಜಸ್ಸು, ಮತ್ತೊಂದು ಕಣ್ಣಿನಲ್ಲಿ ಅಗ್ನಿನಾರಾಯಣನ ತೇಜಸ್ಸನ್ನು ಧರಿಸಿದಂತಹ ಆಕೆ ತ್ರ್ಯಂಬಕೆ. ಗೌರಿ ಅಂದ್ರೆ ಬಿಳಿ ಬಣ್ಣದವಳು ಅಂತ ಒಂದು ಅರ್ಥ. ಗೌರಿ ಅಂದ್ರೆ ಪರಮ ಮುತ್ತೈದೆತನವನ್ನು ಅನುಗ್ರಹಿಸುವವಳು. ನಮಗೆ ಸರ್ವವಿಧವಾದ ಸೌಮಂಗಲ್ಯವನ್ನು ಅನುಗ್ರಹಿಸುವವಳು. ನಾರಾಯಣಿ ನಮೋಸ್ತುತೆ. ಅಂತಹ ನಾರಾಯಣಿ ಆಕೆ. ನಾರಾಯಣಿ ಅನ್ನುವ ಶಬ್ದಕ್ಕೆ ಮೋಕ್ಷಾದ್ಯಭೀಷ್ಟಗಳನ್ನು ಅನುಗ್ರಹಿಸುವವಳು ಅಂತ ಅರ್ಥವ್ಯಾಪ್ತಿ ಇದೆ. ಇಲ್ಲಿ ಗೌರಿ ಮತ್ತು ನಾರಾಯಣಿ. ಹೌದು, ಗೌರಿ ಅಲ್ಲ, ನಾರಾಯಣಿ ಅಲ್ಲ. ಅಲ್ಲ, ಗೌರಿ, ಗೌರಿ ಅಲ್ಲ, ಗೌರಿ. ಅದು ಇದು ಹ್ರಸ್ವ, ದೀರ್ಘ ಅಲ್ಲ, ಸಂಬೋಧನೆ. ಹಾಗೆ. ಹಾಗಾಗಿ ನಾರಾಯಣಿ ನಮೋಸ್ತುತೆ, ನಾರಾಯಣೀ ನಮೋಸ್ತುತೆ ಅಲ್ಲ. ಅದರ ಅರ್ಥ, ಇಡೀ ಶ್ಲೋಕದ ಅರ್ಥ ಸರ್ವಮಂಗಲೆಯಾದಂತಹ ಮಂಗಲವನ್ನು ಅನುಗ್ರಹಿಸುವ, ಸರ್ವಾರ್ಥವನ್ನೂ ನಮ್ಮ ಜೀವನದಲ್ಲಿ ಅನುಭವಿಸುವಂತೆ ಕೃಪಾದೃಷ್ಟಿಯಿಂದ ನಮ್ಮನ್ನು ನಡೆಸುವ, ಶರಣಾಗತಿಯನ್ನ ನಾವು ಶರಣಾಗತಿಯ ಆಕೆಯ ಮೂಲಕ ಹೊಂದುವುದಕ್ಕೆ ಅರ್ಹತೆ ಉಳ್ಳ 3 ಕಣ್ಣುಳ್ಳವಳಾಗ ಗೌರಿಯಾಗಿ ಪರಮಮಂಗಲೆಯಾದ ಮೋಕ್ಷಾದ್ಯಭೀಷ್ಟಗಳನ್ನು ನೀಡುವ ಅವಳನ್ನು ನಮಸ್ಕರಿಸುತ್ತೇನೆ. ತೇ ನಮಃ, ನಿನಗೆ ನಮೋಸ್ತುತೆ. ತೇ ನಮಃ ಅಂತ ಅನ್ನುವ ಅರ್ಥ. ನಮೋಸ್ತುತೆ ಅಲ್ಲಿ ನಮಃ ಅಸ್ತುತೆ, ನಿನಗೆ ನನ್ನ ನಮಸ್ಕಾರವಿರಲಿ. ಲೋಟು ಅನ್ನುವ ಪ್ರಯೋಗ ಅದು.
ಲೋಟು ಅನ್ನುವ ಪ್ರಯೋಗ ಹಾ, ಅದು ಸರ್ವ ಸಮರ್ಪಣಾಭಾವದ್ದು. ಹಾ, ಈ ಸಂಸ್ಕೃತ ಭಾಷೆಯಲ್ಲಿ ಸಾಹಿತ್ಯದಲ್ಲಿ ಹಾ, 10 ಲಕಾರಗಳಿವೆ. ಹಾ, ಅದರಲ್ಲಿ 10 ಲಕಾರದಲ್ಲಿ ಲಟ್, ಲಿಟ್, ಲುಟು, ಲುಟು, ಲೋಟು, ಲಂಗ್, ವಿಧಿಲಿಂಗ್, ಆಶೀರ್ಲಿಂಗ್ ಅಂತ. ಆಶೀರ್ಲಿಂಗ್ ಅನ್ನುವಂತಹ ಲಕಾರವನ್ನು, ಕ್ರಿಯಾಪದವನ್ನು ಹಾ, ಆಶೀರ್ವಾದ ಮಾಡುವಾಗ ಮಾತ್ರ ಉಪಯೋಗಿಸಬೇಕು. ಹಾ, ವಿಧಿರ್ಲಿಂಗ್ ಅನ್ನುವಂತಹ ಕ್ರಿಯಾಪದವನ್ನು ಹಾ, ಒಂದು ಪ್ರಕ್ರಿಯೆಯನ್ನು, ಒಂದು ವಿಧಿಯನ್ನು, ಹಾ. ನಿಯಮಬಾರದ ಕ್ರಮವನ್ನು ಹಾ, ವಿವರಿಸುವಾಗ ಮಾತ್ರ ಉಪಯೋಗಿಸಬೇಕು. ಹಾ, ಲೋಟು ಅನ್ನುವಂತಹ ಪ್ರಯೋಗ ಹಾ, ಸರ್ವ ಸಮರ್ಪಣ ಭಾವದ ಪ್ರಯೋಗ. ಹಾ, ನಮೋಸ್ತುತೆ ಅಸ್ತು ಹಾ, ಅಂದ್ರೆ ಅದು ಲೋಟು ಪ್ರಯೋಗ ಆಗಿರ್ತದೆ. ಹಾ, ಹಾ. ಆ, ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಆ ಶ್ಲೋಕವನ್ನು ಹೇಳಿದರೆ ಯಾವ ಪುಣ್ಯ? ಕೇವಲ ಪುಣ್ಯ ಮಾತ್ರ ಅಲ್ಲ, ಹಾ, ನಮ್ಮ ಈ ಜನ್ಮದ, ಹಾ, ಕಳೆದ ಜನ್ಮದ, ಹಾ, ಜನ್ಮ ಜನ್ಮಾಂತರಗಳ ಹಾ, ಪಾಪವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಹಾ, ಮಹಾಜ್ಞಾನಿಯಿಂದ ತೊಡಗಿ ಹಾ, ಅತ್ಯಂತ ಪಾಮರನವರೆಗಿರತಕ್ಕಂತಹ ಸುಲಭೋಪಾಯ ಇದು. ಹಾ, ಇದಕ್ಕಿಂತ ಬೇರೆ ಉಪಾಯ ಆ ದೇವಿಯ ಅನುಗ್ರಹವನ್ನು ಪಡೆಯುವುದಕ್ಕೆ ಬೇರೊಂದಿಲ್ಲ. ಹಾ, ಅದು ಜಪ. ಕೋಟಿ ಜಪಯಜ್ಞ ಅಂತ ಹೆಸರು ಅದಕ್ಕೆ. ಹಾ, ನೋಡಿ, ಬೇರೆ ಯಜ್ಞಗಳಿಗೆಲ್ಲ ಸಾಧನಗಳು ಬೇಕು. ಹಾ, ಜಪ ಅನ್ನುವುದಕ್ಕೆ ಮಾನಸಿಕ ಏಕಾಗ್ರತೆ, ಹಾ, ಅದರ ಜೊತೆಗೆ ದೃಢವಾದ ನಿಶ್ಚಯ. ಹಾ, ಜಕಾರೋ ಜನ್ಮವಿಚ್ಛೇದ ಪಕಾರ ಪಾಪನಾಶನಃ. ಹಾ, ಅಲ್ಲಿ ಜಾ ಅನ್ನುವ ಅಕ್ಷರ ಹಾ, ಜನ್ಮವಿಚ್ಛೇದ, ಜನನ ಮರಣಾದಿ ಸಂಕಲದಿಂದ ಬಿಡಿಸಲ್ಪಡುವುದು ಅಂತ ಅರ್ಥ. ಹಾ, ಪಕಾರ ಪಾಪನಾಶನಃ. ಹಾ, ಪಾ ಅಂದ್ರೆ ನಮ್ಮ ತಿಳಿಯದೇ ಇರತಕ್ಕಂತಹ ಪಾಪಗಳನ್ನು ಪರಿಹರಿಸುವುದು ಅಂತ ಅರ್ಥ. ಹಾ, ಇನ್ನು ಯಜ್ಞಾನಾಂ ಜಪಯಜ್ಞೋಸ್ಮಿ, ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ಹಾ. ಶ್ರೀಕೃಷ್ಣ ದೇವರ ನಮಗೆ ಆದೇಶ. ಹಾ, ಎಲ್ಲ ಯಜ್ಞಗಳಿಗಿಂತಲೂ ನಾನು ಅತ್ಯಂತ ಪ್ರಿಯನಾಗುವುದು ಜಪಯಜ್ಞದಿಂದ. ಹಾ, ಅಂತಹ ಜಪಯಜ್ಞ ಈ ಸಂದರ್ಭದಲ್ಲಿ ಅತ್ಯಂತ ಸಮುಚಿತವಾದುದು. ನಮಗೆ ಅನ್ನ ಯಾವಾಗ ಬೇಕು? ಜೋರು ಹಸಿವಿದ್ದಾಗ ಬೇಕು. ಹಾ, ಮಳೆ ಯಾವಾಗ ಬೇಕು? ಜನರಿಗೆ ನೀರಿಲ್ಲದಾಗ ಬೇಕು. ಅದೇ ರೀತಿಯಾಗಿ ಹಾ, ನಮಗೆ ಸಕಾಲ ಇದು ಜಪ ನಡೆಸುವುದಕ್ಕೆ. ಹಾ, ನಮ್ಮ ಎಲ್ಲಾ ಹಸಿವನ್ನೂ ಪರಿಹರಿಸುವ, ಹಾ, ಎಲ್ಲಾ ರೀತಿಯ ಶಾಂತಿಯನ್ನು ಅನುಗ್ರಹಿಸುವ ಹಾ. ವಿಶಿಷ್ಟವಾದ ಜಪ. ಈಗ ಹಾ, ಮಾನುಷ ದಿತಿ ಅನ್ನುವಂತಹ ಖಂಡದ ಕಲಶಾಭಿಷೇಕ ನಡೆಸಲ್ಪಡ್ತಾ ಇದೆ. ಹಾ. ಇದರಲ್ಲಿ ಪುಷ್ಪಜಲ ನಿಕ್ಷೇಪಿಸಲ್ಪಟ್ಟಿದೆ. ಯಾವ ಜಲ? ಪುಷ್ಪಜಲ. ಹಾ, ಪನ್ನೀರು ಅಂತ ನೀವು ಹೇಳಬಹುದು. ಹಾ, ಹಾ, ಆದ್ರೆ ಪನ್ನೀರು ಮಾತ್ರ ಅಲ್ಲ, ಹಾ, ಇಲ್ಲಿ ಕಟೀಲಿನ ದೇವರಿಗೆ ಹಾ. ಸಂಪಿಗೆ ಹೊರತುಪಡಿಸಿದ ಎಲ್ಲಾ ಪುಷ್ಪಗಳು ಉಪರಿಸಲ್ಪಡುತ್ತದೆ. ಅದು ಯಾಕೆ ಸಂಪಿಗೆ ಆಗುವುದಿಲ್ಲ? ಇಲ್ಲಿ ಭ್ರಮರಾಂಬಿಕೆ. ಹಾ, ಸಾಮಾನ್ಯ ಪ್ರಾಕೃತಿಕ ವಿಜ್ಞಾನದಲ್ಲಿ ಹಾ, ಒಂದೊಂದು ವಸ್ತುವಿಗೆ ಒಂದೊಂದು ವಿಷವಾಗುತ್ತದೆ. ಅದೇ ರೀತಿಯಾಗಿ ಭ್ರಮರಕ್ಕೆ ಶತ್ರು ಅನ್ನುವುದಿದ್ದರೆ ಅದು ಚಂಪಕ ಪುಷ್ಪ. ಎಲ್ಲಾ ಮಕರಂದವನ್ನು ಹೀರುವಂತಹ ಭ್ರಮರ ಚಂಪಕ ಪುಷ್ಪದ ಮಕರಂದವನ್ನು ಹೀರುವುದಿಲ್ಲ. ಚಂಪಕ ಪುಷ್ಪವನ್ನು ಹಾ, ಆ ಭ್ರಮರ ಮುಟ್ಟುವುದಿಲ್ಲ. ಹಾ, ಅದಕ್ಕದು ಭ್ರಮರ ಅನ್ನುವಂತಹ ಆ ಒಂದು ವಿಶೇಷವಾದ ಕೀಟಕ್ಕೆ ಹಾ, ಚಂಪಕ ಪುಷ್ಪ ವಿಷವಾಗಿ ಪರಿಣಮಿಸುತ್ತದೆ. ಯಾವ ರೀತಿ ಗಿಳಿಗಳಿಗೆ ಉಪ್ಪು ವಿಷವೋ ಹಾ, ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಹಾ, ಜೇನುತುಪ್ಪವನ್ನು ತುಪ್ಪವನ್ನು ಸಮಾನವಾಗಿ ಮಿಶ್ರಣ ಮಾಡಿದರೆ ಯಾವ ರೀತಿ ವಿಷವೋ ಹಾ. ಅದೇ ರೀತಿಯಾಗಿ ಭ್ರಮರಕ್ಕೆ ಚಂಪಕ ಅನ್ನುವುದು ವಿಷ. ಹಾ, ಯಾವುದೆಲ್ಲ? ಜೇನುತುಪ್ಪಕ್ಕೆ ತುಪ್ಪವನ್ನು ಜೇನುತುಪ್ಪವನ್ನು ಸಮಾನವಾಗಿ ಹಾ, ಒಂದೇ ಅಳತೆಯಲ್ಲಿ ಮಿಶ್ರಣ ಮಾಡಬಾರದು. ಹಾ, ಒಂದೋ ಜೇನುತುಪ್ಪ ಇರಬೇಕು, ಹಾ. ಒಂದ ತುಪ್ಪ ಹೆಚ್ಚಿರಬೇಕು. ಹಾ, 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 ಸಮಾನವಾದ ಅಳತೆಯಲ್ಲಿ ಅದನ್ನು ಸಂಯೋಜಿಸಬಾರದು. ಹಾ, ಅದೇ ರೀತಿಯಾಗಿ ಹಾ. ಅದರಿಂದ ಚಂಪಕ ಪುಷ್ಪ ನಿಷಿದ್ಧ. ಇಲ್ಲಿ ನಿಷೇಧಿಸಲ್ಪಡ್ತದೆ. ಹಾ, ಇಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಹಾ, ನಮಗೂ ನಮ್ಮ ಹಿರಿಯರು ಹೇಳ್ತಾ ಇದ್ದದ್ದು, ಹಾ, ಮನೆಯಲ್ಲಿ ಎಷ್ಟು ಚಂಪಕ ಪುಷ್ಪ ಬೆಳೆದರೂ ಕಟೀಲಿನ ಮಟ್ಟಿಗೆ ಅದನ್ನು ತಗೊಂಡು ಹೋಗುವ ಹಾಗಿಲ್ಲ. ಹಾ. ಹೌದು. ಈಗ ಇಲ್ಲಿ ಭ್ರಮರಾಂಬಿಕೆಗೆ ಎಳನೀರು ಅಭಿಷೇಕ ಪ್ರಿಯ ಆಗಿದ್ರು ಕೂಡ ಹಾ. ಈ ಬ್ರಹ್ಮಕಲಶೋತ್ಸವದ ಪ್ರಕ್ರಿಯೆಯಲ್ಲಿ ಎಳನೀರಿಗೆ ಇದೆ, ಫಲೋದಕ ಅಂತ ಇದೆ. ಅದರಲ್ಲಿ ಎಳನೀರನ್ನು ಕೂಡ ಸೇರಿಸುವುದಕ್ಕೆ. ಹಾ, ಹಾ, ಹೌದು, ಫಲೋದಕ ಇದೆ. ಮತ್ತೆ ಈ ಸ್ಥಳ ವಿಶೇಷದಿಂದ ಎಳನೀರು ದೇವಿಗೆ ಅತ್ಯಂತ ಪ್ರಿಯವಾದುದು. ಹಾ, ಹಾ, ಈಗ ಉದಾಹರಣೆಗೆ
ಮಧೂರಿನಲ್ಲಿ ಹಾ, ಪಚ್ಚಪ್ಪ ಅನ್ನುವ ಒಂದು ನೈವೇದ್ಯ ಇದೆ. ಹಾ. ಆ ನೈವೇದ್ಯ ದೇವರಿಗೆ ಸಮರ್ಪಣೆ ಮಾಡಿದ್ರೆ ಹಾ. ಮತ್ತೆ ಆ ದಿವಸ ಆ ಅಪ್ಪ ನೈವೇದ್ಯ ಇಲ್ಲ. ಹಾ, ಹಾ, ಪಚ್ಚಪ್ಪ ಅಂದ್ರೆ ಹಸಿ ಹಸಿ ನೈವೇದ್ಯ ಅದು. ಹಾ, ಹಾ, ಅದು ದೇವರು ಆಕಾರದಲ್ಲಿ ಆವಿರ್ಭಾವವನ್ನು ಹೊಂದಿದಾಗ, ಹಾ, ನೈವೇದ್ಯ ಮಾಡುವುದಕ್ಕೆ ಏನೂ ಇಲ್ಲದೇ ಇದ್ದಾಗ, ಹಾ. ಅಂದ್ರೆ ಆ ಸಾಧನಗಳು ಕೈಗೆಟುಕುವ ಪರಿಸ್ಥಿತಿಯಲ್ಲಿ ಇಲ್ಲದೇ ಇದ್ದಾಗ, ಹಾ, ಅಲ್ಲಿ ಮಂಡಲ ಹಾಕುವುದಕ್ಕೆ ತಂದ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಬೆರೆಸಿ ಹಾ, ಅದನ್ನು ದೀಪದಲ್ಲಿಟ್ಟು ನೈವೇದ್ಯ ಮಾಡಿದರಂತೆ ಆಕಾರದಲ್ಲಿ. ಹಾ, ಹಾ, ಅದು ಹಸಿಯೇ, ದೀಪದಲ್ಲಿಟ್ಟದು ಎಷ್ಟು ಬೇಯ್ತದೆ. ಹಾ, ಆದರೆ ನೈವೇದ್ಯ ಕೊಡದೇ ಇರುವುದಕ್ಕಿಂತ ಹಾ. ಇಂತಹ ನೈವೇದ್ಯವನ್ನಾದರೂ ಕೊಟ್ಟಾಗ ಹಾ. ಆ ದೇವರು ಸಂತೃಪ್ತನಾಗ್ತಾನೆ ಅನ್ನುವ ಭಾವದಿಂದ ನೈವೇದ್ಯ ಸಮರ್ಪಿಸಿದ್ದನ್ನು ಆ ಮಹಾಗಣಪತಿ ಸ್ವೀಕರಿಸಿದ. ಹಾ. ಹಾಗಾಗಿ ಇವತ್ತಿಗೂ ಕೂಡ ಅಲ್ಲಿ ಪಚ್ಚಪ್ಪ ನೈವೇದ್ಯ ಆದ ಮೇಲೆ ಹಾ. ಬೇರೆ ನೈವೇದ್ಯಗಳು, ಅಪ್ಪ ನೈವೇದ್ಯ ಬೇರೆದ್ದು ದೇವರಿಗಿಲ್ಲ, ಹಾ. ಅಪ್ಪ ನೈವೇದ್ಯ ಇಲ್ಲ. ಹಾ, ಹಾಗೆ ಈಗ ದೇವರಿಗೆ ಅಭಿಷೇಕವಾಗ್ತಾ ಇರೋದು ಹಾ. ಪುಷ್ಪಜಲ. ನೋಡಿ, ಆ ಪುಷ್ಪಗಳೆಲ್ಲ ಕೆಳಗೆ ಬಿತ್ತು ನೋಡಿ. ಹಾ, ಹಾ. ನೋಡಿ, ಅವರಿಗೆ ತೆಗಿತಾ ಇದ್ದಾರೆ ಆ ಪುಷ್ಪಜಲವನ್ನು, ಅದರಲ್ಲಿ ತುಂಬಿಸಿದ್ರು ನೋಡಿ. ಹಾ, ಹಾ, ಅದು ಪುಷ್ಪಜಲ. ಹಾ, ಆ ಪುಷ್ಪಜಲಕ್ಕೆ ಹಾ, ವಿಶೇಷವಾಗಿ ಹಾ, ಮಂತ್ರಗಳು, ಪುಷ್ಪಾವರಿ ಪ್ರಸೂವರಿ ಅನ್ನುವಂತಹ ಮಂತ್ರಗಳು. ಹಾ. ಹೌದು. ಈಗ ಹೊರಗಿನ ಖಂಡಗಳ 12 ಖಂಡಗಳು. ಹೌದು. ಹಾ, ಇನ್ನು ಮುಂದಿನ 12ನೇ ಖಂಡ. 12ನೇ ಖಂಡ. ಹಾ. ಇದರಲ್ಲಿ ನೀವು ಹೇಳಿದಂತಹ ಎಳನೀರಿದೆ, ಹಾ, ಬೇರೆ ಬೇರೆ ಹಾ, ಫಲವಸ್ತುಗಳಿವೆ. ಹಾ, ಪುಷ್ಪಾವತಿ ಪ್ರಸೂವರಿ ಅಂತ ನಾನು ಹೇಳಿದೆ, ಹಾ. ಅದು ತಪ್ಪು. ಹಾ. ಪುಷ್ಪಾವತಿ ಪ್ರಸೂವತಿ ಅನ್ನುವ ಮಂತ್ರ. ಹಾ, ಹಾ, ಈ ವೀಕ್ಷಕ ವಿವರಣೆಯಲ್ಲಿ ಹಾ. ಕೆಲವೊಂದು ನಮ್ಮಿಂದ ತಪ್ಪುಗಳಾದರೆ ಹಾ. ವೀಕ್ಷಕರು ಮನ್ನಿಸಬೇಕು. ಹಾ. ಇದು ಯಾವುದೇ ಕಾರಣದಿಂದ ಹಾ. ಉದ್ದೇಶಪೂರ್ವಕವಾಗಿ ಅಲ್ಲ. ಹಾ. ನಮ್ಮದಾದಂತಹ ಕೆಲವೊಂದು ದೌರ್ಬಲ್ಯಗಳಿಂದ ಅಂತ ತಿಳ್ಕೊಳ್ಬೇಕು. ಹಾ. ಅಲ್ಲಿ ನಾವಂದ್ರೆ ಟಿವಿ ಪರದೆಯನ್ನು ನೋಡಿ ನಾವೀಗ ದೇವಸ್ಥಾನದ ಒಳಭಾಗದಲ್ಲಿ ಇಲ್ಲ. ಇಲ್ಲ, ಆ, ಹೊರಭಾಗದಲ್ಲಿ ಹಾ. ಯಾವುದೋ ಒಂದು ನಮ್ಮ ಕೊಠಡಿಯಲ್ಲಿ ಕೂತು ಹಾ, ನಾವು ನಮ್ಮದಾದ ತಂತ್ರಜ್ಞಾನದ ಪರದೆಯಲ್ಲಿ ನೋಡಿ ಇರುವುದರಿಂದ, ಹಾ. ಕೆಲವು ಬಾರಿ ಅದಕ್ಕೆ ವ್ಯಕ್ತಿಗಳು ಅಡ್ಡ ಬರುವುದರಿಂದ, ಹಾ. ಕೆಲವು ಬಾರಿ ಗುರುತಿಸುವುದಕ್ಕೆ ಸ್ವಲ್ಪ ಕಷ್ಟವಾಗಿ ಹಾಗಾಗಿರುತ್ತದೆ. ಅಂದ್ರೆ ಅಲ್ಲಿ 5-6 ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಬೇರೆ ಬೇರೆ ಕಡೆಗಳಲ್ಲಿ, ಬೇರೆ ಬೇರೆ ಕೋನಗಳಿಂದ. ಹೌದು. ಅದನ್ನು ನಮ್ಮ ಎಡಿಟರ್ ಬೇರೆ ಬೇರೆ ಚಿತ್ರಗಳನ್ನು ನಮಗೆ ತೋರಿಸ್ತಾರೆ. ನೋಡಿ, ಈಗ ದೃಶ್ಯ ಚೇಂಜ್ ಆಯ್ತು ನಮಗೆ. ಆಗ ಅಲ್ಲಿ ಗರ್ಭಗುಡಿಯೊಳಗೆ ಏನಾಗ್ತಾ ಇದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಈಗ ಗರ್ಭಗೃಹದಲ್ಲಿ ಹಾ. ಪೂಜೆ ನಡೀತಾ ಇದೆ. ಹಾ. ಇನ್ನು ಮುಂದೆ ಹಾ. ಫಲೋದಕದ ಅಭಿಷೇಕ. ಈಗ ನೀಲಾಂಜನ ಅಂತ ನೀವಾಗ ಹೇಳಿದಿರಿ. ಹೌದು, ಅದು ತೆಂಗಿನಕಾಯಿಯಲ್ಲಿ. ಹೌದು, ತೆಂಗಿನಕಾಯಿಯಲ್ಲೂ ಮಾಡ್ತಾರೆ. ಹಾ. ಆದರೆ ಹಾ. ಅದಕ್ಕೇಂತ ಬೇರೆ ಹಾ. ಒಂದು ಪ್ರತ್ಯೇಕ 8 ಬತ್ತಿಗಳನ್ನು ಹಾಕುವ ದೀಪವನ್ನು ತಯಾರಿಸುವುದು ಇದೆ. ಹಾ, ಹಾ. ಹೌದು. ಆಮೇಲೆ ಅದರ ಸುತ್ತ ಇಂದ್ರಾದಿ ದಿಗ್ದೇವತೆಗಳ ಆಯುಧವನ್ನು ಚಿತ್ರಿಸಿ, ಹಾ. ಅದರ ಎಡೆಯಲ್ಲಿ ಗರಿಕೆಯನ್ನಿಟ್ಟು ಹಾ. ದೇವರಿಗೆ ನಿತ್ಯ ಅದನ್ನು ಮಾಡಬೇಕು. ಅದನ್ನು ಕೂತು ಮಾಡೋ ಹಾಗಿಲ್ಲ. ಹಾ. ಇದೊಂದು ವಿಶೇಷ. ಹಾ, ಹಾ. ಬೇರೆ ಆರತಿಗಳನ್ನು ನಾವು ಕುಳಿತುಕೊಂಡು ದೇವರಿಗೆ ಸಮರ್ಪಿಸಬಹುದು. ಹಾ. ಆದರೆ ನೀಲಾಂಜನವನ್ನು ಯಾವ ಕಾರಣದಿಂದಲೂ ಹಾ. ನಾವು ಕುಳಿತು ಮಾಡುವ ಹಾಗಿಲ್ಲ. ಈಗ ಇಲ್ಲಿ ಗರ್ಭಗುಡಿಯ ಒಳಗೆ ಯಾವುದೇ ವಿದ್ಯುತ್ ದೀಪಗಳಿಲ್ಲ. ಇಲ್ಲ. ಹಾ. ಯಾಕೆ ಕೇಳಿದ್ರೆ ವಿದ್ಯುತ್ ದೀಪಗಳು ಗರ್ಭಗೃಹವನ್ನು ಪ್ರವೇಶಿಸಕೂಡದು. ಹಾ. ನಾನು ಶಾಸ್ತ್ರದ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ ಹೊರತು ಹಾ. ವ್ಯಾವಹಾರಿಕ ದೃಷ್ಟಿಕೋನವನ್ನು ಹಾ. ಹೊಂದಿಲ್ಲ ಆ ಕುರಿತಾಗಿ. ಹಾ. ಯಾಕೆ ಕೇಳಿದರೆ ಹಾ. ಯಾವುದೇ ಒಂದು ಪ್ರಖರವಾದ ಬೆಳಕು ದೇವರ ಮೇಲೆ ಬೀಳಬಾರದೆಂದಿದೆ ಆಗಮಶಾಸ್ತ್ರದ ದೃಷ್ಟಿಯಿಂದ. ಪ್ರಖರವಾದ ಬೆಳಕು ಬೀಳಬಾರದು, ತೀಕ್ಷ್ಣವಾದ ಕಣ್ಣು ಕುಕ್ಕುವ. ಹಾ. ಇನ್ನು ಅದು ಅತ್ಯಂತ ಸೂಕ್ಷ್ಮವಾದ ಪ್ರದೇಶ. ಹಾ. ಕ್ರಿಮಿಕೀಟಗಳು ಹಾ. ಯಾವ ರೂಪದಲ್ಲೂ ಅಂತಃಪ್ರವೇಶಿಸಬಹುದು. ಹಾ. ಹಾಗೆ ಪ್ರವೇಶಿಸದಿರುವ ಹಾ. ಅತ್ಯಂತ ಸುರಕ್ಷಿತವಾದ ಪ್ರದೇಶವಾಗಿರಬೇಕದು. ಹಾ. ಯಾವುದೇ ಅಶುದ್ಧಗಳೂ ಪ್ರವೇಶಿಸಕೂಡದು. ಹಾ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಕೇಳಿದ್ರೆ, ಹಾ. ಈಗ ಹಾ. ವಿದ್ಯುತ್ತನ್ನು ಒಳಗೆ ಉಪಯೋಗಿಸುವುದು ಎಂದಾದರೆ ಹಾ. ವಿದ್ಯುತ್ ತಂತಿಯ ಮೂಲಕ ಪ್ರವಹಿಸುತ್ತದೆ. ಹಾ. ತಂತಿಯನ್ನು ಹಾ. ಯಾರೋ ಒಬ್ಬ ಜಾತಾಶೌಚ ಮೃತಾಶೌಚದವ ಇದ್ದರೆ ಹಾ. ಅವ ಸ್ಪರ್ಶಿಸಿದರೆ ಹಾ.
ಆ ತಂತಿಯ ಮೂಲಕ ಅಶುದ್ಧವೂ ದೇವಳದ ಒಳಭಾಗವನ್ನು ಪ್ರವೇಶಿಸುತ್ತದೆ. ಅದಕ್ಕಾಗಿ ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಕೇವಲ ದೀಪದಿಂದಲೇ ದೇವರನ್ನು ಕಾಣುವ ವ್ಯವಸ್ಥೆಯನ್ನು ಹಿರಿಯರು ರೂಪಿಸಿದ್ದಾರೆ. ಈಗ ಇಲ್ಲಿ ನಮ್ಮ ಭ್ರಮರಾಂಬಿಕೆಯ ಅಥವಾ ದುರ್ಗಾ ಪರಮೇಶ್ವರಿಯ ಚಿತ್ರ, ಅದರಲ್ಲಿ 4 ಕೈಗಳು. ಹೌದು. ಯಾವುದು ಅದರಲ್ಲಿ ಅದರ ಮುದ್ರೆಗಳು? ಅದರಲ್ಲಿ ಶಂಖಂ ಚಕ್ರಂ ವರದಮಭಯಂ ಸಂಮಹಂತ್ರಿ ತ್ರಿನೇತ್ರೆ ಅಂತ ಧ್ಯಾನ ಇದೆ. ಶಂಖ ಬಲಭಾಗದ ಮೇಲಿನ ಕೈಯಲ್ಲಿ ಶಂಖ, ಎಡಭಾಗದ ಮೇಲಿನ ಕೈಯಲ್ಲಿ ಚಕ್ರ, ಬಲಭಾಗದ ಕೆಳಭಾಗದಲ್ಲಿ ಇರತಕ್ಕಂತಹ ಕೈ ಅದು ಅಭಯ. ಹೆದರಬೇಡ, ನಾನಿದ್ದೇನೆ, ಅಭಯ ಅಂತ ಹೆಸರು. ನಾನಿದ್ದೇನೆ. ಈಗ ನಮ್ಗೆ ಕಾಣ್ತಾ ಇದೆ, ಈಗ ಕಾಣ್ತಾ ಇದೆ ನೇರವಾಗಿ. ಅಭಯ. ನಂತರದ್ದು ವರದ, ನಿನಗೆ ನಾನಿದ್ದೇನೆ ಮಾತ್ರ ಅಲ್ಲ, ನಿನಗೇನು ಬೇಕು ಕೊಡ್ತೇನೆ ನಾನು. ಅದು ಈಗ ಎಡದ ಕೈ ತುದಿ ಬೆರಳು ಕೆಳಮುಖವಾಗಿರಬೇಕು. ಕೆಳಮುಖವಾಗಿರುವುದು ವರದ, ಮೇಲ್ಮುಖವಾಗಿರುವ ಬೆರಳುಗಳಿರುವ ಕೈ ವರದ. ಅಭಯ 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 ವರದ. ಮೇಲ್ಮುಖವಾಗಿರತಕ್ಕಂತಹ ಬೆರಳುಗಳಿರುವ ಕೈ ಅದು ಅಭಯ. ಹೆದರಬೇಡ, ನಾನಿದ್ದೇನೆ. ಈಗ ಕಟೀಲು ಕ್ಷೇತ್ರಕ್ಕೆ ಬಂದು ಕೈ ಮುಗಿಯುವಾಗ ಆ ಕೈ ಒಮ್ಮೆ ನಮ್ಗೆ ನೋಡಿದ್ರೆ ಎಂತಹ ನಿಷ್ಠೆಗಳಿದ್ರೂ ಪರಿಹಾರವಾದ ಅನುಭವ ಆಗ್ತದೆ. ನಾನಿದ್ದೇನೆ ಸೌಮ್ಯ ಮುಖಮುದ್ರೆ. ಹೌದು. ಮತ್ತೆ ಕಟೀಲಮ್ಮ ಅಂತ ಹೇಳಿದ್ರೆ ಅದು ಪಾಪದ ಅಮ್ಮ, ಜೋರಲ್ಲ ನಮ್ಮಮ್ಮ ಅಂತ. ಮತ್ತೆ ಊರಿನಲ್ಲಿ ಒಂದು ಮಾತಿದೆ, ಈ ಪ್ರದೇಶದಲ್ಲಿ ಸಾವಂತ ಸೀಮೆಯಲ್ಲಿ ಬಪ್ಪನಾಡದ ದೇವರು ಉಮಿತಪ್ತು, ಕಟೀಲ್ದ ದೇವರು ಅರೆಮಡಲ್ದತು ಅಂತ. ಅಂದ್ರೆ ತಪ್ಪು ಮಾಡಿದವನಿಗೆ ಆಗಲೇ ಶಿಕ್ಷೆ, ಒಳ್ಳೆಯದು ಮಾಡಿದವನಿಗೂ ಆಗಲೇ ಸತ್ಫಲ. ಈ ಕೆಲವು ಬಾರಿ ಕೆಲವು ಔಷಧಿಗಳು ನಿಧಾನವಾಗಿ ಫಲ ಕೊಡೋದು, ಕೆಲವು ಔಷಧಿಗಳು ಶೀಘ್ರವಾಗಿ ಫಲ ಕೊಡೋದು, ಹಾಗೆ ಅಂತ ಫಲ ಕೊಡದೇ ಇರುವುದಿಲ್ಲ. ಹೀಗೊಂದು ನಂಬಿಕೆ. ಹೌದು. ಪ್ರತಿಯೊಂದು ಕ್ಷೇತ್ರದ ಒಂದು ಹಿನ್ನೆಲೆಯಲ್ಲಿ ಒಬ್ಬ ಸಾಧಕನ ಹೆಸರಿರ್ತದೆ. ಋಷಿಗಳ ಒಂದು ಹೆಸರನ್ನು ನಾವು ಹೆಚ್ಚಿನ ಪುರಾಣ ಕ್ಷೇತ್ರಗಳಲ್ಲಿ ಕೇಳುತ್ತೇವೆ. ಜಾಬಾಲಿ ಮುನಿ. ಆ ಜಾಬಾಲಿ ಮುನಿಗಳ ಬಗ್ಗೆ ಒಂದೆರಡು ಮಾತು. ರಾಮಾಯಣದಲ್ಲೂ ಕೂಡ ಜಾಬಾಲಿ ಮುನಿಗಳ ಹೆಸರಿದೆ. ಶ್ರೀರಾಮ ಕಾಡಿಗೆ ಹೋದಾಗ ಚಾರ್ವಾಕ ತತ್ವವನ್ನು ಬೋಧನೆ ಮಾಡಿದಂತಹ ಋಷಿ ಜಾಬಾಲಿ ಅಂತ ನಾವು ಕೇಳ್ತೇವೆ. ಇನ್ನು ಅದಕ್ಕಿಂತ ಹೆಚ್ಚು ರಾಮದೇವರಿಗೆ ಪಟ್ಟಾಭಿಷೇಕವನ್ನು ನಡೆಸಿದ ಮುನಿಗಳ ಪಂಕ್ತಿಯಲ್ಲಿ ಜಾಬಾಲಿಗಳಿಗೂ ಒಂದು ಸ್ಥಾನ ಇತ್ತು. ಜಾಬಾಲಿಗಳಿಗೆ ವಸಿಷ್ಠೋ ವಾಮದೇವಶ್ಚ. ಒಂದು ಕ್ಷಣ ನಂಗೆ ಅವಕಾಶ ಕೊಡಿ, ಆ ಶ್ಲೋಕವನ್ನು ನಾನು ಈಗ ನಿಮಗೆ ಹೇಳುತ್ತೇನೆ. ಆ ರಾಮದೇವರಿಗೆ ಕಲಶಾಭಿಷೇಕವನ್ನು ಮಾಡಿದಂತಹ ಮುನಿ ಪಂಕ್ತಿಯಲ್ಲಿ ಜಾಬಾಲಿ ಋಷಿಗಳಿಗೂ ಒಂದು ಸ್ಥಾನ ಇತ್ತು. ಶ್ರೀರಾಮ ಕಾಡಿಗೆ ಹೊರಟಂತಹ ಸಂದರ್ಭ, ಭರತಾಗಮನವಾಗ್ತದೆ. ಆ ಪೂರ್ವದಲ್ಲಿ ರಾಮನನ್ನು ಮರಳಿ ಅಯೋಧ್ಯೆಗೆ ಕರೆತರುವ ವಿಚಾರದಲ್ಲಿ ರಾಮನನ್ನು ಒಡಂಬಡಿಸಲು ಜಾಬಾಲಿ ಮುನಿಗಳು ಚಾರ್ವಕ ಸಿದ್ಧಾಂತವನ್ನು ಅವನ ಮುಂದೆ ಇಟ್ಟರು ಅಂತ ಹೇಳಿ ಆ ವಿಚಾರ ಬರ್ತದೆ. ಅದರ ಉದ್ದೇಶ ಏನಿದೆ ಅಂತ ಹೇಳಿದ್ರೆ, ಆ ರಾಮನ ಸತ್ವ ಏನು, ರಾಮನ ಅಚಲವಾದಂತಹ ನಿರ್ಧಾರ ಏನು ಎನ್ನುವುದನ್ನು ಪರೀಕ್ಷೆ ಮಾಡುವಂತಹ ಒಂದು ವೇದಿಕೆಯೂ ಕೂಡ ಅದಾಗಿತ್ತು. ರಾಮದೇವರಿಗೆ ಪಟ್ಟಾಭಿಷೇಕ ಮಾಡಿದಂತಹ ಮುನಿಗಳಲ್ಲಿ ವಾಲ್ಮೀಕಿ ಋಷಿಗಳು ಯಾರ್ಯಾರು ಅಂತ ಉಲ್ಲೇಖಿಸ್ತಾರೆ. ವಸಿಷ್ಠೋ ವಾಮದೇವಶ್ಚ, ಜಾಬಾಲಿರಥ ಕಾಶ್ಯಪಃ, ಕಾತ್ಯಾಯನ ಸುಯಜ್ಞಶ್ಚ, ಗೌತಮೋ ವಿಜಯಸ್ತಥಾ, ಅಭ್ಯಸಿಂಚನ್ ನರವ್ಯಾಘ್ರಂ, ಪ್ರಸನ್ನೇನ ಸುಗಂಧಿನ, ಸಲಿಲೇನ ಸಹಸ್ರಾಕ್ಷಂ, ವಸವೋ
ವಾಸವಂ ಯಥಾ. ಹಾ. ವಸುಗಳು ಯಾವ ರೀತಿ ಇಂದ್ರನನ್ನು ಹಾ. ಇಂದ್ರ ಪದವಿಯಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದರೋ ಹಾ. ಅದೇ ರೀತಿಯಾಗಿ ಅತ್ಯಂತ ಜ್ಞಾನವೃದ್ಧರು ವಯೋವೃದ್ಧರಾದಂತಹ ವಸಿಷ್ಠರು, ಹಾ. ವಾಮದೇವರು, ಹಾ. ಜಾಬಾಲಿ ಮಹರ್ಷಿಗಳು, ಹಾ. ಕಾಶ್ಯಪ ಮಹರ್ಷಿಗಳು, ಹಾ. ಕಾತ್ಯಾಯನರು, ಹಾ. ಸುಯಜ್ಞರು, ಹಾ. ಗೌತಮರು, ವಿಜಯರು, ಹಾ. ಈ ರೀತಿಯಾಗಿ ಅಭ್ಯಸಿಂಚನ್ ನರವ್ಯಾಘ್ರಂ ಹಾ. ಪುರುಷ ಸಿಂಹನೆನಿಸಿದಂತಹ ಶ್ರೀರಾಮನಿಗೆ ಹಾ. ಪ್ರಸನ್ನೇನ ಸುಗಂಧಿನ ಹಾ. ಪ್ರಸನ್ನವಾದ ಸುಗಂಧಭರಿತವಾದ ಜಲದಿಂದ ಹಾ. ಪಟ್ಟಾಭಿಷೇಕವನ್ನು ಮಾಡಿ ಹಾ. ಅಯೋಧ್ಯೆಯ ಧರ್ಮಸಿಂಹಾಸನದಲ್ಲಿ ಹಾ. ಆತನನ್ನು ಹಾ. ಚಕ್ರವರ್ತಿ ಎಂಬುದಾಗಿ ಉದ್ಘೋಷಿಸಿದರು ಅಂತ ವಾಲ್ಮೀಕಿ ರಾಮಾಯಣ ಹೇಳುತ್ತದೆ. ಹಾ. ಅಂತಹ ಪುಣ್ಯ ಪುರುಷರಾದಂತಹ ಜಾಬಾಲಿ ಮುನಿಗಳು ಆಮೇಲೆ ನಿಮ್ಮ ಮಾತಿಗೆ ನಾನು ಸ್ವಲ್ಪ ಅಡ್ಡ ಬಂದೆ. ಹಾ. ಅವರು ದಕ್ಷಿಣದಲ್ಲೂ ಕೂಡ ಧರ್ಮಜಾಗೃತವಾಗಬೇಕು ಅಂತ ಹೇಳಿ ಹಾ. ವಿಂಧ್ಯವನ್ನು ದಾಟಿ ಹಾ. ಮತ್ತೆ ದಕ್ಷಿಣ ದಿಕ್ಕಿಗೆ ಬಂದರು ತಪಶ್ಚರ್ಯೆಗೆ ಅಂತಲೂ ವಾಲ್ಮೀಕಿ ಋಷಿಗಳು ಬೇರೊಂದು ಕಡೆ ಹೇಳಿದ್ದಾರೆ. ಹಾ. ರಾಮಾಯಣ ಅನ್ನೋದು ಶತಕೋಟಿ ಪ್ರವಿಸ್ತರಂ, ಶತಕೋಟಿ ರಾಮಾಯಣಗಳಿದೆ ಅಂತೆ. ಹಾ. ಬೇರೊಂದು ರಾಮಾಯಣದಲ್ಲಿ ಹಾ. ಜಾಬಾಲಿ ಋಷಿಗಳು ಮತ್ತೆ ದಕ್ಷಿಣ ದೇಶವನ್ನು ಆಶ್ರಯಿಸಿದ್ರು ಅಂತೂ ಇದೆ. ಹಾ. ಯಾಕೆ ಕೇಳಿದ್ರೆ ಅಯೋಧ್ಯೆ ಇರುವುದು ಉತ್ತರದಲ್ಲಿ, ಹಾ. ಉತ್ತರದಲ್ಲಿರುವ ಜಾಬಾಲಿಗಳು ದಕ್ಷಿಣಕ್ಕೆ ಯಾವಾಗ ಬಂದರು ಅಂತ ಯಾರಾದರೂ ಕೇಳಿದ್ರೆ ನಾವು ಉತ್ತರಿಸಬೇಕು, ಆ ಹೊಣೆಗಾರಿಕೆ ನಮಗಿದೆ. ಹಾ. ಅವರು ರಾಮ ಪಟ್ಟಾಭಿಷೇಕದ ನಂತರ ರಾಮ ನಿರ್ಯಾಣವಾದ ಮೇಲೆ ಅವರಿಗೆ ಆಯುರ್ಬಲ ಇತ್ತು. ತನ್ನ ಆಯುಷ್ಯವನ್ನು ತಾನು ಸುಮ್ಮನೆ ಕಳೆದುಕೊಳ್ಳಬಾರದು, ಹಾ. ದಕ್ಷಿಣ ತೀರವನ್ನು ಸೇರಿಕೊಳ್ಳಬೇಕು ಅಂತ ಹೇಳಿ ದಕ್ಷಿಣ ದೇಶವನ್ನು ಆಶ್ರಯಿಸಿ ಹಾ. ಅವರು ಈ ಪ್ರದೇಶಕ್ಕೆ ಆಗಮಿಸಿ ಹಾ. ತಪಶ್ಚರ್ಯೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಅಂತಲೂ ಬೇರೊಂದು ರಾಮಾಯಣದಲ್ಲಿದೆ. ನಂದಿನಿ ನದಿ ಧೇನುವಾದಂತಹ ಆಕೆ ಭೂಮಿಗೆ ನದಿಯಾಗಿ ಹರಿದು ಬರುವುದಕ್ಕೆ ಜಾಬಾಲಿ ಮುನಿಗಳೇ ಕಾರಣ ಎನ್ನುವ ಕಥೆಯನ್ನು ನಾವು ಕಟೀಲು ಕ್ಷೇತ್ರ ಮಹಾತ್ಮೆಯಲ್ಲಿ ಕೇಳ್ತೇವೆ. ಆಮಲಕ ತೀರ್ಥ, ನೆಲ್ಲಿ ತೀರ್ಥ, ಹೌದು, ಅಲ್ಲಿಯ ಗುಹಾಲಯ, ಅಲ್ಲಿಯ ಜಾಬಾಲಿ ಸಾನ್ನಿಧ್ಯ ಕಟೀಲಿಗೆ ಬಹಳ ಹತ್ತಿರದಲ್ಲೇ ಇದೆ. ಅದು ಹೌದು ಹೌದು. ಅವರು ಅಲ್ಲಿ ತಪಶ್ಚರ್ಯೆಗೆ ಬೇಕಾದ ಎಲ್ಲ ಪ್ರಾಕೃತಿಕ ಅನುಕೂಲತೆಗಳು ಅಲ್ಲಿ ಇದೆ. ಹಾ. ಅತ್ಯಂತ ತಂಪಾದ ಪ್ರದೇಶ, ಹಾ. ಜಲವೃದ್ಧಿ, ಇನ್ನು ಹೆಚ್ಚು ಜನವಾಸದಿಂದ ಅದು ದೂರ ಇರುವ ಪ್ರದೇಶವೂ ಆಗಿತ್ತು. ಅಲ್ಲಿಯ ಪ್ರಾಕೃತಿಕ ವಾತಾವರಣವನ್ನು ನೋಡಿದರೆ ಈಗಲೂ ನಮಗೆ ಅನುಭವ ಬರುತ್ತದೆ. ಹಾ. ಈಗ ಹಾ. ದೇವರಿಗೆ ಅಭಿಷೇಕಿಸಲ್ಪಡುವುದು ಹಾ. ದೈವಿಕ ಖಂಡದ ಕಲಶಗಳು. ಈಗ ಹೊರಗಿನ 12 ಖಂಡಗಳಾಯಿತು, 16 ಖಂಡಗಳು ಮುಗಿಯಿತು. ಹಾ. ಹಾ. ಒಳಗಿನ 16. ಖಂಡಗಳ ಅಭಿಷೇಕ, ಹಾ. ಇದಕ್ಕೆ ದೈವಿಕ ಪೂರ್ವ ಅಂತ ಹೆಸರು. ಹಾ. ಹೀಗೆ ಒಳಗಿನ ಎಷ್ಟು ಖಂಡಗಳು? ಒಳಗಿನಿಂದ ಒಟ್ಟು ಬ್ರಹ್ಮಕಲಶ ಖಂಡ ಸೇರಿ 9 ಖಂಡಗಳು, 9 ಖಂಡಗಳು. ಹಾ. 41 ಕಲಶಗಳ 8 ಖಂಡಗಳು, ಹಾ. ಮತ್ತೆ ಬ್ರಹ್ಮಖಂಡದಲ್ಲಿ ಆ ಕಲಶ. ಹಾ. ಹಾ. ಈ ರೀತಿಯಾಗಿ ದೈವಿಕ ಖಂಡದ ಆ ಒಂದು ಕಲಶ ಅಭಿಷೇಕಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾ. ಈಗ ಇದರಲ್ಲಿ ಯಾವ ದ್ರವ್ಯಗಳಿರುತ್ತೆ? ಈ ದೈವಿಕ ಪೂರ್ವದಲ್ಲಿ ಹಾ. ಅಲ್ಲ, ದೈವಿಕ ಈಶಾನ್ಯ, ದೈವಿಕ ಪೂರ್ವ ಅಂತ. ದೈವಿಕ ಪೂರ್ವದಲ್ಲಿ ಭಸ್ಮೋದಕ ಇದೆ, ಹಾ. ಹಾ. ಭಸ್ಮೋದಕವಿದೆ. ಆಮೇಲೆ ದೈವಿಕ ಈಶಾನ್ಯದಲ್ಲಿ ಸಕ್ತೂದಕವಿದೆ. ಹೀಗೆ ದೈವಿಕ ಪೂರ್ವ ಕಲಶ ಅಭಿಷೇಕವಾಗ್ತಾ ಇದೆ. ಹಾ. ಹೌದು. ಒಟ್ಟು 25 ಖಂಡಗಳು. ಆ 25 ಖಂಡಗಳಲ್ಲಿರುವಂತಹ ಕಲಶಗಳಲ್ಲಿ 25 ದ್ರವ್ಯಗಳಿರುವುದು, ಅದು ಬಹಳ ದ್ರವ್ಯಗಳಿವೆ. ಹಾ. ಬ್ರಹ್ಮಕಲಶದಲ್ಲಿ ಹಾ. ಗಂಧ, ಪುಷ್ಪ, ಔಷಧಿ, ಫಲ, ಮಣಿ, ಹೇಮ, ಹಾ. ಇಷ್ಟು ದ್ರವ್ಯಗಳಿವೆ ಬ್ರಹ್ಮಕಲಶ. ಇದನ್ನು ಸಿದ್ಧ ಮಾಡುವುದೇ, ಸಂಗ್ರಹ ಮಾಡಿ ಇಡುವುದೇ ಒಂದು ಹೌದು. ಆ, ಮತ್ತೆ ಎಷ್ಟು ಇತ್ತೀಚಿನ ಸಮಯ ಬೇಕಾಗ್ತದೆ ಒಂದು ಬ್ರಹ್ಮಕಲಶೋತ್ಸವಕ್ಕೆ ಬೇಕಾದ ವಸ್ತುಗಳ ಸಂಗ್ರಹಕ್ಕೆ? ಅದಕ್ಕೆ ಬಹಳ ದಿನಗಳ ಸಿದ್ಧತೆ ಬೇಕು. ಕನಿಷ್ಠ 4-5 ತಿಂಗಳುಗಳ ಸಿದ್ಧತೆ ಬೇಕು. ಹಾ. ಇನ್ನು ಇತ್ತೀಚಿನ ದಿವಸಗಳಲ್ಲಿ ಹಾ. ಕೆಲವು ದ್ರವ್ಯಗಳು ನಮಗೆ ಲಭ್ಯವಾಗದೇ ಇರುವುದು ಹಾ. ನಮ್ಮ ಬ್ರಹ್ಮಕಲಶದಲ್ಲಿ ಹಾ. ನಾವು ಅನುಭವಿಸುವ ಸಮಸ್ಯೆಗಳು. ಉದಾಹರಣೆಗೆ, ಹಾ. ಆನೆಯ ದಾಡೆಯಿಂದ ಹಾ. ತಿವಿಯಲ್ಪಟ್ಟ ಮಣ್ಣು ಬೇಕು. ಹಾ. ಆನೆ ದಾಡೆಯಿಂದ ಮಣ್ಣಿಗೆ ತಿವಿಯುವುದು ಹೇಗೆ? ಹೀಗೆ ಕೆಳಗಡೆ ದಾರಿ ಇದೆ, ಹಾ. ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ಎತ್ತರ ಪ್ರದೇಶ ಇದೆ ಅಂತ ತಿಳ್ಕೊಳ್ಳಿ. ಹಾ. ಆನೆಯ ದಂತದ ಅಂತರ್ಭಾಗದಲ್ಲಿ ಮುತ್ತುಗಳಿವೆ, ಹಾ. ಖಂಡಿತ ಇದೆ. ಹಾ. ಅದಕ್ಕೆ ಆ ಮುತ್ತುಗಳು
ಕೆಲವೊಂದು ಬೆಳವಣಿಗೆಯನ್ನು ಹೊಂದುವಾಗ ದಂತ ವಿಪರೀತವಾಗಿ ತುರಿಸ್ತದೆ. ಮುತ್ತುಗಳು ಎಲ್ಲ ಆನೆಗಳಲ್ಲೂ ಇಲ್ಲ, ಅಂತಹ ಸಲಕ್ಷಣವಾದ ಆನೆಗಳಲ್ಲಿದೆ. ಅದು ತಿವಿಯುವಾಗ ಆ ಮುತ್ತಿನ ಶಕ್ತಿ ಏನಿದೆ, ಸಮುದ್ರದ ಮುತ್ತಿಗಿಂತಲೂ ಅತ್ಯುತ್ಕೃಷ್ಟವಾದ ಯೋಗ್ಯತೆ ಈ ಮುತ್ತಿಗಿದೆ. ಆ ಮುತ್ತಿನ ಫಲ, ಆ ಮುತ್ತಿನ ಶಕ್ತಿ ಆ ಮಣ್ಣಿಗೆ ಬರ್ತದೆ ದಂತಗಳ ಮೂಲಕ. ಅದನ್ನು ಸಂಗ್ರಹಿಸಬೇಕು ನಾವು. ಅದು ನಮಗೆ ಈಗ ಲಭ್ಯವಾಗಿದೆ. ಯಾಕೆ? ಅಂತಹ ಸನ್ನಿವೇಶಗಳು, ಅಂತಹ ಆನೆಗಳನ್ನು ಗುರುತಿಸುವ ಯೋಗ್ಯತೆಯನ್ನು ನಾವು ಕಳೆದುಕೊಂಡಿದ್ದೇವೆ. ಈಗ ಮಾನುಷಿಯ ಈಶಾನ್ಯ ದಿಕ್ಕಿನ ಖಂಡ ದೇವರ ದಯದಿಂದ ಅಭಿಷೇಕವಾಯಿತು. ದೈವಿಕ ಈಶಾನ್ಯ ಸುಮಿತ್ರಾನ ಔಷಧಯಸ್ಸಂತು ಅನ್ನುವ ಮಂತ್ರದಿಂದ ಈಗ ಅಭಿಷೇಕವಾಗ್ತಾ ಇದೆ. ಅದರಲ್ಲಿ ಮಾನುಷಿಕ ಈಶಾನ್ಯದಲ್ಲಿ ಸಕ್ತೂದಕ, ಸಕ್ತು ಅಂದರೆ ಅರಳಿ ಪುಡಿಯ ಮತ್ತು ಬೇರೆ ರೀತಿಯ ಅಕ್ಕಿಯ ಹುಡಿ ಇತ್ಯಾದಿಗಳೆಲ್ಲ ಅದರಲ್ಲಿ ಸಂಯೋಜಿಸಲ್ಪಟ್ಟಿವೆ. ಈಶಾನ್ಯ ದಿಕ್ಕಿನಿಂದ ಇದು ಉಪಬ್ರಹ್ಮ ಕಲಶ. ಇದು ಉಪಬ್ರಹ್ಮ ಕಲಶ. ಈಗ ದೈವಿಕ ಪೂರ್ವ ಈ ಕಲಶದಲ್ಲಿ ವಿಶೇಷವಾಗಿ ಭಸ್ಮೋದಕ ಇದೆ. ಈ ಭಸ್ಮೋದಕವನ್ನು ಸಂಯೋಜಿಸಿದಂತಹ ಈ ಕಲಶ ಭೂತಿಶ್ರೀ ಪಿಂಗಲೋ ಬಭ್ರು ಭೂತಿರ್ವಿಷ್ಣು ಸನಾತನಃ ಅಗ್ನಿಮಾರುತಯೋ ಭೂತಿ ಭೂತಿ ಸೇಂದ್ರಾಶ್ಚ ದೇವತಾ. ಅಂದರೆ ಅಗ್ನಿಯ ತೇಜಸ್ಸು, ಆಮೇಲೆ ಸನಾತನನಿಸಿದಂತಹ ಭಗವಂತನ ತೇಜಸ್ಸು, ಅಗ್ನಿ ವಾಯುಗಳ ತೇಜಸ್ಸು, ಸರ್ವವಿಧವಾದ ಸಂಪತ್ತುಗಳ ತೇಜಸ್ಸು, ದೈವಿಕ ಸಂಪತ್ತುಗಳ ತೇಜಸ್ಸು, ಇಂದ್ರಾದಿ ದೇವತೆಗಳ ವಿಭೂತಿ ಶಕ್ತಿ ಈ ಬಿಂಬದಲ್ಲಿ ಸನ್ನಿಹಿತವಾಗಿರಬೇಕು ಅನ್ನುವ ಸತ್ಸಂಕಲ್ಪವನ್ನು ವಿವರಿಸುವ ಮಂತ್ರ. ಮಾನುಷೀಯ ಈಶಾನ್ಯ ಕಲಶ ಆದ ಮೇಲೆ ಮಾನುಷೀಯ ಪೂರ್ವ ಈಗ ಅಭಿಷೇಕ ಆಗ್ತಾ ಇದೆ. ಇನ್ನು ಮಾನುಷೀಯ ಆಗ್ನೇಯ, ಅದರಲ್ಲಿ ಮಧುದ್ರವ್ಯವು ಸಂಯೋಜಿಸಲ್ಪಟ್ಟಿದೆ. ಕಟೀಲಿನಲ್ಲಿ ಹೂವಿನ ಪೂಜೆಗೆ ಒಂದು ವಿಶೇಷತೆಯನ್ನು ಕಾಣ್ತೇವೆ. ಹೂವು ಅಂತ ಹೇಳಿದ್ರೆ ಎಲ್ಲ ಹೂವಲ್ಲ, ಮಲ್ಲಿಗೆ ಹೂವು. ಆ ಮಲ್ಲಿಗೆ ಭ್ರಮರಾಂಬಿಕೆಗೆ ಯಾಕೆ ಪ್ರಿಯ? ಆ ಮಲ್ಲಿಗೆ ಹೂವಿನ ವಿಶೇಷತೆ ಏನು? ಈಗ ಪರಿಮಳಗಳಲ್ಲೂ ಕೂಡ ತೀಕ್ಷ್ಣತೆ, ಸೌಹಾರ್ದತೆ ಅನ್ನುವ ವ್ಯತ್ಯಾಸಗಳಿವೆ. ಈಗ ಉದಾಹರಣೆಗೆ ನೀವು ಸಂಪಿಗೆಯ ಪರಿಮಳ ಅತ್ಯಂತ ತೀಕ್ಷ್ಣವಾಗಿದೆ, ಕೆಲವರಿಗೆ ಅದರಿಂದ ತಲೆನೋವು ಬರುವುದುಂಟು. ಮಲ್ಲಿಗೆ ಅನ್ನೋದು ಅತ್ಯಂತ ಸ್ನಿಗ್ಧವಾದ ಬಣ್ಣ, ಬಿಳಿಯ ಬಣ್ಣ. ಆಮೇಲೆ ಮಲ್ಲಿಗೆಯ ಪರಿಮಳವೂ ಕೂಡ ಅತ್ಯಂತ ಮನೋಜ್ಞವಾದ ಪರಿಮಳ. ಯಾರಿಗೂ ಯಾವ ರೀತಿಯಿಂದಲೂ ಅದು ಆಪತ್ತನ್ನು ಕೊಡಲ್ಲ ಪುಷ್ಪ ಅಲ್ಲ. ಅಷ್ಟೇ ಅಲ್ಲ, ಮಲ್ಲಿಗೆಯ ಆ ಪುಷ್ಪ ಎಲ್ಲರಿಗೂ ಪ್ರಿಯವಾಗುವುದು ಅದರ ಪರಿಮಳಕ್ಕಾಗಿ, ಅದರದ್ದಾದಂತಹ ಸ್ನಿಗ್ಧ ಸೌಂದರ್ಯಕ್ಕಾಗಿ. ಹಾಗಾಗಿ ದೇವರಿಗೆ ಅದು ಅತ್ಯಂತ ಪ್ರಿಯ ಇಲ್ಲಿ. ಇನ್ನು ನಮಗೆ ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಕಾಲ ಈಗ ನಾವು ಬೇರೆ ಪುಷ್ಪಗಳನ್ನು ಬೇರೆ ಪ್ರದೇಶದಿಂದ ಆಮದು ಮಾಡಿಕೊಳ್ತಾ ಇದ್ದೇವೆ ಅಂತಾದರೂ ನಮ್ಮ ಜಿಲ್ಲೆಯಲ್ಲಿ ನಮಗೆ ಅತ್ಯಂತ ಸುಲಭವಾಗಿ ಲಭ್ಯವಾಗುವ 2 ವಿಧದ ಹೂಗಳು, ಒಂದು ಹಿಂಗಾರ, ಇನ್ನೊಂದು ಮಲ್ಲಿಗೆ. ಆ ಕಾರಣಕ್ಕಾಗಿ ಅಲ್ಲ, ದೇವರಿಗೆ ಅದು ಪ್ರಿಯವಾಗುವುದು ಅದರ ಸ್ನಿಗ್ಧ ಸೌಂದರ್ಯದಿಂದ, ಅದರದ್ದಾದಂತಹ ಮಧುರಾತ್ಮಕವಾದಂತಹ ಪರಿಮಳದಿಂದ. ಅಷ್ಟೇ ಅಲ್ಲ,
ಮಲ್ಲಿಗೆ ಅನ್ನೋದು ದೇವರಿಗೆ ಸಮರ್ಪಿತವಾದ ಮೇಲೆ ಕಟೀಲಿನಲ್ಲಿ ಮತ್ತೆ ತನ್ನ ಪರಿಮಳವನ್ನು ಕಳೆದುಕೊಳ್ಳುವ ಅನುಭವ ಬಹಳಷ್ಟು ಮಂದಿಗಾಗಿದೆ. ಆ ಪರಿಮಳವನ್ನು ದೇವರು ಸ್ವಯಂ ಹೀರಿಕೊಳ್ಳುತ್ತಾರೆ ಅನ್ನುವ ನಂಬಿಕೆ ಈ ಪ್ರದೇಶದಲ್ಲಿ. ಅದರ ಪರಿಮಳ ಬೇರೆ ಇರ್ತದೆ, ವ್ಯತ್ಯಾಸವಾಗಿ. ಒಪ್ಪಿಸುವಾಗ ಇದ್ದಂತಹ ಪರಿಮಳವು ಒಪ್ಪಿಸಿದ ಮೇಲೆ ನಮಗೆ ಪ್ರಸಾದ ರೂಪವಾಗಿ ಅದು ಲಭ್ಯವಾದಾಗ ಸಿಗುವ ಪರಿಮಳವು ವ್ಯತ್ಯಾಸವಾಗಿರುತ್ತದೆ. ವೀಕ್ಷಕರೇ, ಬ್ರಹ್ಮಕಲಶೋತ್ಸವದ ಪರ್ವಕಾಲದಲ್ಲಿ 22ನೇ ತಾರೀಕಿನಿಂದ ಮೊದಲುಗೊಂಡು ನಡೆಯುತ್ತಿರುವಂತಹ ನಿತ್ಯ ಧಾರ್ಮಿಕ ಸಭಾ ಕಾರ್ಯಕ್ರಮದ ನಂತರ ವಿದ್ವಾನ್ ಪಂಜಭಾಸ್ಕರ ಭಟ್ರು 15 ನಿಮಿಷಗಳ ಕಾಲ ನಡೆಯುತ್ತಿರುವ ಆ ವಿವಿಧ ಧಾರ್ಮಿಕ, ವೈದಿಕ, ತಾಂತ್ರಿಕ ವಿಧಿವಿಧಾನಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ರು. ಅದರಲ್ಲಿ ಒಂದು ಮಾಹಿತಿ ಮೊನ್ನೆ ನಾನು ಕೇಳಿಸಿಕೊಂಡದ್ದು, ಬೇರೆ ಬೇರೆ ಪುಷ್ಪಗಳನ್ನು ಎಷ್ಟು ದಿವಸ ಉಪಯೋಗಿಸಬಹುದು ಎನ್ನುವುದರ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ರಿ ನೀವು. ಯಾವ ಪುಷ್ಪ ಎಷ್ಟು ಹೊತ್ತು ದೇವರಿಗೆ ಸಮರ್ಪಿಸಲು. ತುಳಸಿ ಮಾಸಮೇಕಂತು, ತುಳಸಿಯನ್ನು ನಾವು ಸಂಗ್ರಹಿಸಿ 1 ತಿಂಗಳವರೆಗೆ ದೇವರ ಕ್ರಿಯೆಗಳಲ್ಲಿ ಉಪಯೋಗಿಸಬಹುದು, ದೇವರ ಪೂಜಾದಿಗಳಲ್ಲಿ. ಬಿಲ್ಲಪತ್ರಂ ತದರ್ಥಕಂ, ಬಿಲ್ಲಪತ್ರೆಯನ್ನು 15 ದಿವಸಗಳ ಪರ್ಯಂತರ ಉಪಯೋಗಿಸುವುದಕ್ಕಾಗ್ತದೆ. ಚೆತ್ತಿತಾಮರ ಸಪ್ತಾಹಂ, ತಾವರೆಯನ್ನು ಮತ್ತು ನಮ್ಮೂರಲ್ಲಿ ಸಿಗುವ ಕೇಪುಳ ಅನ್ನುವ ಹೂ, ಕೇಪುಳದ ಹೂ. ಹೌದು, ನಮ್ಮಲ್ಲಿ ದೈವಾರಾಧನೆಯಲ್ಲೂ ದೇವಾರಾಧನೆಯಲ್ಲೂ ಉಪಯೋಗಿಸಲ್ಪಡುವ ಅದು ಪುಷ್ಪ ವಿಶೇಷ. ದುರ್ಗಾ ನಮಸ್ಕಾರ ಪೂಜೆಯಲ್ಲಿ ಬಹಳ ವಿಶೇಷವಾಗಿ ಉಪಯೋಗಿಸಲ್ಪಡುತ್ತದೆ. ಅದನ್ನು ಏಳು ದಿವಸಗಳ ಪರ್ಯಂತರ ಉಪಯೋಗಿಸಬಹುದು. ಹಾಗೆ ದುರ್ಗಾ ನಮಸ್ಕಾರ ಬೇಕಾದ ಕಿಪ್ಪವು ಅದನ್ನು 1 ದಿವಸ ಅಥವಾ 7 ದಿವಸದ ಮೊದಲು ತೊಂದರೆ ಇಲ್ಲ. ಅನ್ಯ ಪುಷ್ಪಂ ದಿನೇ ದಿನೇ, ಬೇರೆ ಪುಷ್ಪಗಳನ್ನು ಆಯಾ ದಿವಸಗಳಲ್ಲೇ ನಾವು ಉಪಯೋಗಿಸಬೇಕು. ಈಗ ಯಾವ ಕಲಶ ಇದು? ಇದು ಮಧುವಾತಾರುತಾಯತೆ ಅನ್ನುವಂತಹ ಮಂತ್ರದಿಂದ ದೇವರಿಗೆ ಅಭಿಷೇಕ ಮಾಡಲ್ಪಟ್ಟಿದೆ. ಆಮೇಲೆ ಇದು ದೇವರ ಸನ್ನಿಧಾನವನ್ನು ಎಲ್ಲರೂ ಪ್ರೀತಿಸುವಂತೆ, ದೇವರ ಕಾರ್ಯಗಳಲ್ಲಿ ಎಲ್ಲರೂ ಪ್ರೀತಿಯಿಂದ ಭಾಗವಹಿಸುವಂತೆ ಪರಿಣಾಮವನ್ನು ನೀಡುವ ದ್ರವ್ಯ ವಿಶೇಷ. ಈ ಕಲಶಾಭಿಷೇಕದಿಂದ ದೇವರ ಸೇವೆಯಲ್ಲಿ ಎಲ್ಲರೂ ಸ್ವಯಂ ಇಚ್ಛೆಯಿಂದ ತೊಡಗಿಸಿಕೊಳ್ಳುವ ಸತ್ಫಲವನ್ನು ಈ ಕಲಶಾಭಿಷೇಕ ಮಾಡುವುದರಿಂದ ಕಲಶಾಭಿಷೇಕವನ್ನು ಸ್ವೀಕರಿಸಿದ ದೇವರು ಅನುಗ್ರಹಿಸುತ್ತಾರೆ. ಈಗ ಇಲ್ಲಿ ಬ್ರಹ್ಮಕಲಶ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೌದು, ಆ ಕಲಶ ಪೀಠ ನೋಡಿ, ಇದರಲ್ಲಿ ಸುತ್ತಲೂ. ಹೌದು, 100,000 ಬೆಳ್ಳಿಯ ಕಲಶಗಳು. ಬ್ರಹ್ಮಕಲಶವಂತೂ ಅದು ಸ್ವರ್ಣಾತ್ಮಕವಾದದ್ದು, ಕಟೀಲಿನ ವಿಶೇಷತೆ. ಕಳೆದ ಬ್ರಹ್ಮಕಲಶದಲ್ಲಿ ಮುಂಬಯಿಯ ಭಕ್ತರು ಆ ಒಂದು ಕಲಶವನ್ನು ದೇವರಿಗೆ ಕೊಡುಗೆಯಾಗಿ ನೀಡಿದ್ದಾರೆ. ನೋಡಿ, ಒಂದು ವಿಶೇಷ ಅಂತ ಹೇಳಿದರೆ, ಸಾಮಾನ್ಯವಾಗಿ ಆ ಬ್ರಹ್ಮಕಲಶದ ಆ ಕಲಶವನ್ನು ತಂತ್ರಿಗಳು, ಅದು ಅವರ ಸೊತ್ತು. ಆದರೆ ಕಟೀಲ್ನ ತಂತ್ರಿಗಳಾಗಿದ್ದಂತಹ ಹಯಗ್ರೀವ ತಂತ್ರಿಗಳು ಅದನ್ನು ಕ್ಷೇತ್ರದಲ್ಲೇ ಉಳಿಸಿದರು. ಅದರ ಒಂದು ಫಲ ಅವರ ಪುತ್ರರಾದಂತಹ ಪೂರ್ವಾಶ್ರಮದಲ್ಲಿ ಶಿವರೂರು ಮನೆತನಕ್ಕೆ ಸೇರಿರುವಂತಹ ಪಲಿಮಾರು ಶ್ರೀಗಳು, ಅವರು ಪರ್ಯಾಯ ಶ್ರೀಗಳಾಗಿದ್ದಾಗ ಉಡುಪಿ ಕೃಷ್ಣ ಮಠದ ಮೇಲ್ಚಾವಣಿ ಬಂಗಾರದಿಂದಲೇ ನಿರ್ಮಾಣ ಆಯಿತು. ನೋಡಿ, ಅದು ನೀವು ಹೇಳಿದ್ದನ್ನು ನಾನು ಕೂಡ ಮಾನಸಿಕವಾಗಿ ಸಂತೋಷದಿಂದ ಒಪ್ಪುತ್ತೇನೆ. ಅದು ಅವರ ಹಿರಿಯರು ಮಾಡಿದ ತ್ಯಾಗ, ಹಿರಿಯರು ಮಾಡಿದ ತಪಸ್ಸು, ಹಿರಿಯರು ಮಾಡಿದ ಒಳ್ಳೆಯ ಕಾರ್ಯಗಳಿಂದ ಅವರ ಪೀಳಿಗೆಯಲ್ಲೇ ಬಂದ ವಿದ್ಯಾಧೀಶ ತೀರ್ಥರಿಗೂ ಕೂಡ ದೇವರು ಅನುಗ್ರಹಿಸಿದ್ದಾರೆ. ಅವರ ಗುರುಗಳಾದ ವಿದ್ಯಾಮಾನ್ಯ ತೀರ್ಥರು ತಮ್ಮ ಮಠದಲ್ಲಿದ್ದಂತಹ ಚಿನ್ನವನ್ನೆಲ್ಲ ಸಂಗ್ರಹಿಸಿ, ಮಠದಲ್ಲಿ ರಾಮದೇವರಿರತಕ್ಕಂತಹ ಪೀಠದ ಚಿನ್ನವನ್ನೂ ಉಪಯೋಗಿಸಿ, ಅವರ ಪ್ರಥಮ ಪರ್ಯಾಯದಲ್ಲಿ ಶ್ರೀಕೃಷ್ಣ ದೇವರಿಗೆ ಚಿನ್ನದ ತೊಟ್ಟಿಲನ್ನು ಆ ಕಷ್ಟದ ದಿವಸಗಳಲ್ಲೂ ಸಮರ್ಪಿಸಿದರು. ಅದು ಒಂದು ರೀತಿಯ ತ್ಯಾಗದ ಪರಾಕಾಷ್ಠತೆ.
ಕೇರಳದಲ್ಲಿ ಇವತ್ತಿಗೂ ದೇವಸ್ಥಾನವನ್ನು ಬಿಚ್ಚಿದಾಗ ದೇವಸ್ಥಾನವನ್ನು ಬಿಚ್ಚಿದ ಎಲ್ಲಾ ವಸ್ತುಗಳು ಆಚಾರ್ಯರಿಗೆ ಸೇರಬೇಕೆನ್ನುವ ನಿಯಮ ಇದೆ. ಪ್ರಾದೇಶಿಕವಾಗಿ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ನಂತರದ ದಿವಸಗಳಲ್ಲಿ ಬಂದಿವೆ. ಕಳೆದ ಬ್ರಹ್ಮಕಲಶೋತ್ಸವದಲ್ಲಿ ಆ ಬಂಗಾರದ ಬ್ರಹ್ಮಕಲಶ, ಆ ದೊಡ್ಡ ಕಲಶವನ್ನು ಮುಂಬಯಿಯ ಭಕ್ತರು ನೀಡಿದರು. ಅದನ್ನು ಕಿನ್ನಿಗೋಳಿಯಿಂದ ಮೆರವಣಿಗೆಯಲ್ಲಿ ತರಲಾಗಿತ್ತು. ಅಧ್ಯಕ್ಷರಾಗಿದ್ದ ಐಕಳ ಹರೀಶ್ ಶೆಟ್ಟರು ಅದನ್ನು ತಲೆಯಲ್ಲಿ ಹೊತ್ತುಕೊಂಡು ಬಂದಂತ ಅಲ್ಲಿಗೆ ನೋಡಿ ಹೇಳುವಾಗ ಅಲ್ಲಿ ಕಾಣ್ತಾ ಇದ್ದಾರೆ ಅವರು. ಈ ಸಲ ಮುಂಬಯಿಯ ಭಕ್ತರು ಭೂದಾನಕ್ಕಾಗಿ ವಿಶೇಷವಾದಂತಹ ಸೇವೆಯನ್ನು ದೇವರಿಗೆ ಸಮರ್ಪಿಸಿದ್ದಾರೆ. ಅದು ಈ ಭೂದಾನ ಪ್ರಕ್ರಿಯೆ ಕಳೆದ ಬ್ರಹ್ಮಕಲಶೋತ್ಸವದಲ್ಲಿ ಆರಂಭ ಆದದ್ದು. ಸತೀಶ್ ಶೆಟ್ಟಿ ಅವರ ಕುಟುಂಬಿಕರನ್ನು ನಾವು ಈ ಸಂದರ್ಭದಲ್ಲಿ ನೆನೆಯಬೇಕು. ಕುದುರನ್ನು ಕ್ಷೇತ್ರಕ್ಕೆ ಒಪ್ಪಿಸಿದ್ದು ಮಾತ್ರ ಅಲ್ಲ, ಅಲ್ಲಿ ಆ ಗುಡಿ ನಿರ್ಮಾಣ ಮಾಡಿ ನಾಗ ಸಾನ್ನಿಧ್ಯ ಅಭಿವೃದ್ಧಿ ಮಾಡಿ ಅಲ್ಲಿ ತೀರ್ಥಭಾವಿಯನ್ನು ತೋಡಿಸಿ ಮತ್ತೆ ನಾಗಮಂಡಲ ಸೇವೆಯನ್ನು ಕೂಡ ರಾಧಾ ವಿಠಲ್ ಶೆಟ್ಟಿ ಅವರ ಮಕ್ಕಳು ಸತೀಶ್ ಶೆಟ್ಟಿ, ಸುನಂದಾ ರೈ, ಗಣೇಶ್ ಶೆಟ್ಟಿ ಈ ಪರಿವಾರದವರು ಮಾಡಿದ್ದಾರೆ. ಒಂದು ಒಳ್ಳೆಯ ದೇವಿಯ ಸೇವೆ ಮಾಡುವಂತಹ ಅವಕಾಶ ಆ ಕುಟುಂಬಕ್ಕೆ ಸಿಕ್ಕಿದೆ. ಅವರ ತೀರ್ಥರೂಪರು ವಿಠಲ್ ಶೆಟ್ಟಿ, ಪೂಲ ವಿಠಲ್ ಶೆಟ್ಟಿ ಅವರು ಗೋಪಾಲಕೃಷ್ಣ ಆಸ್ರಣ್ಣರ ಒಂದು ಶಿಷ್ಯರ ಹಾಗೆ ಅಭಿಮಾನಿಗಳು. ಆ ಪರಂಪರೆ ನೋಡಿ, ಆ ಗೋಪಾಲಕೃಷ್ಣ ಆಸ್ರಣ್ಣರ ಒಂದು ಪ್ರಭಾವಲಯದಲ್ಲಿ ಯಾರೆಲ್ಲ ಇದ್ರು ಅವರೆಲ್ಲ ಕಟೀಲು ಅಂತ ಹೇಳಿದ್ರೆ ಆ ಕಟೀಲಿಗೆ ಯಾವ ತ್ಯಾಗಕ್ಕೂ ಯಾವ ಸೇವೆಗೂ ಸಿದ್ಧರಿರ್ತಾರೆ. ಆ ಪುಣ್ಯಾತ್ಮನನ್ನು ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ತೇವೆ. ನಿನ್ನೆ ತಂತ್ರಿವರಿಯರು ಕೂಡ ನೆನಪು ಮಾಡಿಕೊಂಡ್ರು. ಗೋಪಾಲಕೃಷ್ಣ ಆಸ್ರಣ್ಣರ ಸಂದರ್ಭದಲ್ಲಿ ನಡೆದಂತಹ ಬ್ರಹ್ಮಕಲಶೋತ್ಸವ, ಅದರ ಆ ಒಂದು ವೈಭವ ಅದನ್ನು ನೆನಪು ಮಾಡಿಕೊಳ್ತಾ ಇದ್ರು. ಆ ಮುಂಬಯಿಯ ದಾನಿಗಳ ಹೆಸರಲ್ಲಿ ಆ ಕಲಶದಲ್ಲಿ ಕಾಣ್ತಾ ಇದೆ, ಉಲ್ಲೇಖಿಸಲ್ಪಟ್ಟಿದೆ. ಅದು ಬೆಳ್ಳಿಯ ಕಲಶಕ್ಕೆ ಲೇಪನ ಮಾಡಿದ್ದಲ್ಲ, ಪೂರ್ಣ ಶುದ್ಧ ಚಿನ್ನದ ಲೇಪ ಅಲ್ಲ, ಶುದ್ಧ ಚಿನ್ನದಿಂದಲೇ ನಿರ್ಮಿಸಲ್ಪಟ್ಟಂತಹ ಕಲಶ ವಿಶೇಷ. ಅದು ಕಲಶದ ಶಿರೋಭಾಗದಲ್ಲಿದೆ. ಅದು ಕಲಶ ಅನ್ನುವ ದೇಹದ ಸುತ್ತಲುಗಳ ಸಂಕೇತ. ಅದು ಯಾವುದು? ಬ್ರಹ್ಮಕೂರ್ಚ, ದರ್ಬೆಯಿಂದ ನಿರ್ಮಿಸಲ್ಪಟ್ಟದ್ದು. ಕೂರ್ಚ ಅಂದ್ರೆ ಪವಿತ್ರ ಗ್ರಂಥಿ ಇರುವ ಆ ಒಂದು ರಚನೆಗೆ ಕೂರ್ಚ ಅಂತ ಹೆಸರು. ಅದರಲ್ಲಿ ಪವಿತ್ರದ ಗಂಟು ಇದೆ. ಯಾಕೆ ಕೇಳಿದ್ರೆ ಇನ್ನು ಮುಂದೆ ಬ್ರಹ್ಮಕಲಶದ ವಿವರಣೆಯಲ್ಲಿ ಅದು ಬರ್ತದೆ. ಶಿರಪ್ರೋಕ್ತೋ ಪಲ್ಲವ ಕೇಶಜಾಲ ವಸ್ತ್ರಂ ಚರ್ಮಂ ಮುಕುಟಂ ಬ್ರಹ್ಮಕೂರ್ಚಂ ಏವಂ ಧ್ಯಾಯೇತ್ ಕಲಶಂ ದೇಹರೂಪಂ. ಅದು ದೇವರ ಈಗ ಕಾಣುವಂತಹ ಒಂದು ಚಿತ್ರ, ಕಂಡಂತಹ ಚಿತ್ರ, ದೇವಿ ಆ ಲಿಂಗದ ಎಡೆಯಿಂದ ಉದಿಸಿ ಬಂದ ಹಾಗೆ ಕಾಣ್ತಾ ಇದೆ ನಮಗೆ. ಹೌದು, ಆ ಯಾವ ರೀತಿಯಾಗಿ ಆ ದುಂಬಿ ಆ ಬಂಡೆಯ ಎಡೆಯಿಂದ ಅರುಣಾಸುರನನ್ನು ಕೊಲ್ಲುವುದಕ್ಕಾಗಿ ಉದ್ಭವಿಸಿ ಬಂದಳು, ಧರ್ಮ ಸಂಸ್ಥಾಪನೆಗಾಗಿ ಉದಿಸಿ ಬಂದ ಹಾಗೆ ಒಂದು ಕಲ್ಪನೆ ಈಗ ನಮಗೆ ಗರ್ಭಗೃಹದ ಒಳಗಿಂದ ಲಭ್ಯವಾಗ್ತಾ ಇದೆ. ಒಂಬತ್ತು ಗಂಟೆ 37 ಬ್ರಹ್ಮಕಲಶ ಅಭಿಷೇಕ. ಆ 9:37 ಆ ಒಂದು ಕಾಲದಲ್ಲಿ ದೇವರಿಗೆ ಬ್ರಹ್ಮಕಲಶವು ಅಭಿಷೇಕ ಮಾಡಲ್ಪಡುವುದರಿಂದ ಇಡೀ ದೇಶಕ್ಕೆ ಸರ್ವವಿಧವಾದಂತಹ ಕ್ಷೇಮ, ಸರ್ವವಿಧವಾದ ಅನಿಷ್ಟಗಳ ಪರಿಹಾರ, ಸರ್ವರಿಗೂ ಮಾನಸಿಕ, ವ್ಯಾವಹಾರಿಕ, ಆರ್ಥಿಕವಾದಂತಹ ಅಭ್ಯುದಯವನ್ನು ದೇವಿ ಅನುಗ್ರಹಿಸುವುದಕ್ಕಾಗಿ
ಆ ಸಮಯ ಜ್ಞಾನಿಗಳಿಂದ ನಿರ್ಧರಿಸಲ್ಪಟ್ಟಿದೆ. ಪ್ರಪ್ರಥಮ ತುಳು ವಾರ್ತಾವಾಹಿನಿ ನಮ್ಮ ಕುಡ್ಲದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವಿದ್ವಾನ್ ಪಂಜ ಭಾಸ್ಕರ್ ಭಟ್ ಅವರು ನಮಗೆ ವಿಶೇಷ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈಗಾಗಲೇ ಬ್ರಹ್ಮಕಲಶೋತ್ಸವ ಸಮಿತಿಯವರು ನಿವೇದನೆ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಮನೆಯಲ್ಲೇ ಕುಳಿತು ನೋಡುವ ವ್ಯವಸ್ಥೆ, ಕ್ಷೇತ್ರಕ್ಕೆ ಬಂದವರಿಗೂ ಕೂಡ ಎಲ್ಇಡಿ ಪರದೆಯಲ್ಲಿ ಈ ದೃಶ್ಯವನ್ನು ಕಾಣಿಸಲಾಗುತ್ತದೆ. ಯಾಕೆಂದರೆ ದೇವಳದ ಒಳಭಾಗದಲ್ಲಿ ಬೆರಳೆಣಿಕೆಯ ಭಕ್ತಾದಿಗಳಿಗೆ ಮಾತ್ರ ಈ ದೃಶ್ಯವನ್ನು ನೇರವಾಗಿ ನೋಡುವುದಕ್ಕೆ ಅಲ್ಲಿ ಸಾಧ್ಯವಾಗ್ತದೆ. ಲಕ್ಷಾಂತರ ಭಕ್ತರು ಬ್ರಹ್ಮಕಲಶೋತ್ಸವಕ್ಕೆ ಬರಬೇಕು ಎನ್ನುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭೋಜನ ಶಾಲೆಯಲ್ಲಿ 11 ಗಂಟೆಗೆ ಮಹಾ ಅನ್ನ ಸಂತರ್ಪಣೆ ಆರಂಭವಾಗ್ತದೆ. ಪಲ್ಲಪೂಜೆಯನ್ನು 10:30 ಗಂಟೆಗೆ ನೆರವೇರಿಸಲಾಗುತ್ತದೆ ಎನ್ನುವ ಸೂಚನೆಯನ್ನು ಆಸನ್ನ ಬಂಧುಗಳು ನೀಡಿದ್ದಾರೆ. ಒಟ್ಟು 25 ಖಂಡಗಳಿತ್ತು. ಹೊರಗಿನ 16 ಖಂಡಗಳು, ಅದಾದ ನಂತರ ಒಳಗಿನ ಈಗ ದೈವಿಕವಾದಂತಹ ದಕ್ಷಿಣ ಖಂಡದ ಕಲಶಾಭಿಷೇಕ ಆಗ್ತಾ ಇದೆ. ಅದರಲ್ಲಿ ಶುದ್ಧವಾದಂತಹ ತೈಲ, ಅಂದರೆ ಎಳ್ಳೆಣ್ಣೆ ತುಂಬಿಸಲ್ಪಟ್ಟಿದೆ. ಶುದ್ಧ ಎಳ್ಳೆಣ್ಣೆ. ಅದನ್ನು ಯಾವ ರೀತಿ ಸಿದ್ಧಪಡಿಸಬೇಕು ಅನ್ನುವುದನ್ನು ಕೂಡ ಬೇರೆ ಬೇರೆ ಆಗಮ ಗ್ರಂಥಗಳು ನಮಗೆ ಉಪದೇಶಿಸುತ್ತದೆ. ಎಳ್ಳನ್ನು ವಿಕ್ರಯಿಸಿ ತಂದು ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿ 7 ದಿವಸಗಳ ಪರ್ಯಂತರ ಕಡು ಬಿಸಿಲಿನಲ್ಲಿಟ್ಟು ಒಣಗಿಸಿ ಅದನ್ನು ಒನಕೆಯಿಂದ ಕುಟ್ಟಿ ಆ ರೀತಿಯಾಗಿ ಆ ತೈಲವನ್ನು ಸಂಗ್ರಹಿಸಬೇಕೆಂಬುದಿದೆ. ಆ ರೀತಿಯಾಗಿ ತೈಲವನ್ನು ಸಂಗ್ರಹಿಸಿದರೆ ಆ ತೈಲ 1 ವರ್ಷದವರೆಗೆ ದೀಪವನ್ನು ಕಾಪಿಡಬಲ್ಲದು. ಆ ಸಂಪ್ರದಾಯ ಇವತ್ತಿಗೂ ಬದ್ರೀನಾಥ ಕ್ಷೇತ್ರದಲ್ಲಿದೆ. ಈಗ ತೈಲ ಅಂತ ಹೇಳುವಾಗ ಆ ಶಬ್ದ ಉತ್ಪತ್ತಿ ಹೇಗೆ, ಮತ್ತೆ ಯಾವ ತೈಲ ದೀಪಕ್ಕೆ ಶ್ರೇಷ್ಠ? ತಿಲ ಸಂಬಂಧಿ ತೈಲಂ. ತೈಲ ಅನ್ನುವ ಶಬ್ದಕ್ಕೆ ಎಳ್ಳೆಣ್ಣೆ ಅಂದ್ರೆ ಅರ್ಥ. ತಿಲ 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 ತೈಲ ಸಮಾನವಾಗಿ ಅರ್ಥ. ಹಾಗೆ ಅಂತ ಬೇರೆ ಎಣ್ಣೆಗಳಿಲ್ವೇ? ತೆಂಗಿನೆಣ್ಣೆ ಇಲ್ವೇ? ಆಗ ನಾಲಿಕೇರ ತೈಲ. ಹಾಗೆ ಎಳ್ಳೆಣ್ಣೆಯನ್ನು, ಶುದ್ಧ ಎಳ್ಳೆಣ್ಣೆಯನ್ನು ತೈಲ ಅಂತಲೇ ಕರೆಯುವುದು. ತೆಂಗಿನೆಣ್ಣೆಯನ್ನು ನಾಲಿಕೇರ ತೈಲ ಅಂತ ಕರೆಯುವುದು. ತಿಲ ಶಬ್ದದಿಂದ ತೈಲ ಶಬ್ದದ ನಿಷ್ಪತ್ತಿ. ಹಾಗಾಗಿ ತೈಲ ಅಂತ ನೇರವಾಗಿ ಹೇಳಿದ್ರೆ ಅದು ಶುದ್ಧ ಎಳ್ಳೆಣ್ಣೆ ಅಂತಲೇ ಅರ್ಥ. ದೀಪಕ್ಕೆ ಯಾವುದು ಶ್ರೇಷ್ಠ? ದೀಪಕ್ಕೆ ತುಪ್ಪವೋ? ಉತ್ತಮಂ ಘೃತದೀಪಂತು ಮಧ್ಯಮಂ ತೈಲ ದೀಪಕಂ. ತುಪ್ಪದ ದೀಪ ಉತ್ತಮವಾದದ್ದು, ಎಳ್ಳೆಣ್ಣೆ ದೀಪ ಮಧ್ಯಮ ದೀಪ, ಅಧಮಂ ನಾಲಿಕೇರ ಅದು 3ನೆಯ ಸ್ಥಾನವನ್ನು ಹೊಂದುತ್ತದೆ. ರಂಗಪೂಜಾ ವಿಧಿಯಲ್ಲಿ ದೀಪದ ಲಕ್ಷಣಗಳನ್ನು ಹೇಳುತ್ತಾರೆ. ಇದು ಮಧುವಾತಾರತಾಯತೆ ಅನ್ನುವಂತಹ ಮಂತ್ರದಿಂದ ಇಡೀ ಕಲಶದಲ್ಲಿ ಜೇನುತುಪ್ಪವನ್ನು ತುಂಬಿಸಿ ದೇವರಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಅದು ಧಾರೆಯಾಗಿ ಹರಿಯುವಾಗ ನೀರಿಗೂ ತೈಲಕ್ಕೂ ಇರುವಂತಹ ವ್ಯತ್ಯಾಸ ಏನು? ಹೌದು, ದಾಸ ಸಾಹಿತ್ಯದಲ್ಲೊಂದು ಮಾತಿದೆ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ನೀರನ್ನು ನೀವು ಮೇಲಿಂದ ಕೆಳಗೆ ಹಾಕಿದಾಗ ಅದು ತುಂಡು ತುಂಡಾಗಿ ಪಥವನ್ನು ಬದಲಿಸಿ ಬೀಳಬಹುದು. ಎಣ್ಣೆಯನ್ನು ಮೇಲಿಂದ ಕೆಳಗೆ ಹಾಕುವಾಗ ಪಾತ್ರೆಯಲ್ಲಿ ಎಷ್ಟು ಎಣ್ಣೆ ಇರ್ತದೆ ಅದನ್ನು ಸಾವಧಾನವಾಗಿ ಹಾಕಿದಾಗ ತುಂಡಾಗದೆ ಅದು ನೇರವಾಗಿ ಪಥವನ್ನು ಬದಲಿಸದೇ ಬೀಳ್ತಾ ಇರ್ತದೆ. ಹಾಗೆಯೇ ಭಗವಂತನಲ್ಲಿ ನಮ್ಮ ಮನಸ್ಸು ಸನ್ನಿಹಿತವಾಗಿರಬೇಕು ಅಂತ ದಾಸ ಸಾಹಿತ್ಯದಲ್ಲಿ ಜ್ಞಾನಿಗಳು ನಮ್ಮನ್ನು ಎಚ್ಚರಿಸ್ತಾರೆ. ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶ. ಆ ಕೀರ್ತನೆಯಲ್ಲಿ
ಈಗ ಈ ನೈವೇದ್ಯ ಹಾ. ಒಂದೊಂದು ದೇವರಿಗೆ ಇಂತಿಷ್ಟೇ ಪ್ರಮಾಣ ಅಂತ ಇದೆ. ಅದು ಕ್ಷೇತ್ರದ ಸಂಪ್ರದಾಯವನ್ನು ಅನುಸರಿಸಿ ಇದೆ. ಹಾ. ಈ ಒಂದೊಂದು ಗಣಪತಿ ದೇವರಿಗೆ ಅಂತೂ ಹಾ. ನೈವೇದ್ಯವೇ ಬಹಳ ವಿಶೇಷ. ಹಾ. ನೈವೇದ್ಯ ಅತ್ಯಂತ ವಿಶೇಷ ಗಣಪತಿ ದೇವರಿಗೆ. ಹಾ. ಈಗ ಶಿವಪೂಜೆಯಲ್ಲಿ ಹಾ. ಏನಾದರೂ ಅಪರಾಧಗಳಾದರೂ ಹಾ. ಅಭಿಷೇಕದಲ್ಲಿ ತಪ್ಪುಗಳಾಗಬಾರದು, ಹಾ. ಅಭಿಷೇಕ ಕಡಿಮೆಯಾಗಬಾರದು. ಹಾ. ವಿಷ್ಣು ಪೂಜೆಯಲ್ಲಿ ಹಾ. ಅಲಂಕಾರ ಪ್ರಕ್ರಿಯೆ ಹಾ. ಅತ್ಯಂತ ಮುಖ್ಯವಾದುದು. ಹಾ. ಅಲಂಕಾರ ಪ್ರಿಯೋ ವಿಷ್ಣು, ಹಾ. ಅಭಿಷೇಕೋ ಪ್ರಿಯ ಶಿವ. ಹಾ. ಅದೇ ಗಣಪತಿ ಪೂಜೆಯಲ್ಲಿ ಬೇರೆ ಸ್ವಲ್ಪ ವ್ಯತ್ಯಾಸಗಳಾಗಬಾರದು. ಹಾ. ಆದರೂ ದೇವರು ಕ್ಷಮಿಸ್ತಾನೆ. ಹಾ. ನೈವೇದ್ಯೇನ ಗಣಾಧಿಪ. ನೈವೇದ್ಯದಲ್ಲಿ ಒಂಚೂರು ಆ ದೇವರಿಗೆ ವ್ಯತ್ಯಾಸವಾಗಕೂಡದು, ಅವರು ಸಹಿಸಿಕೊಳ್ಳುವುದಿಲ್ಲ ಅದನ್ನು. ಹಾ. 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 ಮತ್ತೆ ದೇವಿ ಸನ್ನಿಧಾನ, ಅದು ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ಅಂತ ಇದೆ. ಹಾ. ಸಮಸ್ತ ಜೀವಜಂತುಗಳಲ್ಲಿ ತಾಯಿಯ ಸ್ವರೂಪದಿಂದಿದ್ದು ಅನುಗ್ರಹಿಸುವುದರಿಂದ ಹಾ. ಸಾಧ್ಯವಾದಷ್ಟು ತಪ್ಪುಗಳಾಗದಂತೆ ನೋಡಿಕೊಂಡು ಪೂಜಾದಿ ವಿನಿಯೋಗಗಳನ್ನು ನಡೆಸುವುದು ನಮ್ಮ ಶರಣಾಗತಿಯ ಸಂಕೇತ. ಈಗ ದೈವಿಕ ನೈಋತ್ಯ ಖಂಡದ ಕಲಶಗಳು ಅಭಿಷೇಕ ಮಾಡಲ್ಪಡುತ್ತಿವೆ. ಆ ದೈವಿಕ ನೈಋತ್ಯ ಖಂಡದಲ್ಲಿ ಗುಲ, ಬೆಲ್ಲದ ರಸ, ಗುಡ, ಬೆಲ್ಲ ಎಂದು ಅನ್ನಿಸಿಕೊಂಡರೆ ಗುಲ ಅಂದರೆ ಅದು ಬೆಲ್ಲದ ರಸ. ಆಚೆ ಬೆಲ್ಲವೂ ಅಲ್ಲ, ಈಚೆ ಅದು ಕೇವಲ ರಸವೂ ಅಲ್ಲ. ಅಂತಹ ಸ್ಥಿತಿಯಲ್ಲಿರತಕ್ಕಂತಹ ಒಂದು ದ್ರವ್ಯ ವಿಶೇಷ. ಇನ್ನು ಕಟೀಲು ದೇಗುಲದಲ್ಲಿ ವಿಶೇಷವಾಗಿ ನಮ್ಮ ದೇವಸ್ಥಾನದ ನಿಯಮಗಳಿರೋದು ತಂತ್ರ ಮುಚ್ಚಯ ಪ್ರಕಾರ ಅಲ್ಲ. ವಿಜಯಾಗಮ ಅನ್ನುವ ಪದ್ಧತಿಯನ್ನನುಸರಿಸಿ ಕೊಲ್ಲೂರಿನಲ್ಲಿ, ಕಟೀಲಿನಲ್ಲಿ ಮತ್ತು ಶ್ರೀಕ್ಷೇತ್ರ ಬಪ್ಪನಾಡಿನಲ್ಲಿ ಪೂಜಾ ವಿನಿಯೋಗಗಳು, ಉತ್ಸವಾದಿ ಪ್ರಕ್ರಿಯೆಗಳು ನಡೆಸಲ್ಪಡುವುದು ವಿಜಯಾಗಮವನ್ನು ಆಶ್ರಯಿಸಿ. ವಿಜಯಾಗಮವೆನ್ನುವುದು ಅತ್ಯಂತ ಪ್ರಾಚೀನವಾದ ಗ್ರಂಥ, ತಂತ್ರಸಮುಚ್ಚಯಕ್ಕಿಂತಲೂ ಪ್ರಾಚೀನವಾದ ಗ್ರಂಥ ಅಂತ ಜ್ಞಾನಿಗಳ ಅಂಬೋಣ. ಈಗ ದೈವಿಕ ನೈಋತ್ಯ ಖಂಡದ ಕಲಶಗಳು ಅಭಿಷೇಕ ಮಾಡಲ್ಪಡುತ್ತಿವೆ. ಅಗ್ನೇತ್ವಂಪಾರಯ ಅನ್ನುವ ಮಂತ್ರದಿಂದ ಈ ಕಲಶಗಳು ದುರ್ಗಾ ಪಂಚಮಂತ್ರಗಳು ಅಂತ ಇದೆ. ಆ ದುರ್ಗೆಗೆ ಪ್ರಿಯವಾದ ಪಂಚಮಂತ್ರಗಳಲ್ಲಿ ಅಗ್ನೇತ್ವಂಪಾರಯ ಅನ್ನುವ ಮಂತ್ರ ಅದು ಮೂರನೆಯ ಮಂತ್ರವಾಗಿರುತ್ತದೆ. ಆ ಮೂರನೆಯ ಮಂತ್ರವೆನಿಸಿದ ಅಗ್ನೇತ್ವಂಪಾರಯ ಅನ್ನುವ ಮಂತ್ರವನ್ನು ವೇ ಅನ್ನುವಂತಹ ಬೀಜಾಕ್ಷರದಿಂದ ಪಲ್ಲವ ಯೋಜನೆಗೊಳಿಸಿ ಅಭಿಷೇಕ ನಡೆಸಲ್ಪಡುತ್ತದೆ. ಇನ್ನು ನಂತರ ದೈವಿಕ ಪಶ್ಚಿಮ ಕಲಶಾಭಿಷೇಕ. ದೈವಿಕ ಪಶ್ಚಿಮ ಖಂಡದಲ್ಲಿ ಅಶ್ವತ್ಥೇವೋನಿಷದನಂ ಅನ್ನುವಂತಹ ಮಂತ್ರದಿಂದ ದಹ ಅನ್ನುವ ಬೀಜ ಮಂತ್ರವನ್ನು ಸಂಯೋಜಿಸಿ ಅಭಿಷೇಕವನ್ನು ನಡೆಸುತ್ತಾರೆ. ಈಗ ಈ ಅಷ್ಟಗಂಧ ಬ್ರಹ್ಮಕಲಶಾಭಿಷೇಕ ಅಂದ್ರೆ ಅಷ್ಟಗಂಧ ಅಂತ ಹೇಳಿ ಕಟೀಲಿನ 25ನೇ ಇಸವಿಯಲ್ಲಿ ಆದಂತಹ ಬ್ರಹ್ಮಕಲಶದ ನಿಮಂತ್ರಣ ಪತ್ರಿಕೆಯಲ್ಲಿದೆ. ಅಷ್ಟಬಂಧವೂ ಹೌದು, ಅದು ಅಷ್ಟಗಂಧವೂ ಹೌದು. ಯಾಕೆ ಕೇಳಿದ್ರೆ ಈಗ ಅಷ್ಟಬಂಧ ಅಂತ ಹೇಳೋದು ಹೆಚ್ಚು ಪ್ರಚಲಿತವಾಗಿರೋದು. ಅಷ್ಟಗಂಧ ಅನ್ನುವ ಒಂದು ಗಂಧ ವಿಶೇಷ ಪ್ರತ್ಯೇಕವಾಗಿ ಬೇರೊಂದು ಇರುವುದರಿಂದ
ಅಷ್ಟಗಂಧ ಅಂತ ಇದೆ, ಅಷ್ಟಗಂಧ ಪೂರಿತ ಜಲ ಅಂತ ಇದೆ. ಹಾ. 8 ವಿಧವಾದ ಗಂಧವನ್ನು ಹಾ. ಶ್ರೀಗಂಧ, ಹಾ. ಅಗರುಗಂಧ, ರಕ್ತಚಂದನ, ಹಾ. ಆಮೇಲೆ ಅದಕ್ಕೆ ಬೇರೆ ಬೇರೆ ವಸ್ತುಗಳನ್ನು ಸೇರಿಸಿದಾಗ ಗಂಧದ ಪ್ರಭೇದಗಳು ಆಗ್ತಾ ಹೋಗ್ತದೆ. ಗೋಪಾಲಕೃಷ್ಣ ಆಸ್ರಣ್ಣರ ತಂದೆ ಇವರು ಹೌದು. ಲಕ್ಷ್ಮೀನಾರಾಯಣ ಆಸ್ರಣ್ಣರು ಆಗ ಅರ್ಚಕರಾಗಿದ್ದಂತಹ ಸಂದರ್ಭದಲ್ಲಿ 1925 ಜನವರಿ ತಿಂಗಳ 29ನೇ ತಾರೀಕಿಗೆ ಅಷ್ಟಗಂಧ ಬ್ರಹ್ಮಕಲಶಾಭಿಷೇಕ ರಥೋತ್ಸವ ಮತ್ತು ಮಧ್ಯಾಹ್ನ ಆರಾಧನೆ ಇತ್ತು ಎನ್ನುವುದರ ಆಮಂತ್ರಣ ಪತ್ರಿಕೆ ಕೂಡ ಅದರ ಪ್ರತಿ ವಿಶೇಷವಾಗಿದೆ, ಲಭ್ಯ ಇದೆ. ಅದು ಅಷ್ಟಬಂಧವೂ ಅಷ್ಟಗಂಧವೆಂದು ಕರೆಯಲ್ಪಡುತ್ತದೆ. ದೇವರಿಗೂ ಪೀಠಕ್ಕೂ ಏಕತೆಯನ್ನು ಕಲ್ಪಿಸುವ ಅಷ್ಟಬಂಧ ಲೇಪಿಸಲ್ಪಡುತ್ತದೆ ಬ್ರಹ್ಮಕಲಶ ಕಾಲಘಟ್ಟದಲ್ಲಿ. ಭಾಸ್ಕರ ಭಟ್ರೆ, ಈಗ ಜಲಾಭಿಷೇಕ ಆಯಿತು. ಹೌದು. ಅದನ್ನು ನೋಡುವಾಗ ಬೆಳಗಿನಿಂದ ನೋಡುವವರಿಗೆ ಗೊತ್ತಾಗುವುದಿಲ್ಲ. ಮಧ್ಯದಲ್ಲಿ ಬಂದು ನೋಡಿದ್ರೆ ಆ ಬಂಗಾರದ ಕಲಶದಲ್ಲಿ ಆಯಿತು, ಬ್ರಹ್ಮಕಲಶ ಆಯಿತು ಅಂತ ತಿಳಿತಾರೆ. ಹೌದು. ಪ್ರತಿಯೊಂದು ಕಂಡ ಕಲಶದ ಕೊನೆ ಭಾಗದಲ್ಲಿ ಈ ಶುದ್ಧ ಜಲಾಭಿಷೇಕವನ್ನು ಮಾಡಿ ಆಮೇಲೆ ದೇವರಿಗೆ ನೈವೇದ್ಯಾದಿಗಳನ್ನು ಸಮರ್ಪಿಸಿ ದೇವರಿಗೆ ಪ್ರಸನ್ನ ಪೂಜೆಯನ್ನು ನಿವೇದಿಸಿ ಸಮರ್ಪಿಸಿ ನಂತರದ ಖಂಡದ ಅಭಿಷೇಕಕ್ಕೆ ತೊಡಗುವುದು. ಈಗ ದೈವಿಕವಾದಂತಹ ದೈವಿಕ ಖಂಡದ ಪಶ್ಚಿಮ ವಿಭಾಗದ ಕಲಶಾಭಿಷೇಕ ನಡೀತಾ ಇದೆ. ಅಶ್ವತ್ಥೋದಕ, ಅಶ್ವತ್ಥ ಮರದ ಕೆತ್ತೆಯಿಂದ ನಿರ್ಮಿತವಾದ ಕಷಾಯ ಅದರಲ್ಲಿ ಪೂರ್ಣಗೊಳಿಸಲ್ಪಟ್ಟಿದೆ. ಅದಕ್ಕೆ ಮಂತ್ರ ಅಶ್ವತ್ಥೇವೋ ನಿಷದನಂ ಅನ್ನುವ ಮಂತ್ರ. ಅದು ವೈದಿಕ ಕಲಶ ಪ್ರಕ್ರಿಯೆಗಳಲ್ಲಿ ಕಲಶಗಳಲ್ಲಿ ಪಂಚಪಲ್ಲವವನ್ನು ನಿಯೋಜಿಸುವುದು ಆ ಮಂತ್ರಗಳಿಂದ. ಇಂತಹ ಒಂದು ದೊಡ್ಡ ಧಾರ್ಮಿಕ ಸತ್ಕರ್ಮ ಮಾಡಿಸುವುದಕ್ಕೆ ಯೋಗವೂ ಬೇಕು, ಯೋಗ್ಯತೆಯೂ ಬೇಕು. ಅನುವಂಶಿಕ ಮೊಕ್ತೇಸರರು ಹಾಗೂ ಆಡಳಿತ ಸಮಿತಿ ಅಧ್ಯಕ್ಷರು ಸನತ್ ಕುಮಾರ್ ಶೆಟ್ಟಿ ಕೊಡೆತ್ತೂರುಗುತ್ತು, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್, ಗೌರವಾಧ್ಯಕ್ಷರು ಕೋಟ ಶ್ರೀನಿವಾಸ ಪೂಜಾರಿ, ಉಮಾನಾಥ ಕೋಟ್ಯಾನ್, ಅನುವಂಶಿಕ ಮೊಕ್ತೇಸರರು ಹಾಗೂ ಅನುವಂಶಿಕ ಅರ್ಚಕರು ವಾಸುದೇವ ಆಸ್ರಣ್ಣರು, ಅನುವಂಶಿಕ ಅರ್ಚಕರು ಲಕ್ಷ್ಮೀನಾರಾಯಣ ಆಸ್ರಣ್ಣ, ವೆಂಕಟರಮಣ ಆಸ್ರಣ್ಣ, ಅನಂತ ಪದ್ಮನಾಭ ಆಸ್ರಣ್ಣ, ಕಮಲಾದೇವಿ ಪ್ರಸಾದ ಆಸ್ರಣ್ಣ, ಶ್ರೀ ಹರಿನಾರಾಯಣದಾಸ ಆಸ್ರಣ್ಣ. ಇದರ ಜೊತೆಯಲ್ಲೇ ನಾವು ಕೊಡೆತ್ತೂರು ಗುತ್ತಿನ ಹಿರಿಯರು, ಆಡಳಿತ ಮೊಕ್ತೇಸರರಾಗಿ ಸೇವೆ ಸಲ್ಲಿಸಿದ್ದಂತಹ ಮಹನೀಯರ ಸ್ಮರಣೆಯನ್ನು ನಾವು ಮಾಡಿಕೊಳ್ಳಬೇಕು. ರಾಮಣ್ಣ ಶೆಟ್ಟಿ, ಮಹಾಬಲ ಶೆಟ್ಟಿ, ಕೋಟಿ ಶೆಟ್ಟಿ, ಶ್ರೀಧರ ಶೆಟ್ಟಿ, ರಾಜೀವ ಭಂಡಾರಿ, ಡಾಕ್ಟರ್ ಗಣನಾಥ ಶೆಟ್ಟಿ, ಡಾಕ್ಟರ್ ಶಾಂಬ ಶೆಟ್ಟಿ, ದಯಾನಂದ ಶೆಟ್ಟಿ, ಡಾಕ್ಟರ್ ರವೀಂದ್ರನಾಥ ಪೂಂಜ, ಅದೇ ಈಗ ಕೊಡೆತ್ತೂರುಗುತ್ತು ಸನತ್ ಕುಮಾರ್ ಶೆಟ್ಟಿ. ಕಟೀಲು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಯಾರೆಲ್ಲ ತೊಡಗಿಸಿಕೊಂಡಿದ್ದಾರೋ ಧಾರ್ಮಿಕ ಸತ್ಕರ್ಮಗಳಲ್ಲಿ, ಅವರೆಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಧಾರ್ಮಿಕ ಕ್ಷೇತ್ರದ ಪ್ರಮುಖರಾಗಿ ಸೇವೆ ಸಲ್ಲಿಸುವುದಕ್ಕೆ ಒಂದು ಮೂಲ ಧಾತು ಸಿಗುವಂತಹ, ಮೂಲ ಪ್ರೇರಣೆ ಸಿಗುವಂತಹ ಸಾನ್ನಿಧ್ಯ ಕಟೀಲು ಕ್ಷೇತ್ರ. ಕಳೆದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಒಬ್ಬ ಕಾರ್ಯಕರ್ತರಾಗಿ ಬಂದವರು. ಅವರನ್ನು ನಮ್ಮ ನಾಗರಾಜ್ ಶೆಟ್ಟಿಯವರು ಕಾರ್ಯಾಧ್ಯಕ್ಷರನ್ನಾಗಿ ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟ ಮೇಲೆ ಪಾವಂಜೆಯಲ್ಲಿ ನಡೆದಂತಹ ಮಹಾಯಾಗದ ಒಂದು ನೇತೃತ್ವವನ್ನು ವಹಿಸುವಂತಹ ಭಾಗ್ಯ ಕೂಡ ಅವರಿಗೆ ಒದಗಿ ಬಂತು. ಮುಂದೆ ಲೋಕಸಭಾ ಸದಸ್ಯರಾಗಿ ಅವರು ಆಯ್ಕೆಯಾದರು. ಈಗ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ರಾಜಕೀಯ ಕ್ಷೇತ್ರದಲ್ಲಿ ರಾಷ್ಟ್ರಮಟ್ಟದ ನಾಯಕರಾಗಿ ಗುರುತಿಸಲ್ಪಟ್ಟಂತಹ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕೂಡ ಅವರ ಹೆಸರಲ್ಲೇ ಕಟೀಲು ಅಂತ ಇದೆ. ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡ, ರಾಜಕೀಯ ಕಾರ್ಯಕ್ರಮಗಳ ಒತ್ತಡ ಇದ್ರೂ ಕೂಡ ಪ್ರಥಮ ಆದ್ಯತೆಯನ್ನು ಕಟೀಲು ಕ್ಷೇತ್ರದ ಈ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಕ್ಕಾಗಿ ಅವರು ವಿನಿಯೋಗಿಸ್ತಾ ಇದ್ದಾರೆ.
22ನೇ ತಾರೀಕಿನಿಂದ ಕಾರ್ಯಕ್ರಮ ಆರಂಭ ಆಗಿದೆ. ಈಗ ಆ 22 ಬ್ರಹ್ಮಕಲಶೋತ್ಸವ ಇವತ್ತಿದ್ರು ಕೂಡ, ಪ್ರಧಾನ ಕಾರ್ಯಕ್ರಮ ಬ್ರಹ್ಮಕಲಶೋತ್ಸವ ಆಗಿದ್ರು ಕೂಡ, ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಾಗಮಂಡಲ ಆಗಬೇಕು ಅಂತ ಒಂದು ವ್ಯವಸ್ಥೆ ಇರುವುದರಿಂದ ಉಳಿದ ಕಾರ್ಯಕ್ರಮಗಳು ಕೂಡ ಬ್ರಹ್ಮಕಲಶಕ್ಕೆ ಪೂರಕವಾಗಿರುವಂತಹ ಕಾರ್ಯಕ್ರಮ ಆಗಿರುವುದರಿಂದ ಬ್ರಹ್ಮಕಲಶದ ಪೂರ್ವಭಾವಿಯಾಗಿ ಯಾವ ಯಾವ ಕಾರ್ಯಕ್ರಮಗಳು ಆಗಲೇಬೇಕು, ಆ ಪ್ರಕ್ರಿಯೆಗಳು ಹೇಗೆ ನಡೆದು ಬಂತು ಅದರ ಬಗ್ಗೆ ಒಮ್ಮೆ ಅವಲೋಕನ. ಮೊನ್ನೆ ತಾರೀಕು 22ರಿಂದ ಪ್ರಾರಂಭಿಸಿ ದೇವತಾ ಪ್ರಾರ್ಥನೆ, ತೋರಣ ಮುಹೂರ್ತ, ಉಗ್ರಾಣ ಮುಹೂರ್ತ, ಅದರ ಜೊತೆಗೆ ಅಥರ್ವಶೀರ್ಷ ಗಣಯಾಗ ಇತ್ಯಾದಿ ಕಾರ್ಯಕ್ರಮಗಳು ಪ್ರಾರಂಭವಾಗಿ ಸಂಜೀವಿನಿ ಮಹಾಮೃತ್ಯುಂಜಯ ಹೋಮ, ತ್ರಕ್ಷರಿ ಮೃತ್ಯುಂಜಯ ಹೋಮ, ನವಗ್ರಹ ಶಾಂತಿ, ಆಮೇಲೆ ದೇವಸ್ಥಾನದಲ್ಲಿ ನಿತ್ಯ ನೈಮಿತ್ತಿಕ ವಿಧಿವಿಧಾನಗಳಲ್ಲಿ ಲೋಪದೋಷಗಳು ಆಗಿದ್ದರೆ ಅದರ ಪರಿಹಾರಕ್ಕಾಗಿ ಶಾಂತಿ ಹೋಮ, ಪ್ರಾಯಶ್ಚಿತ್ತ ಹೋಮ, ಇನ್ನು ದಿಕ್ಪಾಲಕರ ಸಾನ್ನಿಧ್ಯ ವೃದ್ಧಿಗಾಗಿ ದಿಶಾಹೋಮಾದಿಗಳು, ಬಲಿದೇವತೆಗಳ ಸ್ಥಾನಗಳಲ್ಲಿ ಅವರು ಸನ್ನಿಹಿತರಾಗಿ ಬಲಿಪ್ರದಾನವನ್ನು ಸ್ವೀಕರಿಸುವುದಕ್ಕೆ ಬೇಕಾಗಿ ಆಯಾಯ ಬಲಿದೇವತೆಗಳಿಗೆ ಸಂಬಂಧಿಸಿದಂತಹ ಹೋಮಗಳು, ದೇವರ ಪರಿವಾರತ್ವೇನ ಆರಾಧನೆಯನ್ನು ಸ್ವೀಕರಿಸುವ ಮಹಾಗಣಪತಿ ದೇವರಿಗೆ ಶಾಂತಿ ಪ್ರಾಯಶ್ಚಿತ್ತ ಹೋಮ, ಅದರ ಜೊತೆಗೆ ಬ್ರಹ್ಮಕಲಶ ಸಹಿತವಾದಂತಹ 108 ಪರಿವಾರ ಕಲಶಾಭಿಷೇಕ, ಇನ್ನು ದೇವರ ಪಾರ್ಶ್ವದಲ್ಲಿ ಸ್ಥಾನವನ್ನು ಹೊಂದಿದಂತಹ ಶಾಸ್ತ್ರದೇವತೆಗೆ ಶಾಂತಿ ಪ್ರಾಯಶ್ಚಿತ್ತ ಹೋಮ ಪೂರ್ವಕ ಕಲಶಾಭಿಷೇಕಾದಿಗಳು, ಇನ್ನು ಭ್ರಮರೀವನದಲ್ಲಿ ವಾಸ್ತು ವಿಧಾನಗಳು, ಶಾಂತಿ ಪ್ರಾಯಶ್ಚಿತ್ತ ಹೋಮಗಳು, ತತ್ವಹೋಮ, ಅದರ ಜೊತೆಗೆ ಕಲಶಾಭಿಷೇಕಾದಿಗಳು, ದೇವರ ಪ್ರೀತ್ಯರ್ಥವಾದ ಆಶಾಬಲಿ ಇತ್ಯಾದಿ ಪ್ರಕ್ರಿಯೆಗಳು ಸಮರ್ಪಿಸಲ್ಪಟ್ಟಿವೆ. ದೇವರ ಎಡಭಾಗದಲ್ಲಿರತಕ್ಕಂತಹ ನಾಗಸನ್ನಿಧಾನದಲ್ಲಿ ಕಲಶಾಭಿಷೇಕ, ವಾಸ್ತುವಿಧಿ ವಿಧಾನಗಳು ಕೂಡ, ಆಶೇಷಾಬಲಿ ಇತ್ಯಾದಿ ವಿಧಿವಿಧಾನಗಳು ಕೂಡ ಸಮರ್ಪಿಸಲ್ಪಟ್ಟಿವೆ. ನಿನ್ನೆ ದಿವಸ ಪ್ರಾತಃ ಕಾಲದಿಂದ ಆರಂಭಿಸಿ ದೇವರ ಮಂತ್ರಾತ್ಮಕವಾದ ಸಾನ್ನಿಧ್ಯದ ಸೃಷ್ಟಿಗೆ ಕಾರಣವಾಗುವ ತತ್ವಹೋಮ, ಆಮೇಲೆ ಶಕ್ತಿದಂಡ ಕಮಂಡಲ ಪೂಜೆ ಇತ್ಯಾದಿ ಕ್ರಿಯೆಗಳು ನಡೆದು ಇಂದು ಬ್ರಹ್ಮಕಲಶದ ಈ ಶುಭಾವಸರ ಸಂಪನ್ನಗೊಳ್ಳುವುದಕ್ಕೆ ಮೊದಲುಗೊಂಡಿದೆ. ಈಗ ದೈವಿಕ ವಿಭಾಗದ ವಾಯುವ್ಯ ಖಂಡದ ಕಲಶಾಭಿಷೇಕ ಶನ್ನೋದೇವೀರಭಿಷ್ಟಯ ಅನ್ನುವ ಮಂತ್ರದಿಂದ ದೇವರಿಗೆ ಅಭಿಷೇಕ ಮಾಡುವುದಕ್ಕೆ ತೊಡಗುತ್ತಾರೆ. ದೇವರಿಗೆ ಈಗಾಗಲೇ ಮಂಗಲ ನೀರಾಜನವನ್ನು ಪ್ರದರ್ಶಿಸಿ ವಾಯುವ್ಯ ಖಂಡದ ಕಲಶಾಭಿಷೇಕ, ಆಮೇಲೆ ಉತ್ತರ ಖಂಡದ ಕಲಶಾಭಿಷೇಕ, ಆಮೇಲೆ ಪ್ರದಾನಾದಿಗಳನ್ನು ಪ್ರದಾನಿಸಿ ಬ್ರಹ್ಮಕಲಶಾಭಿಷೇಕ, ಇವಿಷ್ಟು ಕಾರ್ಯಗಳು ಸಂಪನ್ನಗೊಳ್ಳುವುದಕ್ಕೆ ಸಮಯ ಸನ್ನಿಹಿತವಾಗಿದೆ. ಬಹಳ ದಿವಸಗಳ ಸಿದ್ಧತೆಯ ಬ್ರಹ್ಮಕಲಶ ಪುಣ್ಯೋತ್ಸವದ ಈ ಒಂದು ಕಾರ್ಯಕ್ರಮ ಇಡೀ ದೇಶಕ್ಕೆ ಸುರಕ್ಷೆಯನ್ನು, ಸುಭಿಕ್ಷೆಯನ್ನು, ಸಮಸ್ತ ಸಜ್ಜನರಿಗೆ ನಿರ್ಭಯವಾದ ವಾತಾವರಣವನ್ನು ಅನುಗ್ರಹಿಸಿ ತನ್ಮೂಲಕ ಲೋಕಕ್ಷೇಮ ಪ್ರಾಪ್ತಿಯಾಗುವಂತೆ ಈ ಒಂದು ಕ್ರಿಯಾಭಾಗ ಸಂಘಟಿಸಲ್ಪಟ್ಟಿದೆ. ಬ್ರಹ್ಮಕಲಶಾಭಿಷೇಕವನ್ನು ಮಾಡಿ ತಂತ್ರಿಗಳು ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಲೋಕಾನುಗ್ರಹೇತ್ವರ್ಥಂ ಸ್ಥಿರೀಭವ ಸುಖಾಯನಃ. ಭಕ್ತರನ್ನು ಅನುಗ್ರಹಿಸುವುದಕ್ಕೋಸ್ಕರ ಸರ್ವತ್ರ ವ್ಯಾಪಕೆಯಾದಂತಹ ನೀನು ಈ ಬಿಂಬದಲ್ಲಿ ನಿರಂತರ ಸನ್ನಿಹಿತಳಾಗಿರು. ನಾವು ಮಾಡತಕ್ಕಂತಹ ಪ್ರಕ್ರಿಯೆಗಳಿಂದ ನೀನು ಸಂತುಷ್ಟಳಾಗಿ ಈ ನಿನ್ನ ಸಾನ್ನಿಧ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ದು ಇಡೀ ದೇಶವನ್ನು ನೀನು ರಕ್ಷಿಸಬೇಕು. ಮಾಭೂ ಪ್ರಜಾ ವಿರೋಧೋಸ್ಮಿನ್ ಯಜಮಾನ ಸಮೃದ್ಧತ. ಯಾವ ಕಾರಣದಿಂದಲೂ
ನಮ್ಮ ದೇಶದಲ್ಲಿ ಜನಕೀಯವಾದ ಗೊಂದಲಗಳು ಬರದೇ ಇರಲಿ. ಯಜಮಾನ ಸಮೃದ್ಧತ ಇದರಲ್ಲಿ ಭಾಗವಹಿಸಿದ, ಯೋಗದಾನವನ್ನು ಮಾಡಿದ, ದುಡಿದ ಸರ್ವರಿಗೂ ನೀನು ಸಮೃದ್ಧತೆಯನ್ನು ಅನುಗ್ರಹಿಸಬೇಕು. ಸಭೂಪಾಲಂ ತಥಾ ರಾಜ್ಯಂ ಸರ್ವೋಪದ್ರವ ವರ್ಜಿತಂ. ರಾಜನಿಂದ ಸಹಿತವಾದ ನಮ್ಮ ಈ ದೇಶಕ್ಕೆ ಯಾವುದೇ ಉಪದ್ರವಗಳಿಲ್ಲದಂತೆ, ಭಯೋತ್ಪಾದಕತೆಯ ಸಮಸ್ಯೆಗಳಿಲ್ಲದಂತೆ ರಕ್ಷಿಸಬೇಕು. ಕ್ಷೇಮೇಣ ವೃದ್ಧಿಮತುಲಾಂ ಸುಖಮಕ್ಕಯ್ಯಮಶ್ನುತಾಂ. ಎಲ್ಲರಿಗೂ ಕ್ಷೇಮವನ್ನು, ಅತುಲವಾದಂತಹ ವೃದ್ಧಿಯನ್ನು ಅನುಗ್ರಹಿಸಿ ನಮ್ಮಿಂದ ಸಮರ್ಪಿಸಲ್ಪಡುವ ಪೂಜಾದಿ ವಿಧಾನಗಳನ್ನು ಸ್ವೀಕರಿಸಿ ಈ ಕ್ಷೇತ್ರದಲ್ಲಿ ಸನ್ನಿಹಿತಳಾಗಿರಬೇಕು. ಯಾವತ್ತು ಸೂರ್ಯಶ್ಚ ಚಂದ್ರಶ್ಚ ಯಾವತ್ತಿಷ್ಠತಿ ವೇದಿನಿ. ಎಲ್ಲಿಯವರೆಗೆ ಈ ಭೂಮಿಯ ಅಸ್ತಿತ್ವ ಇರ್ತದೋ, ಎಲ್ಲಿಯವರೆಗೆ ಸೂರ್ಯಚಂದ್ರರ ಚಲನಶೀಲತೆ ಇರ್ತದೋ, ತಾವತ್ವಯ ತ್ರಿಲೋಕೇಶಿ ಸ್ಥಾತವ್ಯಮಿಹ ಸರ್ವದ. ಅಲ್ಲಿಯವರೆಗೆ ಈ ಬಿಂಬದಲ್ಲಿ ಸನ್ನಿಹಿತಳಾಗಿ ನೀನು ನಮ್ಮನ್ನು ಕೃಪಾದೃಷ್ಟಿಯಿಂದ ಮುನ್ನಡೆಸಬೇಕು ಅಂತ ಪ್ರಾರ್ಥಿಸ್ತಾರೆ. ಸರ್ವಮಂತ್ರಾತ್ಮಿಕಾ ದೇವಿ ಲೋಕಾನುಗ್ರಹ ಕಾಂಚಯ. ಸರ್ವಮಂತ್ರಗಳ ಸ್ವರೂಪೆಯಾದಂತಹ ನೀನು, ಸಾರಸ್ವರೂಪೆಯಾದ ನೀನು, ಅತ್ರಬಿಂಬೆ ಮಹಾದೇವಿ ಸಾನ್ನಿಧ್ಯಂ ಗುರು ಸರ್ವದ. ಈ ಬಿಂಬದಲ್ಲಿ ಸನ್ನಿಧಾನವನ್ನು ಹೊಂದಿ ನಮ್ಮೆಲ್ಲ ಅಪರಾಧಗಳನ್ನೂ ಕ್ಷಮಿಸಿ ಅನುಗ್ರಹಿಸಬೇಕೆಂಬುದಾಗಿ ಶಿರೋಬಾಗಿ ವಂದಿಸಿ ಈ ಪ್ರಕ್ರಿಯೆಯನ್ನು ಪರಿಪೂರ್ಣವಾಗಿ ದೇವರಿಗೆ ಸಮರ್ಪಿಸುತ್ತಾರೆ. ಇನ್ನು ಈಗ ಉಳಿದಿರುವುದು ಉತ್ತರಾಖಂಡ, ದೈವಿಕವಾದ ಉತ್ತರಾಖಂಡ ಮಾತ್ರ. ಅಗ್ನೇತ್ವಂಪಾರಯ ಅನ್ನುವ ಮಂತ್ರದಿಂದ ನಹ ಅನ್ನುವಂತಹ ಪಲ್ಲವವನ್ನು ಯೋಜಿಸಿ ಅದು ಅಭಿಷೇಕ ಮಾಡಲ್ಪಡುತ್ತದೆ. ಈಗ ದೈವಿಕ ವಾಯವ್ಯ ಖಂಡದ ಉಪಬ್ರಹ್ಮಕಲಶಾಭಿಷೇಕ ಶನ್ನೋದೇವಿ ರಭಿಷ್ಟಯ ಅನ್ನುವ ಮಂತ್ರದಿಂದ ಅಭಿಷೇಕ ಮಾಡಲ್ಪಟ್ಟಿದೆ. ದ್ರವ್ಯಗಳು ಔಷಧಿಗಳು. ಔಷಧ ಮತ್ತು ಔಷಧಿ ಏನು? ಔಷಧ ಸಂಬಂಧಿ ಔಷಧಿ ಸಂಬಂಧಿ ಔಷಧ. ಮದ್ದಿನ ಗುಣ ಇರುವ ಎಲ್ಲಾ ಗಿಡಮೂಲಿಕೆಗಳು ಅಂತ ಅರ್ಥ. ನಮ್ಮ ರೋಗವನ್ನು ಪರಿಹರಿಸುವ ಗಿಡಮೂಲಿಕೆಗಳು ಅಂತ ಅರ್ಥ. ಈ ಚಂದ್ರನಿಗೆ ಔಷಧೀಶ ಅಂತ ಹೇಳ್ತೇವೆ, ಯಾಕೆ ಅದು? ಚಂದ್ರ ಎಲ್ಲಾ ಔಷಧಿಯಲ್ಲೂ ಕೂಡ ಸನ್ನಿಹಿತನಾಗಿರ್ತಾರೆ. ಎಲ್ಲ ಗಿಡಮೂಲಿಕೆಗಳಲ್ಲೂ ಚಂದ್ರನ ಸನ್ನಿಧಾನ ಇದೆ. ಆದ್ದರಿಂದ ಅವನಿಗೆ ಔಷಧೀಶ ಅಂತ ಹೆಸರು. ಮತ್ತೆ ಆಯುರ್ವೇದ ಶಾಸ್ತ್ರದಲ್ಲಿ ಔಷಧಕ್ಕೆಂದು ಕೆಲವು ಬೇರುಗಳನ್ನು, ಕೆಲವು ಮೂಲಗಳನ್ನು, ಕೆಲವು ಪತ್ರಗಳನ್ನು ಸಂಗ್ರಹಿಸುವಾಗ ಚಂದ್ರಬಲ ಇರಬೇಕೆಂದಿದೆ. ಚಂದ್ರಬಲ ಇರುವುದು ಶುಕ್ಲಪಕ್ಷ ಪಂಚಮಿಯಿಂದ ಕೃಷ್ಣಪಕ್ಷ ಪಂಚಮಿಯವರೆಗೆ. ಈಗ ನೀವು ಕಲಶವನ್ನು ಗಮನಿಸಬಹುದು. ಕಲಶದ ಸುತ್ತ ಆ ಮರದ ರಚನೆಗಳಾದ ಅಷ್ಟಮಂಗಲಾದಿಗಳನ್ನು ನಿಕ್ಷೇಪಿಸಿದ್ದಾರೆ. ಅದರ ಜೊತೆಗೆ ಅಂಕುರಪಾಲಿಕೆಗಳು. ಅಂಕುರಪಾಲಿಕೆ ಅಂದ್ರೆ ನವಧಾನ್ಯಗಳನ್ನು ಪೂಜಿಸಿ ಮೃತ್ತಿಗೆಯನ್ನು ಸಂಗ್ರಹಿಸಿ ಅದು ಮೊನ್ನೆ ದಿವಸ ಬ್ರಹ್ಮಕಲಶ ಪ್ರಾರಂಭ ಆಗುವಾಗ ಅದನ್ನು ವ್ರತದ ಸಂಕೇತವಾಗಿ ಬೇರೆ ಬೇರೆ ದೇವತೆಗಳನ್ನು ಆವಾಹಿಸಿ ದಿನನಿತ್ಯವೂ ಪ್ರಾತಃ ಕಾಲದಲ್ಲೂ ಸಾಯಂಕಾಲದಲ್ಲೂ ಪೂಜಿಸ್ತಾ ಬಂದಿದ್ದಾರೆ. ಅದನ್ನು ಈಗ ಅದರಲ್ಲಿರತಕ್ಕಂತಹ ಚೈತನ್ಯವನ್ನು ದೇವರಲ್ಲಿ ಏಕೀಕರಿಸಿ ಅಂಕುರಪಾಲಿಕೆಯನ್ನು ಆ ವಾತಾವರಣದ ಶುದ್ಧಿಗಾಗಿ ಆ ಬ್ರಹ್ಮಕಲಶದ ಸುತ್ತ ನಿಕ್ಷೇಪಿಸಬೇಕೆಂದಿದೆ. ಈ ದೇವಿಯ ಚತುರ್ಭುಜಗಳು ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹೌದು, ಇದು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಮಾತ್ರ ನಮಗೆ ಈ ರೀತಿಯಾಗಿ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶ. ಕಳೆದ ಬ್ರಹ್ಮಕಲಶೋತ್ಸವದಲ್ಲಿ ದೇವರಲ್ಲಿ
ನಾಡಿನ ಸಮಸ್ತ ಜನತೆಗೆ ಪೂರ್ಣ ಚಿತ್ರಣವನ್ನು ನಮಗೆ ಕಾಣುವಂತಹ ಒಂದು ಸುಯೋಗ ದೇವಸ್ಥಾನದಲ್ಲಿ ಹತ್ತಿರದಲ್ಲಿದ್ದರೂ ಬರೀ ಕಣ್ಣಿಗೆ ಇದು ಕಾಣುವುದಿಲ್ಲ. ಇದು ಅತ್ಯಂತ ಸಮೀಪದಿಂದ ನಾವು ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿ ವೀಕ್ಷಿಸುವ ಅವಕಾಶವನ್ನು ನಮ್ಮ ಕುಡ್ಲ ವಾಹಿನಿಯ ಸರ್ವರೂ ಒದಗಿಸಿಕೊಟ್ಟಿದ್ದಾರೆ. ವೀಕ್ಷಕರಾದ ನಾವೆಲ್ಲ ಆಭಾರಿಗಳು, ಕೃತಜ್ಞರು. ಎಲ್ಲ ಆಸರಣ ಬಂಧುಗಳು ನಮಗೆ ಈ ರೀತಿಯ ಚಿತ್ರೀಕರಣಕ್ಕೆ ಸ್ವತಃ ಒಳಗಡೆ ಒಂದು ಕ್ಯಾಮರಾ ವ್ಯವಸ್ಥೆಗೆ ಅವರೇ ನಮಗೆ ನಿರ್ದೇಶಿಸಿದ್ದಾರೆ ಮತ್ತೆ ಸಹಕರಿಸಿದ್ದಾರೆ. ಇದೇ ರೀತಿಯಾಗಿ ಈ ರೀತಿಯಾಗಿ ನಾವು ಉಳಿದ ಕಾರ್ಯಕ್ರಮಗಳನ್ನು ಸಂಯೋಜಿಸುತ್ತೇವೆ ಇತ್ಯಾದಿಗಳು. ತಂತ್ರಿಯವರು ಕೂಡ ಅವರ ಪರಿವಾರದವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಭಕ್ತರಿಗೆ ಅಡ್ಡ ಆಗಬಾರದು. ಆ ರೀತಿಯಾಗಿ ಬಹಳ ವ್ಯವಸ್ಥಿತವಾಗಿ ನೋಡಿ ಎಲ್ಲರೂ ಕಲಶಾಭಿಷೇಕವನ್ನು ಚೆನ್ನಾಗಿ ವೀಕ್ಷಿಸುವುದಕ್ಕೆ ಅವಕಾಶವಿದೆ. ಸುಮಾರು 3 ಗಂಟೆಗಳ ಕಾಲ 1,000 ಕಲಶದ ಅಭಿಷೇಕಕ್ಕೆ ಕಾಲಾವಧಿ ಬೇಕು ಎನ್ನುವುದಾಗಿ ನಿನ್ನೆ ತಂತ್ರಿವರಿಯರು ಶಿಬರೂರು ವೇದವ್ಯಾಸ ತಂತ್ರಿಗಳು ನಮಗೆ ಅವರ ಸಂದರ್ಶನದಲ್ಲಿ ತಿಳಿಸಿದ್ರು. ಈಗ ಬ್ರಹ್ಮ ಕಲಶದ ಮುಂಭಾಗದಲ್ಲಿ ಇದು ಕೊನೆಯ ಘಟ್ಟದ ಷೋಡಶೋಪಚಾರ ಪೂಜೆ. ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ತಂತ್ರಿಗಳು ಪೂರ್ವ ದಿಕ್ಕಿಗೆ, ಕಲಶ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಲ್ಪಟ್ಟಿದೆ. ಈ ರೀತಿಯಾಗಿ ಅದು ಎಲ್ಲಾ ಬ್ರಹ್ಮ ಕಲಶಗಳಲ್ಲೂ ಇದೇ ಕ್ರಮ, ಎಲ್ಲಾ ದೇವರುಗಳಲ್ಲೂ ಇದೇ ಕ್ರಮ. ಈ ರೀತಿಯಾಗಿ ಪೂಜಿಸಿ ವಿಪ್ರಾನ್ ತಪನೀಯ ಗವಾದಿ ದತ್ವ ಮೌಹೂತಿಕೋತ್ತಮ ಸಮುಕ್ತ ವಿಶಿಷ್ಟ ಲಗ್ನೆ ಅಂತ ಆ ಪ್ರಮಾಣ ಉಲ್ಲೇಖಿಸುತ್ತದೆ. ವಿಪ್ರಾನ್ ಪೂಜೆಯನ್ನು ಮಾಡಿ ವಿಪ್ರಾನ್ ಪ್ರತರ್ಪ್ಯ ಬ್ರಾಹ್ಮಣರಿಗೆ ದಾನಾದಿಗಳನ್ನು ಸಮರ್ಪಿಸಿ ತಪನೀಯ ಗವಾದಿ ದತ್ವ ಸರಿಯಾಗಿ ಕರೆಯುವ ಗೋಮಾತೆಯನ್ನು ದಾನವಾಗಿತ್ತು. ಮೌಹೂರ್ತಿಕೋತ್ತಮ ಸಮುಕ್ತ ವಿಶಿಷ್ಟ ಲಗ್ನೆ ಜ್ಯೋತಿಷ್ಶಾಸ್ತ್ರವನ್ನು ಸರಿಯಾಗಿ ಅಧ್ಯಯನ ಮಾಡಿದ ವ್ಯಕ್ತಿಗಳಿಂದ ನಿರ್ದೇಶಿಸಲ್ಪಟ್ಟ ಮುಹೂರ್ತದಲ್ಲಿ ದೇವರನ್ನು ಬ್ರಹ್ಮಕಲಶಾಭಿಷೇಕ ಪ್ರಕ್ರಿಯೆಗೆ ಒಳಪಡಿಸಬೇಕು ಅಥವಾ ಪ್ರತಿಷ್ಠಿಸಬೇಕೆಂಬ ನಿಯಮವಿದೆ. ಅಂತಹ ಸನ್ನಿವೇಶ ಈಗ ಸನ್ನಿಹಿತವಾಗಿದೆ. ಬ್ರಹ್ಮಕಲಶದ ಆ ಷೋಡಶೋಪಚಾರ ಪೂಜೆಗೆ ತಂತ್ರಿಗಳು ತೊಡಗಿ ಷೋಡಶೋಪಚಾರ ಪೂಜೆಯನ್ನು ದೇವಿಗೆ ಸಮರ್ಪಿಸಿ ಕಟೀಲು ದೇವಸ್ಥಾನದಲ್ಲಿ ಬ್ರಹ್ಮಕಲಶವಾಗುವುದಾದರೆ ಮುಹೂರ್ತವನ್ನು ನಿರ್ದೇಶಿಸುವವರು ಅತ್ತೂರು ಬೈಲು ಮನೆತನದ ಉಡುಪರು. ಪಾರಂಪರಿಕವಾಗಿ ಗಣಪತಿ ದೇವರ ಆರಾಧಕರು. ಅವರಿಂದ ಉಕ್ತವಾದ ಮುಹೂರ್ತದಲ್ಲಿ ಬ್ರಹ್ಮಕಲಶಾಭಿಷೇಕ ಮಾಡುವುದು ಕಟೀಲು ದೇವಳದಲ್ಲಿ ಹಿರಿಯರಿಂದ ನಡೆದು ಬಂದ ಸಂಪ್ರದಾಯ. ಅವರಿಗೆ ಪರದಾನಾದಿಗಳನ್ನು ಸಮರ್ಪಿಸುವುದಕ್ಕಿದೆ. ನೋಡಿ, ಇಲ್ಲಿ ಬುಡದಲ್ಲಿ ಅಷ್ಟಲಕ್ಷ್ಮಿಯರ ಎಳನೀರಿದೆ. ಮೇಲ್ಗಡೆ ತೆಂಗಿನ ಮಲ್ಲಿಗೆ ಇದೆ. ಹೌದು, ಮಲ್ಲಿಗೆ ಮತ್ತು ಎಳನೀರು ಈ ಎರಡೂ ಕೂಡ ಭ್ರಮರಾಂಬಿಕೆಗೆ ಬಹಳ ಇಷ್ಟವಾದ ವಿಚಾರ, ಅತ್ಯಂತ ಪ್ರಿಯವಾದವುಗಳು. ಆ ಎರಡೂ ವಸ್ತುಗಳು ನಮಗೆ ಪ್ರಧಾನವಾಗಿ ಈಗ ಕಾಣ್ತಾ ಇದೆ ನೋಡಿ. ಹೌದು, ಆ ಬ್ರಹ್ಮ ಕಲಶದ ಮೇಲೆ ಮತ್ತು ಕೆಳಭಾಗದಲ್ಲಿ ಈಗ ಕೊನೆಯ ಖಂಡದ ಕಲಶಾಭಿಷೇಕವನ್ನು ಮಾಡಿ ಪೂಜೆ ಮಾಡಿ ತಂತ್ರಿಗಳು ಆಸರಣ್ಣರ ಜೊತೆ ಹೊರಬರುತ್ತಾರೆ. ಹೊರಬಂದ ಮೇಲೆ ಪ್ರಧಾನ ಬ್ರಹ್ಮ ಕಲಶಕ್ಕೆ ಪೂಜೆಯಾಗ್ತದೆ. ಆಮೇಲೆ ಮುಹೂರ್ತ ದಕ್ಷಿಣೆಗಳೆಲ್ಲ ಕೊಡಲ್ಪಟ್ಟು ಬ್ರಹ್ಮಕಲಶಾಭಿಷೇಕಕ್ಕೆ ಕಲಶವನ್ನು ಅಷ್ಟಮಂಗಲ ರಚನೆಗಳನ್ನು ಸಹಿತವಾಗಿ ನೀರಾಂಜನವನ್ನು ಹಿಡಿದುಕೊಂಡು ಪುಷ್ಪವೃಷ್ಟಿಯ ಸಂಕೇತವಾಗಿ ಅರಳನ್ನು ಆ ಕಲಶದ ಮೇಲೆ ಬೀಳುವಂತೆ ಹಾಕಿಕೊಂಡು ಕಲಶ ಒಂದು ಪ್ರದಕ್ಷಿಣೆ ಬಂದು ಮತ್ತೆ ದೇವಳದ ಅಂತರ್ಭಾಗವನ್ನು ಕಲಶ ಹಿಡಿದವರು
ತಂತ್ರಿಗಳ ಜೊತೆಗೆ ತಂತ್ರಿಗಳ ನಿರ್ದೇಶನದಂತೆ ಆಸ್ರಣ್ಣರ ಯಾಜಮಾನತ್ವದೊಂದಿಗೆ ಪ್ರವೇಶಿಸುತ್ತಾರೆ. ಇಲ್ಲಿ ಪಶ್ಚಿಮ ಭಾಗದಲ್ಲಿ, ಇದರ ಮುಂಭಾಗದಲ್ಲಿ ಕುಂಡಗಳಿವೆ. ಅದು ನಿನ್ನೆ ದಿವಸ ಆ ಕುಂಡಗಳಲ್ಲಿ ಬೇರೆ ಬೇರೆ ದ್ರವ್ಯಗಳಿಂದ, ಬೇರೆ ಬೇರೆ ಮಂತ್ರಗಳಿಂದ ಹೋಮಿಸಲ್ಪಟ್ಟಿದೆ. ಆ ಹೋಮ ಮುಗಿದರೂ ಕೂಡ ಆ ಹೋಮಕುಂಡ ಜೀವಂತವಾಗಿ ಇರಬೇಕು ಎನ್ನುವಂತಹ ಒಂದು ಉದ್ದೇಶ ಇದೆ. ಅದು ಕಲಶಾಭಿಷೇಕ ಆಗುವುದಕ್ಕಿಂತ ಮುಂಚೆ ತೋರಣ ದೇವತೆಗಳನ್ನು, ದ್ವಾರ ದೇವತೆಗಳನ್ನು ಕಲಶದಲ್ಲಿ ಏಕೀಕರಿಸುವಾಗ ಆ ಕುಂಡಗತವಾದ ಚೈತನ್ಯವನ್ನೂ ಕಲಶದಲ್ಲಿ ಏಕೀಕರಿಸುವುದಕ್ಕಿದೆ. ಈಗ ಈ ಕಾರ್ಯಕ್ರಮವನ್ನು ಈಗ ನೋಡುವವರಿಗೆ ಅನಿಸ್ತದೆ ಇಲ್ಲಿ ಅಕ್ಕಿಯ ಮೇಲೆ ಅದನ್ನು ಕಲಶಗಳನ್ನು ಇರಿಸಲಾಗಿದೆ ಅಂತ. ಆದರೆ ಅಕ್ಕಿಯ ಕೆಳಗಡೆ ಏನಿದೆ? ಅಕ್ಕಿಯ ಕೆಳಗಡೆ ಆ ಪ್ರಧಾನ ಬ್ರಹ್ಮ ಕಲಶದ ಕೆಳಗಡೆ ಅಲ್ಲಿ ಬಾಳೆ ಎಲೆ ಮೇಲೆ ಭತ್ತವನ್ನು ಹರಡಿ ಅದರ ಮೇಲೆ ಅಕ್ಕಿಯನ್ನಿಟ್ಟು ಆಮೇಲೆ ಎಳ್ಳನ್ನು, ಆಮೇಲೆ ಸಾಸುವೆಯನ್ನು ಸಂಯೋಜಿಸಿದ್ದಾರೆ. ಅದರ ಕೆಳಗಡೆ ಭೂಮಿಯಲ್ಲಿ, ನೆಲದಲ್ಲಿ ಆ ಕಲಶದ 1001 ಕಲಶಗಳ 1001 ಪದಾತ್ಮಕವಾದ ಮಂಡಲಗಳಿವೆ. ಈಗ ಬ್ರಹ್ಮ ಕಲಶಕ್ಕೆ ಈಗ ಪೂಜೆ. ಈಗ ಬ್ರಹ್ಮ ಕಲಶಕ್ಕೆ ಧೂಪದೀಪಗಳನ್ನು ತಂತ್ರಿಗಳು ತೋರಿಸ್ತಾ ಇದ್ದಾರೆ. ಧೂಪದೀಪಗಳನ್ನು ತೋರಿಸಿದ ಮೇಲೆ ನಿವೇದಿಸ್ತಾರೆ. ಈಗ ನೈವೇದ್ಯ ಬರಬಹುದು, ಅಥವಾ ಅಲ್ಲಿ ಫಲಗಳನ್ನು ನಿಕ್ಷೇಪಿಸಿದ್ದಾರೆ, ಆ ಫಲಗಳನ್ನು ತಂತ್ರಿಗಳು ಸಮರ್ಪಿಸ್ತಾರೆ. ಫಲ ಸಮರ್ಪಣೆಯಾದ ನಂತರ ಮಂಗಳಾರತಿಯಾಗ್ತದೆ. ಮಂಗಳಾರತಿಯಾದ ಮೇಲೆ ದಾನಾದಿಗಳನ್ನು ನೀಡಿ ಆಮೇಲೆ ಅದಕ್ಕೆ ಪ್ರಾರ್ಥನೆಯನ್ನು ಮಾಡಿ, ಈ ಕರ್ಮದಲ್ಲಿ ತಿಳಿದು ತಿಳಿಯದೆ ಏನಾದರೂ ಅಪರಾಧಗಳಿದ್ರೆ ಅದನ್ನು ದೇವಿ ಕ್ಷಮಿಸಬೇಕು ಅಂತ ಶರಣಾಗತ ಮನಸ್ಸಿನಿಂದ ದೇವರನ್ನು ಪ್ರಾರ್ಥಿಸಿ ಆಮೇಲೆ ಕಲಶವನ್ನು ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಸಂಪ್ರದಾಯ ಇದೆ. ಕೆಲವು ದೇವಸ್ಥಾನಗಳಲ್ಲಿ ಕೀಳುಶಾಂತಿಯವರು ಕಲಶ ಹಿಡಿಯುವುದು, ಕೆಲವು ದೇವಸ್ಥಾನಗಳಲ್ಲಿ ದೇವರು ಹೊರುವವರು ಕಲಶ ಹಿಡಿಯುವುದು, ಕೆಲವು ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಮನೆತನದವರು ಕಲಶ ಹಿಡಿಯುವುದು ಪದ್ಧತಿ ಇದೆ. ಇಲ್ಲಿ ಅದು ತಂತ್ರಿಗಳ ವಿವೇಚನೆಗೆ ಅದು ಬಿಟ್ಟದ್ದು. ಹಾಗಾಗಿ ನಾವು ಇನ್ನು ಮುಂದೆ ಯಾರು ಕಲಶ ಹಿಡಿತಾರೆ ಅನ್ನುವುದನ್ನು ನೋಡಿಯೇ ನಾವು ಸೂಚಿಸಬೇಕಾಗ್ತದೆ. ಈಗ ಅಸ್ರಣ್ಣನವರೆಲ್ಲ ಕಾಣಿಸ್ತಾರೆ ನಮಗೆ. ಗೋಪಾಲಕೃಷ್ಣ ಅಸ್ರಣ್ಣರಿದ್ದಾರೆ, ಹರಿನಾರಾಯಣ ದಾಸ ಅಸ್ರಣ್ಣರು ಈ ಕಡೆಯಲ್ಲಿದ್ದಾರೆ, ಕುಮಾರ ಅಸ್ರಣ್ಣರಿದ್ದಾರೆ, ಲಕ್ಷ್ಮೀನಾರಾಯಣ ಅಸ್ರಣ್ಣರಿದ್ದಾರೆ. ಈಗ ಅವರು ರೇಷ್ಮೆ ಬಟ್ಟೆಯನ್ನು ಧರಿಸಲಿಲ್ಲ ಅಂದರೆ ಈಗ ಇರುವಂತಹ ಆ ವಸ್ತ್ರಕ್ಕೆ ಏನು ಹೇಳುವುದು? ಅದಕ್ಕೆ ನಾವು ಬೈರಾಸು ಅಂತ ಹೇಳ್ತೇವೆ. ಅದು ಕಟೀಲು ದೇವಸ್ಥಾನದಲ್ಲಿ ಬಹಳ ಮಡಿ. ಈಗ ಕಲಶಕ್ಕೆ ಪೂಜೆ ಆಗ್ತಾ ಇದೆ. ಕಲಶಕ್ಕೆ ಪೂಜೆಯಾದ ಮೇಲೆ ಪ್ರಾರ್ಥನೆಗಳು, ದಾನಾದಿಗಳು ನಡೆಸಲ್ಪಡುತ್ತದೆ. ಕಟೀಲು ದೇವಸ್ಥಾನದಲ್ಲಿ ಒದ್ದೆ ಮಡಿಯಿಂದಲೇ ಎಲ್ಲಾ ಕೆಲಸಗಳನ್ನೂ ಮಾಡಬೇಕು. ಅದು ಅಷ್ಟು ಮಡಿ ಇಲ್ಲಿ. ಪ್ರಾಯಶಃ ಇವರೆಲ್ಲ ಕಲಶ ಹಿಡಿದವರೆಲ್ಲ ಎಲ್ಲ ಅದೇ ಮಡಿಯಲ್ಲಿಡಬೇಕು. ಅದಕ್ಕೆ ಶಾಂತಿ ಮಡಿ ಅಂತ ಹೆಸರು ವ್ಯವಹಾರದಲ್ಲಿ. ಅಷ್ಟು ಮಡಿಯಲ್ಲಿದ್ದವರು ಕೆಲವು ದೇವಸ್ಥಾನಗಳಲ್ಲಿ ಹೊಸ ವಸ್ತ್ರಗಳು ಮಡಿಗೆ ಬರ್ತದೆ. ಆ ದೇವಸ್ಥಾನದ ಸಂಪ್ರದಾಯವನ್ನು ಅನುಸರಿಸಿ ಕಟೀಲು ದೇವಳದಲ್ಲಿ ದೇವರಿಗೆ ಯಾರಾದರೂ ಹೊಸತಾದ 50,000 ರೂಪಾಯಿ ಬೆಲೆ ಬಾಳುವ ಸೀರೆಯನ್ನು ಕೊಟ್ಟರು ಅದನ್ನು ಒದ್ದೆ ಮಾಡಿಯೇ ದೇವರಿಗೆ ಉಡಿಸಬೇಕು. ಇದು ಕಟೀಲು ದೇವಳದ ನಿಯಮ. ಅದೇ ಶೇಷ ವಸ್ತ್ರ. ಹಾಗಾಗಿ ಈ ಕಟೀಲು ದೇವಳದಲ್ಲಿ ಎಲ್ಲಾ ವಸ್ತುಗಳನ್ನೂ ನೆನೆಸಿ ಒದ್ದೆ ಮಾಡಿಯೇ ದೇವರ ಕರ್ಮಗಳಲ್ಲಿ ಉಪಯೋಗಿಸಬೇಕು. ದೇವರ ಕರ್ಮಿಗಳೂ ಉಪಯೋಗಿಸಬೇಕು. ಅದು ನಂದಿನಿಯ ನೀರೇ ಆಗಬೇಕು, ಎಲ್ಲೂ ಆಗುವುದಿಲ್ಲ. ಮತ್ತೆ ಮುಳುಗಿಯೇ ಸ್ನಾನ ಮಾಡಬೇಕು. ಅದನ್ನು ನಾವು ಮಲಯಾಳದಲ್ಲಿ ಮುಂಗಿಕ್ಕುಳಿ ಅಂತ ಹೇಳ್ತೇವೆ. ಅದು ಅತ್ಯಂತ ಪವಿತ್ರವಾದ ಮಡಿ. ಕಮಲಾದೇವಿ ಪ್ರಸಾದ ಇದ್ದಾರೆ ಹಿಂಭಾಗ. ಹೌದು. ದೇವಸ್ಥಾನದ ಎಲ್ಲಾ ಭಕ್ತರಿಗೂ ಒಂದು ಸುವರ್ಣ ಕ್ಷಣ ಇದು. ಈ ಸುವರ್ಣ ಕ್ಷಣ ಜೀವನದಲ್ಲಿ ಇನ್ನು ಮುಂದೆ ಬರಬೇಕಾಗಿದ್ದರೆ 12 ವರ್ಷಗಳ ಕಾಲ ನಾವು ನಿರೀಕ್ಷಿಸಬೇಕು. ಕಳೆದ 12 ವರ್ಷಗಳ ಹಿಂದೆ ಕೂಡ ನವನೀತ್ ಶೆಟ್ರು ಮತ್ತೆ ನನಗೆ ದೇವರು ಈ ಭಾಗ್ಯವನ್ನು ಅನುಗ್ರಹಿಸಿದ್ದಾಳೆ. ನಾವು ಇದನ್ನು ದೇವರ ಪೂಜೆಯೆಂದೇ ಪರಿಗ್ರಹಿಸಿ
ಆ ದೇವಿಗೆ ಸಂತೃಪ್ತಿಯಾಗಬೇಕು ಅನ್ನುವ ಭಾವದಿಂದ ಕರ್ಕೇರ ಬಂಧುಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ನಾಡಿನ ಜನತೆಗೆ ಸಮರ್ಪಿಸುವುದಕ್ಕೆ ದೇವರು ಅವಕಾಶವನ್ನು ನೀಡಿದ್ದಾಳೆ. ಕಲಶಕ್ಕೆ ಛತ್ರ, ಚಾಮರ, ದರ್ಪಣಾದಿಗಳನ್ನು ಪ್ರದರ್ಶಿಸಿ ಈಗ ಕನ್ನಡಿ ತೋರಿಸಿದ್ದು. ಹೌದು, ದರ್ಪಣ ತೋರಿಸಬೇಕು, ರಾಜೋಪಚಾರದಲ್ಲಿ ಸೇರಿದ್ದದು. ಹಾಗೆ ಈಗ ಶಂಖದಿಂದ ಬಂದದ್ದೇ ತೀರ್ಥ ಅಂತ ಹೇಳುವ ಅದನ್ನು ಬೇರೆ ಬೇರೆ ಕಾರಣಗಳಿಂದ ಅದು ಅಶುದ್ಧವಾಗಿದ್ದರೆ ಶಂಖದಿಂದ ಅದನ್ನು ಪ್ರೋಕ್ಷಿಸಿದಾಗ ಅದು ಶುದ್ಧವಾಗ್ತದೆ ಒಂದು. ಇನ್ನು ಆ ನೀರಾಜನವನ್ನು ಮಾಡುವಾಗ ಅದರಲ್ಲಿ ದೇವತೆಗಳನ್ನು ಅವಾಯಿಸಿ ನೀರಾಜನ ಮಾಡಬೇಕು. ಎಲ್ಲ ಉಪಚಾರಗಳನ್ನು ಮಾಡುವುದಕ್ಕಾಗುವುದಿಲ್ಲ, ಅರ್ಘ್ಯವನ್ನಾದರೂ ಕೊಡಬೇಕು. ಅದು ಒಂದು ಪ್ರಾಥಮಿಕವಾದ ಉಪಚಾರ. ಹಾಗೆ ಶಂಖಜಲದಿಂದ ಅರ್ಘ್ಯವನ್ನು ಕೊಟ್ಟು ನೀರಾಜನವನ್ನು ಮಾಡಿ. ಶಿಬರೂರು ವೇದವ್ಯಾಸ ತಂತ್ರಿಗಳು ಅವರು ಈ ಹಿಂದೆ ಬ್ರಹ್ಮಕಲಶಗಳಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸಿದವರು. ಹಿಂದಿನ ಬ್ರಹ್ಮಕಲಶದಲ್ಲಿ ಅವರದ್ದೇ ನೇತೃತ್ವದಲ್ಲಿ ಅವರ ತೀರ್ಥರೂಪರ ಉಪಸ್ಥಿತಿಯಲ್ಲಿ ಬ್ರಹ್ಮಕಲಶಾಭಿಷೇಕ ನಡೆದಿತ್ತು. ಬ್ರಹ್ಮಕಲಶದ ಪ್ರಾರ್ಥನೆಗೆ ತಂತ್ರಿಗಳು ತೊಡಗಿದ್ದಾರೆ. ಯಜಮಾನರು ಪ್ರತ್ಯೇಕವಾದ ಫಲದಾನವನ್ನು ಕೊಡಬೇಕು, ತಂತ್ರಿಗಳೂ ಪ್ರತ್ಯೇಕವಾದ ಫಲದಾನವನ್ನು ಕೊಡಬೇಕು. ತಂತ್ರಿಗಳು ಸುಮುಹೂರ್ತ ಸಿದ್ಧಿಗಾಗಿ ಗೋದಾನವನ್ನು ಕೊಡಬೇಕು. ಗೋದಾನದ ಬದಲು ಫಲದಾನವನ್ನು ಕೊಡುವುದು ಕೂಡ ಸಂಪ್ರದಾಯ. ಯಜ್ಞ ಸಾಧನಭೂತಾಯ ವಿಶ್ವಸ್ಯ ಅಘನಾಶಿನಿ ವಿಶ್ವರೂಪಧರೋ ದೇವ ಪ್ರಿಯತಾಂ ಅನಯಾಗವ ಅನ್ನುವ ಮಂತ್ರದಿಂದ ಫಲದಾನವನ್ನು ಈ ಪ್ರಕ್ರಿಯೆಗಳಲ್ಲಿ ನೀಡುವುದು ಹಿರಿಯರಿಂದ ಬಂದ ಆಚಾರ. ಇಲ್ಲಿ ಯಜಮಾನ ಜಾಗ, ಅದು ಯಜಮಾನನ ಸ್ಥಾನ ತಂತ್ರಿಗಳ ಬಲಭಾಗದಲ್ಲಿರ್ತದೆ. ಕಲಶ ಹೋಗುವಾಗ ಯಜಮಾನನ ಸ್ಥಾನ ತಂತ್ರಿಗಳ ಮತ್ತು ತಂತ್ರಿಗಳ ಹಿಂದೆ ಕಲಶ ಇರ್ತದೆ. ಕಲಶದ ಹಿಂದೆ ಯಜಮಾನ, ಯಜಮಾನನ ಹಿಂದೆ ಛತ್ರವಿರ್ತದೆ. ತಂತ್ರಿಗಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಸಮಸ್ತ ಸಾರ್ವಜನಿಕವಾದ ಕ್ಷೇಮ ಸಿದ್ಧಿಸಲಿ, ಸರ್ವರಿಗೂ ದೇವರ ಅನುಗ್ರಹ ಪ್ರಾಪ್ತಿಯಾಗುವುದರ ಮೂಲಕ ಬ್ರಹ್ಮಕಲಶದ ಆ ವಿಧಿವಿಧಾನಗಳ ಸಮಸ್ತ ಫಲಗಳು ಲಭ್ಯವಾಗಲಿ ಅಂತ ತಂತ್ರಿಗಳ ಚಿರಂಜೀವಿಯಾದ ಕೃಷ್ಣರಾಜ ತಂತ್ರಿಗಳು ಅವರು ಕೂಡ ಆಗಮಶಾಸ್ತ್ರದಲ್ಲಿ ನುರಿತ ವಿದ್ವಾಂಸರು. ಈಗ ಪ್ರಾರ್ಥನೆಯಾಗಿ ನಮಸ್ಕರಿಸಿ ತಂತ್ರಿಗಳು ಕಲಶವನ್ನು ದೇವರ ಅಂತರ್ಭಾಗಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಉದ್ಯುಕ್ತರಾಗಿದ್ದಾರೆ. ವಾಸುದೇವ ಆಸನ್ನರು, ಅನುವಂಶಿಕ ಮುಕ್ತೇಸರರು ಮತ್ತು ಪವಿತ್ರ ಪ್ರಾಣಿಗಳು ವ್ರತಸ್ಥರಾಗಿದ್ದುಕೊಂಡು ಈಗಿನ ಆಸನ್ನ ಬಂಧುಗಳಲ್ಲಿ ಹಿರಿಯರಾದವರು ಕೈಗಳಲ್ಲಿ ಅಷ್ಟಮಂಗಲ ಪ್ರತೀಕಗಳನ್ನು, ಅದರಲ್ಲಿ ವೃಷಭ ಮತ್ತೆ ಶ್ರೀವತ್ಸ, ಆಮೇಲೆ ಭೇರಿ, ಧ್ವಜ, ದೀಪ, ಶಂಖ, ಚಕ್ರ ಇತ್ಯಾದಿಗಳು ಇರ್ತದೆ. ಇನ್ನು ಈ ಮೂಲೆಯಲ್ಲಿ, ಈಶಾನ್ಯ ಮೂಲೆಯಲ್ಲಿ ಕುಂಭೇಶ ಮತ್ತು ಕರ್ಕರಿ ಅನ್ನುವ 2 ಕಲಶಗಳಿವೆ. ಕರ್ಕರಿ ಕಲಶದಲ್ಲಿ ಅಸ್ತ್ರಮಂತ್ರವನ್ನು ಜಪಿಸಿ
ಅದರ ನೀರನ್ನು ಹೊರಗೆ ಚೆಲ್ತಾ ಆಮೇಲೆ ಅದರ ಮೇಲೆ ಕಲಶವನ್ನು ಹಿಡಿದವರು ನಡೆದುಕೊಂಡು ಹೋಗ್ತಾರೆ. ಕಲಶಕ್ಕೆ ಯಾವುದೇ ಅಶುದ್ಧಗಳು ಬಾರದ ಹಾಗೆ ಅದರಲ್ಲಿ ಅಸ್ತ್ರಮಂತ್ರವನ್ನು ಜಪಿಸಿ ಅಸ್ತ್ರಮಂತ್ರ ತತ್ವವನ್ನು ಆವಾಹಿಸಿ ನಿಯೋಜಿಸಲ್ಪಟ್ಟಿದೆ. ನಂತರದ ಕಲಶ ಕುಂಭೇಶ ಅನ್ನುವ ಕಲಶ. ಕುಂಭೇಶ ಕಲಶದಲ್ಲಿ ದೇವರ ಮೂಲ ಸ್ವರೂಪವನ್ನು ಆವಾಹಿಸಿ ಪೂಜಿಸಲ್ಪಟ್ಟಿದೆ. ಆ ಕುಂಭೇಶ ಕಲಶವನ್ನು ಮೊದಲು ಪೂಜಿಸಿ. ಈ ಕಲಶ ಯಾವುದು? ಮಣ್ಣಿನ ಕಲಶ. ಅದರಲ್ಲಿ ಪಂಚಮುಖಿ ಮತ್ತು ದ್ವಿಮುಖಿ ಅನ್ನುವ 2 ವಿಭಾಗಗಳಿದೆ. ಕುಂಭೇಶ ಕಲಶ ಪಂಚಮುಖಿಯಾಗಿ, ಕರ್ಕರಿ ಕಲಶ ದ್ವಿಮುಖಿಯಾಗಿರ್ತದೆ. ಆಮೇಲೆ ಅಲ್ಲಿ ಇರುವುದು ಈಶಾನ್ಯ ದಿಕ್ಕಿನಲ್ಲಿರುವುದು ಅದು ಕುಂಭೇಶ ಕಲಶ. ಕರ್ಕರಿ ಕಲಶ ಅದು ಅದಕ್ಕಿಂತ ಮುಂಚೆ ಅದನ್ನು ವಾಯವ್ಯ ದಿಕ್ಕಿನಲ್ಲಿ ಹಿಡಿದುಕೊಂಡವರು ನಿಂತಿದ್ದಾರೆ. ಇನ್ನು ಬ್ರಹ್ಮಕಲಶವನ್ನು ತಂತ್ರಿಗಳು ಕಲಶ ಹಿಡಿದುಕೊಳ್ಳುವವರಿಗೆ ದೇಹಶುದ್ಧಾದಿಗಳನ್ನು ನಡೆಸಿ ಅವರಲ್ಲಿ ಹಿಡಿದುಕೊಳ್ಳುವುದಕ್ಕೆ ಕೊಡ್ತಾರೆ. ದೇವರು ಹೊರುವವರು ಬಹುಶಃ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ, ಇರಬಹುದು. ಸರಿಯಾಗಿ 9:37 ದೇವರು ಶಾಂತಿಯ ಕ್ರಿಯೆಯಲ್ಲಿ ತೊಡಗಿಸಿಕೊಂಡವರು ಬ್ರಹ್ಮಕಲಶವನ್ನು ಹಿಡಿಯುವುದಕ್ಕೆ ಉದ್ಯುಕ್ತರಾಗಿ ಆಗಮಿಸಿದ್ದಾರೆ. ಇದು ಬ್ರಹ್ಮಕಲಶ. ಅದನ್ನು ಎತ್ತಿ ತಂತ್ರಿಗಳೇ ಕೈಯಲ್ಲಿಟ್ಟಿದ್ದಾರೆ. ಇನ್ನು ಶಾನ್ನೀರಾಜನಮಗ್ರತ ಕರ್ಕಥಾರ ಅರ್ಘ್ಯಂವಹಂ ದೇಶಿಕಃ ಅನ್ನುವ ತಂತ್ರಸಮುಚ್ಚಯದ ಪ್ರಮಾಣವನ್ನು ಅನುಸರಿಸಿಕೊಂಡು ಮೊದಲಿಗೆ ದೀವಟಿಗೆಗಳು, ಆಮೇಲೆ ನೀರಾಜನಗಳು, ಆಮೇಲೆ ಅರ್ಘ್ಯಂವಹಂ ದೇಶಿಕಃ ಅಲ್ಲಿ ದೇವಿಯ ಅರ್ಘ್ಯಮಂತ್ರದಿಂದ ಶಂಖಕ್ಕೆ ಜಲವನ್ನು ಪೂರ್ಣ ಮಾಡಿ ಅರ್ಘ್ಯಪಾತ್ರವನ್ನು ಹಿಡಿದಂತಹ ತಂತ್ರಿಗಳು, ಆಮೇಲೆ ಬ್ರಹ್ಮಕಲಶ. ಇದಕ್ಕೆಲ್ಲಕ್ಕಿಂತಲೂ ಮುಂಚೆ ಕರ್ಕರಿ ಕಲಶ, ಅಸ್ತ್ರಮಂತ್ರವನ್ನು ಅಭಿಮಂತ್ರಿಸಿದಂತಹ ಕರ್ಕರಿ ಕಲಶ. ಎಲ್ಲ ಆಸನರಿಗೆ ಏಕಕಾಲದಲ್ಲಿ ಕಾಣಿಸ್ತಾರೆ. 2 ತಲೆಮಾರಿನ ಆಸರಣ್ಣ ಬಂಧುಗಳು ಇಲ್ಲಿ ವೆಂಕಟರಮಣ ಆಸರಣ್ಣ, ಹರಿನಾರಾಯಣದಾಸ ಆಸರಣ್ಣ, ಕಮಲಾದೇವಿ ಪ್ರಸಾದ ಆಸರಣ್ಣ, ಅವರ ಹಿಂಭಾಗದಲ್ಲಿ ಅನಂತ ಪದ್ಮನಾಭ ಆಸರಣ್ಣರು, ಕುಮಾರ ಆಸರಣ್ಣ, ನರಹರಿ ಆಸರಣ್ಣರು, ಆಮೇಲೆ ಶ್ರೀನಿವಾಸ ಆಸರಣ್ಣರು, ಗೋಪಾಲಕೃಷ್ಣ ಆಸರಣ್ಣರು. ಇಲ್ಲಿ ಹೆಸರಲ್ಲಿ ಗೋಪಾಲಕೃಷ್ಣ ಆಸರಣ್ಣರ ಮಗ ಲಕ್ಷ್ಮೀನಾರಾಯಣ ಆಸರಣ್ಣ, ಲಕ್ಷ್ಮೀನಾರಾಯಣ ಆಸರಣ್ಣರ ಮಗ ಗೋಪಾಲಕೃಷ್ಣ ಆಸರಣ್ಣ. ಪರಂಪರೆ ಇಲ್ಲಿ ಸದಾನಂದ ಆಸರಣ್ಣರ ಮೊಮ್ಮಗ ಸದಾನಂದ ಆಸರಣ್ಣ, ಶ್ರೀನಿವಾಸ ಆಸರಣ್ಣರ ಮೊಮ್ಮಗ ಶ್ರೀನಿವಾಸ ಆಸರಣ್ಣ. ಸ್ಮರಿಸುವ ಸಂಪ್ರದಾಯ. ಪುಷ್ಪವೃಷ್ಟಿ. ಹೌದು, ಪುಷ್ಪವನ್ನು ಮತ್ತು ಅರಳನ್ನು ಸೇರಿಸಿ ಕಲಶದ ಮೇಲೆ ಬೀಳುವಂತೆ ಅದನ್ನು ಹಾಕುತ್ತಾ ಮುಂದುವರಿಯುವುದು ಸಂಪ್ರದಾಯ. ಅದು ಆ ಕಲಶ. ಹಿಂದಿರುವ ಕಲಶ ಕುಂಭೇಶ ಅನ್ನುವ ಕಲಶ. ದೇವರ ಮೂಲ ಸ್ವರೂಪವನ್ನು ಮೂಲಮಂತ್ರದಿಂದ ಆವಾಹಿಸಿ ಪೂಜಿಸಲ್ಪಟ್ಟಿದೆ. ಬ್ರಹ್ಮಕಲಶಾಭಿಷೇಕಕ್ಕಿಂತ ಮುಂಚೆ ಅದನ್ನು ಅಭಿಷೇಕ ಮಾಡಿ ಪೂಜೆ ಮಾಡಿ ಮತ್ತೆ ಬ್ರಹ್ಮಕಲಶಾಭಿಷೇಕ ನಡೆಸಲ್ಪಡುತ್ತದೆ. ಅದು 1001ರಲ್ಲಿ ಸೇರುವುದಿಲ್ಲ. ಅದು ಬೇರೆಯೇ. ಹೌದು, ಅದು ಬೇರೆಯೇ ಅದರ ಕ್ರಮ. ಪದಾತಿಗಳು
ಪಟಹ ಅನ್ನುವ ವಾದ್ಯವನ್ನು ಬಾರಿಸ್ತಾ ನಂತರ ದೀವಟಿಗೆ, ಕಟ್ಟಿಕೋಲು ಚಾಮರ, ನೀರಾಜನ, ಆಮೇಲೆ ಕರ್ಕರಿ ಕಲಶ, ಆಮೇಲೆ ಇತರ ಪಾಲಿಕೆಗಳು, ಅಂಕುರ ಪಾಲಿಕೆಗಳು, ಅಷ್ಟಮಂಗಲಗಳು, ಆಮೇಲೆ ತಂತ್ರಿಯವರು, ಆಮೇಲೆ ಬ್ರಹ್ಮಕಲಶ, ನಂತರ ಕುಂಭೇಶ ಕಲಶ, ಆಮೇಲೆ ಛತ್ರ. ಈ ರೀತಿಯಾಗಿ ಕಲಶವನ್ನು, ಈ ತಟ್ಟಿಕೋಲು ಚಾಮರ ಅದೆಲ್ಲ ವೈಭವದ ಸಂಕೇತಗಳು, ಅದೆಲ್ಲ ದೇವರ ವೈಭವದ ಕ್ರಮಗಳು. ಅದೆಲ್ಲ ದೇವರಿಗೆ ಕೊಡುವಷ್ಟೇ ಗೌರವವನ್ನು ಅದಕ್ಕೂ ಕೊಡಬೇಕೆಂದಿದೆ. ಒಂದು ವಿಶೇಷ ಅನುಭೂತಿ. ಎಲ್ಲ ಆಸ್ತ್ರಣ್ಣ ಬಂಧುಗಳು ಈ ಏಕತ್ರ ಸೇರಿ ಈ ಕಲಶಾಭಿಷೇಕದ ವಿಧಿವಿಧಾನಗಳನ್ನು ಪೂರೈಸುವಲ್ಲಿ ಸಹಕರಿಸಿ ತಮ್ಮನ್ನು ದೇವಿಯ ಸೇವೆಯಲ್ಲಿ ಕೃತಾರ್ಥರನ್ನಾಗಿಸಿಕೊಂಡಿದ್ದಾರೆ. ಕಟೀಲು ದೇವಳದ ಒಳಾಂಗಣ ಉಳಿದ ದೇವಳಕ್ಕಿಂತ ಸ್ವಲ್ಪ ಕಿರಿದಾದುದರಿಂದ ಬಹಳ ಬೇಗ ಪ್ರದಕ್ಷಿಣೆ ಬರುವುದಕ್ಕೆ ಅವಕಾಶ ಇದೆ. ಇಲ್ಲಿ ವನಶಾಸ್ತಾರ ಅಂತ, ವನಶಾಸ್ತಾರ ಶಾಸ್ತ್ರದೇವತೆ, ಅದು ದೇವರ ಭಾಗದಲ್ಲಿ ಅತ್ಯಂತ ಪ್ರಾಚೀನವಾದ ಸನ್ನಿಧಾನ. ಕಲಶವನ್ನು ದೇವಳದ ಅಂತರ್ಭಾಗಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಈಗ ಎಲ್ಲರೂ ಉದ್ಯುಕ್ತರಾಗಿದ್ದಾರೆ. ಇಲ್ಲಿ ದೇವಸ್ಥಾನದಲ್ಲಿ ಎದುರಿನ ಬಾಗಿಲಿನಿಂದ ಹೋಗ, ಈ ಬಾಗಿಲಿನಿಂದ ಯಾಕೆ ಹೊರಗೋಗ್ತಾರೆ? ಅದು ಎದುರಿನದು ಮಂಟಪ. ಮಂಟಪ ಮತ್ತೆ ಗರ್ಭಗೃಹದ ಮಧ್ಯದಲ್ಲೇ ಹೋಗಿ ದೇವಳದ ಅಂತರ್ಭಾಗಕ್ಕೆ ಹೋಗುವುದು ಕ್ರಮ. ಅದೇ ಕ್ರಮ ಇಲ್ಲಿಯೂ ಇದೆ. ಇಲ್ಲಿಗೆ ಹೋಗುವುದು, ಈಗ ಹೋಗುವುದು ಮಂಟಪ ಮತ್ತು ದೇವಸ್ಥಾನದ ಗರ್ಭಗೃಹದ ಮಧ್ಯಭಾಗ ಇದೆ, ಅಲ್ಲೇ ಪ್ರವೇಶಿಸಬೇಕು ಅಂತ ಇದೆ. ಅದು ನಿಯಮ, ಎಲ್ಲಾ ದೇವಸ್ಥಾನಗಳಲ್ಲೂ ಅದೇ ನಿಯಮ. ಹೌದು. ಹೀಗೆ ಕಲಶವನ್ನು ಒಳಭಾಗಕ್ಕೆ ತೆಗೆದುಕೊಂಡು ಹೋಗಿ ಕರ್ಕರಿ ಕಲಶದಲ್ಲಿ ಉಳಿದ ನೀರನ್ನು ದೇವಳದ ತಳಂಕಲ್ಲು ಅನ್ನುವ ದೇವರ ಬಿಂಬವನ್ನು ಆಧರಿಸಿ ನಿಂತ ಕಲ್ಲಿಗೆ ಹೊಯ್ಯುವ ಮೂಲಕ ದೇವರ ದ್ವಾರಪ್ರದೇಶಕ್ಕೂ ಅದನ್ನು ಅಭಿಷೇಕಿಸುವ ಮೂಲಕ ಆ ಕಲಶದ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಆಮೇಲೆ ಕುಂಭೇಶ ಕಲಶ ಅಭಿಷೇಕ ಮಾಡಲ್ಪಡುತ್ತದೆ. ಆಮೇಲೆ ಬ್ರಹ್ಮಕಲಶ ಅಭಿಷೇಕ, ಚಿತ್ತಿಸೃಗಾದಿ ಇತ್ಯಾದಿ ಮಂತ್ರಗಳಿಂದ, ಯಜುರ್ವೇದೋಕ್ತವಾದ ಮಂತ್ರಗಳಿಂದ ದೇವಿಗೆ ಬ್ರಹ್ಮಕಲಶ ಮಾಡುವುದಕ್ಕೆ ಜ್ಞಾನಿಗಳು ನಮಗೆ ವಿಧಿಸ್ತಾರೆ. ಈ ಛತ್ರ ಹಿಡಿಯುವಂತಹ ಒಂದು ಪದ್ಧತಿ ಮೊದಲಿನಿಂದ ಇದ್ದ, ಬಹಳ ಹಿಂದಿನಿಂದಲೂ ಇತ್ತು. ಇಲ್ಲಿ ಒಳಸುತ್ತಿನಲ್ಲಿ ತಾಳೆಯ ಮರದಿಂದ ಮಾಡಿದಂತಹ, ತಾಳೆಯ ಮರದ ಎಲೆಯಿಂದ ಮಾಡಿದ ಛತ್ರ, ಹೊರಸುತ್ತಿನಲ್ಲಿ ನಾವು ತುಳುವಿನಲ್ಲಿ ಹೇಳುವ ಹಾಗೆ ಹಸಿರು ಕೊಡೆ, ಅಂದರೆ ಕೆಂಪು ಬಣ್ಣದ ಬಟ್ಟೆಯಿಂದ ಮಾಡಿದ ಜಾಲರಿಗಳಿಂದ ಕೂಡಿದ ಕೊಡೆ. ಈಗ ಒಳಸುತ್ತಿನಲ್ಲಿ ಈ ಛತ್ರವನ್ನು ನಾವು ಬದಿಗೆ ಹಿಡಿಯುವುದು, ಅದು ಕೇವಲ ಸಾಂಕೇತಿಕವಾಗಿ ಗೌರವವನ್ನು ಸೂಚಿಸುವುದಷ್ಟೇ. ಹೊರಸುತ್ತಿಗೆ ಬಂದಾಗ ಅದನ್ನು ಸರಿಯಾಗಿ ಬಿಡಿಸಿಯೇ ಹಿಡಿದುಕೊಳ್ಳುವುದು. ದೇವರಿಗೆ
ಮೊದಲಿಗೆ ಕುಂಭೇಶ ಕಲಶವನ್ನು ಅಭಿಷೇಕ ಮಾಡುವ ಆ ಕ್ರಿಯೆ ನಡೀತಾ ಇದೆ. ಆ ಕಲಶಕ್ಕೆ ಪಂಚಮುಖಗಳು, ಒಂದು ಅದರ ಪ್ರಧಾನವಾದ ಮುಖ, ಇನ್ನು ಗಿಂಡಿಯ ಹಾಗೆ 4 ದಿಕ್ಕಿನಲ್ಲಿ ದ್ವಾರಗಳು. ಈಗ ಉಳಿದ ಕಲಶಗಳೆಲ್ಲ ಬಂಗಾರದ ಕಲಶ ಇದೆ, ಬೆಳ್ಳಿಯ ಕಲಶ ಇದೆ, ಇದು ಮಾತ್ರ ಮಣ್ಣಿದ್ದು. ಇದು ಮಣ್ಣಿದ್ದಾಗಬೇಕು, ತಾಮ್ರದ್ದು ಆಗ್ತದೆ, ಆದರೆ ಇದರಲ್ಲಿ ಪಂಚಮುಖಗಳಿರಬೇಕು. ಈಗ ಪಂಚಮುಖಗಳಲ್ಲೂ ಏಕಕಾಲದಲ್ಲಿ ನೀರು ಬರಬೇಕು ಅಂತ ನಿಯಮ. ಪಂಚಮುಖಗಳಲ್ಲೂ ಏಕಕಾಲದಲ್ಲಿ ನೀರು ಬರಬೇಕು. ಅದು ಯಾವುದು? ಅದರಲ್ಲಿ ದ್ರವ್ಯ ಯಾವುದು? ಅದರಲ್ಲಿ ಬೇರೆ ಬೇರೆ ದ್ರವ್ಯಗಳನ್ನು ಹೇಳಿದ್ರು. ರತ್ನೋದಕ, ಗಂಧೋದಕ ಪ್ರಧಾನವಾದ ದ್ರವ್ಯಗಳು. ಆ ಪಂಚಮುಖಗಳಲ್ಲೂ ಏಕಕಾಲ. ಆಮೇಲೆ ಬ್ರಹ್ಮಕಲಶದಷ್ಟೇ ಪ್ರಾಧಾನ್ಯತೆ ಅದಕ್ಕಿದೆ. ಬ್ರಹ್ಮಕಲಶಕ್ಕೆ ಮಾಡುವ ಎಲ್ಲಾ ಸಂಸ್ಕಾರಗಳನ್ನು ಅದಕ್ಕೆ ನಡೆಸುವುದಕ್ಕಿದೆ. ಬ್ರಹ್ಮಕಲಶ ಎಷ್ಟು ಪ್ರಾಧಾನ್ಯವೋ ಅಷ್ಟೇ ಪ್ರಾಧಾನ್ಯ ಅದಕ್ಕಿದೆ. ಅದರ ಹೆಸರು ಕುಂಭೇಶ ಅಂತ. ಕಲಶಗಳಿಗೆ ಅಧೀಶ ಕಲಶ ಅಂತ ಹೆಸರು, ಕಲಶಗಳಿಗೆ ಯಜಮಾನ ಕಲಶ ಅಂತ ಹೆಸರು. ಬ್ರಹ್ಮಕಲಶ ಇದ್ರೂ ಬ್ರಹ್ಮಕಲಶ ಎದುರಿನಲ್ಲಿ ಕುಂಭೇಶ. ಇದು ಅದರ ಮಹತ್ವ. ಯಾಕೆ ಕೇಳಿದ್ರೆ ಅದು ಅತ್ಯಂತ ಪ್ರಧಾನವಾದದ್ದು. ಬ್ರಹ್ಮಕಲಶ ಬಂಗಾರದಿಂದ ಮಾಡಲ್ಪಟ್ಟಿದ್ರು ಕೂಡ ಕುಂಭೇಶ ಮಣ್ಣಿನಿಂದ ಮಾಡಲ್ಪಟ್ಟರು. ಸರಿಯಾಗಿ ಹೇಳಬೇಕಾಗಿದ್ರೆ ಬೇರೆ ಬೇರೆ ಆಗಮಗಳಲ್ಲಿ ಮಣ್ಣಿನ ಕಲಶಕ್ಕೆ ಬಂಗಾರದ ಕಲಶಕ್ಕಿಂತಲೂ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ. ಬಂಗಾರದ ಕಲಶಕ್ಕೆ ಮಹತ್ವ ಇದೆ, ಇಲ್ಲ ಅಂತ ನಾವು ಹೇಳುವುದಿಲ್ಲ. ಆದರೆ ಮಣ್ಣಿನ ಕಲಶವೂ ಕೂಡ ಕೀಳು ಮಟ್ಟದ್ದಲ್ಲ. ಆ ಕಾರಣದಿಂದಲೇ ಇವತ್ತಿಗೂ ಪುರಿ ಜಗನ್ನಾಥನಲ್ಲಿ ಮಣ್ಣಿನ ಪಾತ್ರೆಗಳಲ್ಲೇ ನೈವೇದ್ಯವನ್ನು ಸಮರ್ಪಿಸುವುದು. ಅದು ಚಿನ್ನದ ಪಾತ್ರೆಗಿಂತಲೂ ಮಿಗಿದು, ಚಿನ್ನದ ಪಾತ್ರೆಗಿಂತಲೂ ಹೆಚ್ಚು ಔಷಧೀಯ ಗುಣಗಳನ್ನು ಹೊಂದಿದೆ. ಹೀಗೆ ಕುಂಭೇಶ ಕಲಶದ ಅಭಿಷೇಕವಾಗಿದೆ. ಇನ್ನು ದೇವರಿಗೆ ನೈವೇದ್ಯ ಸಮರ್ಪಣೆಯಾಗಿ ನೀರಾಜನವನ್ನು ಸಮರ್ಪಿಸಿ ಬ್ರಹ್ಮಕಲಶಾಭಿಷೇಕಕ್ಕೆ ತಂತ್ರಿಗಳು ತೊಡಗಿಸಿಕೊಳ್ತಾ ಇದ್ದಾರೆ. ಬ್ರಹ್ಮಕಲಶ ದೇವಸ್ಥಾನದ ಗರ್ಭಗೃಹದ ಅಂತರ್ಭಾಗದಲ್ಲಿ ಬಿಂಬ ಸಮೀಪ ಸನ್ನಿಹಿತವಾಗುತ್ತಾ ಇದೆ. ಅಲ್ಲಿ ಬ್ರಹ್ಮಕಲಶವನ್ನು ಭದ್ರಪೀಠದಲ್ಲಿರಿಸಿ ಅದರ ಒಂದೊಂದೇ ವಸ್ತುಗಳನ್ನು ಬಿಂಬಕ್ಕೆ ಸಂಯೋಜಿಸುವುದಕ್ಕಿದೆ. ಆ ಮೊದಲಿಗೆ ಕೂರ್ಚ, ಆಮೇಲೆ ಅದರ ಪುಷ್ಪಾದಿಗಳು, ಆಮೇಲೆ ಅದರ ಆಭರಣಾದಿಗಳು, ಆಮೇಲೆ ಆ ಬ್ರಹ್ಮಕಲಶವನ್ನು ಆಚ್ಛಾದಿಸಿದಂತಹ ವಸ್ತ್ರ, ಆಮೇಲೆ ತೆಂಗಿನಕಾಯಿ, ಆಮೇಲೆ ಒಳಗಿರತಕ್ಕಂತಹ ಬ್ರಹ್ಮಕೂರ್ಚ, ಇದನ್ನು ಸರಿಯಾದ ರೀತಿಯಲ್ಲಿ ಹಿಡಿದುಕೊಂಡು ಆ 9 ಗಂಟೆ 37 ನಿಮಿಷಗಳ ಆ ಒಂದು ಶುಭ ಲಗ್ನದಲ್ಲಿ ದೇವರಿಗೆ ಅಭಿಷೇಕ ಮಾಡುವುದಕ್ಕೆ ಎಲ್ಲಾ ಸಿದ್ಧತೆಗಳು ಸಕಾಲದಲ್ಲಿ ಕ್ಲುಪ್ತತೆಯಿಂದ ಕಟೀಲು ದೇವಳದಲ್ಲಿ ದೇವರ ಅನುಗ್ರಹ ವಿಶೇಷದಿಂದ ಹೊಂದಿಕೊಂಡು ಬರ್ತಾ ಇದೆ. ಯಜುರ್ವೇದದ ಚಿತ್ತಿಸೃಗಾಸೀತ್, ಚಿತ್ತಮಾದ್ಯಮಾಸೀತ್, ವಾಗ್ವೇದಿರಾಸೀತ್ ಅನ್ನುವ ಮಂತ್ರಗಳಿಂದ ನೋಡಿ ಆ ಕಲಶಕ್ಕನ್ನು ಆಚ್ಛಾದಿಸಿದ ಬಟ್ಟೆಯನ್ನು ದೇವರಿಗೆ ಸಮರ್ಪಿಸಿ, ಅದರಲ್ಲೂ ಕೂಡ ಅದನ್ನು ದೇವರ ಕವಚ ಮಂತ್ರದಿಂದ ಕಲಶಕ್ಕೆ ಸಂಯೋಜಿಸಿದ್ದಾರೆ. ಹಾಗಾಗಿ ಆ ಪಂಚಪಲ್ಲವಗಳನ್ನು ಹಿಡಿದುಕೊಂಡು ದೇವರಿಗೆ ಕಲಶಾಭಿಷೇಕ ಪ್ರಾರಂಭವಾಗಿದೆ. ಕಲಶಾಭಿಷೇಕವಾದ ಆ ಒಂದು ಸುವರ್ಣ ಘಳಿಗೆಯನ್ನು ಸರ್ವರು ವೀಕ್ಷಿಸಿ ಜೀವನದಲ್ಲಿ ಪಾವನರಾಗೋಣ. ಇದಕ್ಕೆ ಕಾರಣಕರ್ತರಾದವರಿಗೆ ದೇವಿಯ ಅನುಗ್ರಹದಿಂದ ಇನ್ನಷ್ಟು ಇಂತಹ ಕರ್ಮಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ದೇವರು ಅವಕಾಶವನ್ನು ನೀಡಲಿ ಅಂತ ದೇವರಲ್ಲಿ ಬೇಡಿಕೊಳ್ಳೋಣ. ಇಡೀ ಲೋಕಕ್ಷೇಮವನ್ನು ಬ್ರಹ್ಮಕಲಶಾಭಿಷೇಕದಿಂದ ಸಂತೃಪ್ತಳಾದಂತಹ ದುರ್ಗಾ ಪರಮೇಶ್ವರಿ ಅನುಗ್ರಹಿಸಲಿ ಅಂತ ನಾವು ಪ್ರಾರ್ಥಿಸಿಕೊಳ್ಳೋಣ. ಒಳ್ಳೆಯ ಕ್ರಿಯಾಶೀಲರಾದ ಸಾಮಾಜಿಕ ಪ್ರಜ್ಞೆಯುಳ್ಳ ಆಸ್ರಣ್ಣ ಬಂಧುಗಳು, ದೇವರ ಅಲಂಕರಣದಲ್ಲಿ ಅವರಿಗೆಷ್ಟು ಕಾಳಜಿ ಇದೆ ಅಂತ ಈ ಸನ್ನಿವೇಶದಲ್ಲಿ ಜನಸಾಮಾನ್ಯರಿಗೂ ಅರ್ಥವಾಗುತ್ತದೆ. ಆ ಹಾಕಿದಂತಹ ಸ್ವರ್ಣಾತ್ಮಕವಾದಂತಹ ಆ ಮಾಲೆ ಅದನ್ನು ಸರಿಪಡಿಸುವುದನ್ನು ನಿರ್ದೇಶಿಸಿ ಕ್ಷಣಮಾತ್ರದಲ್ಲಿ ಗರ್ಭಗೃಹದಿಂದ ಹೊರಬಂದು ಭಕ್ತರಿಗೆ ಬ್ರಹ್ಮಕಲಶಾಭಿಷೇಕದ ಸುವರ್ಣ ಕ್ಷಣಗಳನ್ನು ಅನುಭವಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟ
ಅವರ ಸಾಮಾಜಿಕ ಪ್ರಜ್ಞೆ ನಾವೆಲ್ಲ ಸ್ಮರಣೆಗೆ ಮಾಡುವಂತಹದ್ದು. ಗೋಪಾಲಕೃಷ್ಣ ಆಸ್ತ್ರಣ್ಣರು ದೇವರಿಗೆ ಬ್ರಹ್ಮಕಲಶಾಭಿಷೇಕವಾಗ್ತಾ ಇದೆ. ಲಕ್ಷ್ಮೀನಾರಾಯಣ ಆಸ್ತ್ರಣ್ಣರು, ವಾಸುದೇವ ಆಸ್ತ್ರಣ್ಣರು, ಕಟೀಲು ದೇವಳದ ಪಾರಂಪರಿಕ ತಂತ್ರಿಗಳಾದಂತಹ ಬ್ರಹ್ಮಶ್ರೀ ವೇದವ್ಯಾಸ ತಂತ್ರಿಗಳು, ಕೃಷ್ಣರಾಜ ತಂತ್ರಿಗಳು ಎಲ್ಲರೂ ಸೇರಿ ದೇವರಿಗೆ ಬ್ರಹ್ಮಕಲಶಾಭಿಷೇಕವನ್ನು ಈಗ ಪರಿಪೂರ್ಣವಾಗಿ ಸಮರ್ಪಿಸುವುದನ್ನು ನಮ್ಮ ಕಣ್ತುಂಬಿಕೊಳ್ಳುತ್ತಾ ಇದ್ದೇವೆ. ಇನ್ನು ಆ ಬ್ರಹ್ಮಕಲಶದಲ್ಲಿ ನಿಕ್ಷೇಪಿಸಿದಂತಹ ತೆಂಗಿನಕಾಯಿಯನ್ನು ಒಡೆದು ಬೇರೆ ಬೇರೆ ರೀತಿಯ ಪರಮಾನ್ನಾದಿಗಳನ್ನು ಸಮರ್ಪಿಸಿ ದೇವರಿಗೆ ಪೂಜೆಯನ್ನು ಮಾಡಿ ಷಡಧ್ವನ್ಯಾಸ ಅನ್ನುವ ಪ್ರಕ್ರಿಯೆಯನ್ನು ತಂತ್ರಿಗಳು ದೇವರಿಗೆ ಸಮರ್ಪಿಸುತ್ತಾರೆ. ಕೆಲವು ಬಾರಿ ಷಡಧ್ವನ್ಯಾಸವನ್ನು ಸಾಯಂಕಾಲ ಮಾಡುವುದೂ ಇದೆ. ಅದು ಆಯಾಯ ದೇವಳಕ್ಕೆ ಸಂಬಂಧಪಟ್ಟಂತಹ ಸಂಪ್ರದಾಯ ವ್ಯತ್ಯಾಸಗಳಲ್ಲಿ ಸೇರಿಕೊಂಡದ್ದು. ಈ ರೀತಿಯಾಗಿ ದೇವರಿಗೆ ಪ್ರಸನ್ನ ಪೂಜೆಯನ್ನು ಮಾಡಿ ಲೋಕಾನುಗ್ರಹೇತ್ವರ್ಥಂ ಸ್ಥಿರೀಭವ ಸುಖಾಯನಃ ಸಾನ್ನಿಧ್ಯಂಚ ತಥಾದೇವಿ ಪ್ರತ್ಯಹಂ ಪರಿವರ್ತಯ ಮಾಭೂ ಪ್ರಜಾ ವಿರೋಧೋಸ್ಮಿನ್ ಯಜಮಾನ ಸಮೃದ್ಧತಾಂ ಸಭೂಪಾಲಂ ತಥಾ ರಾಜ್ಯಂ ಸರ್ವೋಪದ್ರವವರ್ಜಿತಂ ಕ್ಷೇಮೇಣ ವೃದ್ಧಿಮತುಲಾಂ ಸುಖಮಕ್ಷಯ್ಯಮಶ್ರುತಾಂ ಪೂಜಾಂ ಗೃಹಾಣ ಸತತಂ ಮಾಮುದ್ಧರ ನಮೋಸ್ತುತೆ ಯಾವತ್ ಸೂರ್ಯಶ್ಚ ಚಂದ್ರಶ್ಚ ಯಾವತ್ ತಿಷ್ಠತಿ ಮೇದಿನಿ ತಾವತ್ವಯ ತ್ರಿಲೋಕೇಶಿ ಸ್ಥಾತವ್ಯಮಿಹ ಸರ್ವದಾ ಅಂತ ದೇವರನ್ನು ತಂತ್ರಿಗಳು ಎಲ್ಲ ಆಸರಣ್ಣ ಸಮೂಹದ ಜೊತೆಗೆ ಪ್ರಾರ್ಥಿಸಿ ನಮಗೆಲ್ಲರಿಗೂ ಕೃತಾರ್ಥತೆಯ ಕ್ಷಣಗಳನ್ನು ಒದಗಿಸುತ್ತಾರೆ. ಆತ್ಮೀಯ ವೀಕ್ಷಕರೇ, ಕಟೀಲಿನ ಬ್ರಹ್ಮಕಲಶೋತ್ಸವದ ವಿಶೇಷ ಮಾಹಿತಿಯನ್ನು ಪ್ರಪ್ರಥಮ ತುಳು ವಾರ್ತಾವಾಹಿನಿ ನಮ್ಮ ಕುಲ್ಲದ ಮೂಲಕ ವಿದ್ವಾನ್ ಪಂಜ ಭಾಸ್ಕರ್ ಭಟ್ ಅವರ ಮೂಲಕ ನಾವೆಲ್ಲ ಕೇಳಿಸಿಕೊಂಡಿದ್ದೇವೆ. ಉಪಕನ ನೆಲೆಯಲ್ಲಿ ನನಗೂ ಕೂಡ ಒಂದು ಭಾಗ್ಯ, ಎರಡನೆಯ ಬಾರಿ ಕಟೀಲು ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಆ ವೀಕ್ಷಕ ವಿವರಣೆಯನ್ನು ಪಂಜ ಭಾಸ್ಕರ್ ಭಟ್ ಅವರಿಂದ ಪಡೆಯುವಂತಹ ಭಾಗ್ಯ ನನಗೆ ದೊರಕಿದೆ. ನಿನ್ನೆ ಕ್ಷೇತ್ರದ ತಂತ್ರಿಗಳಾದಂತಹ ಶಿಬರೂರು ವೇದವ್ಯಾಸ ತಂತ್ರಿಗಳಲ್ಲಿ ನಾವು ಮಾಹಿತಿಯನ್ನು ಪಡೆಯುವಾಗ ಅವರು ಕೂಡ ಹೇಳಿದ್ದಾರೆ, ಪಂಜ ಭಾಸ್ಕರ್ ಭಟ್ ಕಳೆದ ಬ್ರಹ್ಮಕಲಶದಲ್ಲಿ ಹೇಗೆ ನಿಮಗೆ ವಿವರಣೆಗಳನ್ನು ನೀಡಿದ್ದಾರೋ ಅವರಿಗೆ ಬೇರೆ ಯಾವುದೇ ಹೊಣೆಗಾರಿಕೆಯನ್ನು ನಾವು ಕೊಟ್ಟಿಲ್ಲ. ಅವರು ನಿಮ್ಮ ಜೊತೆಗೆ ನೀವು ಲಕ್ಷಾಂತರ ಭಕ್ತರಿಗೆ ಕಟೀಲಿನ ಬ್ರಹ್ಮಕಲಶೋತ್ಸವದ ಬಗ್ಗೆ ವಿಶೇಷ ಮಾಹಿತಿಯನ್ನು ವಾಹಿನಿಯ ಮೂಲಕ ಕೊಡಿ ಎನ್ನುವಂತಹ ಸೂಚನೆಯನ್ನು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಬಹಳ ಸೊಗಸಾಗಿ ಪಂಜ ಭಾಸ್ಕರ್ ಭಟ್ ಅವರು ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಕಳೆದ 22ನೇ ತಾರೀಕಿನಿಂದ ನಿರಂತರವಾಗಿ ಸಭಾ ಕಾರ್ಯಕ್ರಮದ ನಂತರ 15 ನಿಮಿಷ ವಿಶೇಷ ಮಾಹಿತಿಯನ್ನು ಪಂಜ ಭಾಸ್ಕರ್ ಭಟ್ ಅವರು ನಮಗೆ ಕಾರ್ಯಕ್ರಮದ ಬಗ್ಗೆ ಕೊಡ್ತಾ ಇದ್ರು. ಇನ್ನು ಇವತ್ತು ಬ್ರಹ್ಮಕಲಶ, ಈಗ ಬ್ರಹ್ಮಕಲಶಾಭಿಷೇಕ ಆಯಿತು. ಮುಂದೆ ದೇವಳದ ಆ ಗರ್ಭಗುಡಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು, ಅದಾದ ನಂತರದ ಅನ್ನದಾನಾದಿ ಕಾರ್ಯಕ್ರಮಗಳ ವಿವರಣೆಯನ್ನು ನಾವು ಪಂಜ ಭಾಸ್ಕರ್ ಭಟ್ ಅವರಿಂದ ಕೇಳ್ತಾ ಇದ್ದೇವೆ. ನವನೀತ ಶೆಟ್ರೆ, ನಿಮಗೂ ನಮಗೂ ಯಾವುದೋ ಕಾರಣದ ಜನ್ಮಾಂತರಿಯ ಸಂಬಂಧ. ನಮ್ಮ ಈ ಸಂಬಂಧ ಏನಿದೆ ಅದು ಅಕಾರಣ ಸಂಬಂಧ. ಕಾರಣವಿದ್ದ ಸಂಬಂಧವಾದರೆ ಮಾತ್ರ ಅದು ಕಳಚಿಕೊಳ್ಳುತ್ತದೆ. ಅಕಾರಣವಾದ ಸಂಬಂಧ ಎಂದಿಗೂ ಕಳಚಿಕೊಳ್ಳುವುದಿಲ್ಲ. ತಂತ್ರಿಗಳು ದೇವರಲ್ಲಿ ಪ್ರಾರ್ಥಿಸಿದ ಮೇಲೆ ಎಲ್ಲರೂ ಸೇರಿ ದೇವರ ನಿತ್ಯ ನೈಮಿತ್ತಿಕ ವಿಧಿವಿಧಾನಗಳಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಅದನ್ನು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸಿ ಆ ವ್ಯತ್ಯಾಸಗಳನ್ನು ನಾವು ಜಾರಿಗೊಳಿಸಬೇಕು. ಆ ವ್ಯತ್ಯಾಸಗಳನ್ನು ಆಚರಿಸಿಕೊಳ್ಳಬೇಕು. ಯಾವುದೇ ದೇವಸ್ಥಾನದ ನೀತಿ ನಿಯಮಗಳು ವ್ಯತ್ಯಾಸವಾಗುವುದಿದ್ದರೆ, ವ್ಯತ್ಯಾಸಪಡಿಸುವುದಿದ್ದರೆ, ಅದರಿಂದ ನಮಗೆ ಅನುಕೂಲವಾಗುವುದಿದ್ದರೆ, ಶಾಸ್ತ್ರಕ್ಕೆ ವಿರೋಧವಾಗದಿದ್ದರೆ ಅದನ್ನು ಈ ಸಂದರ್ಭದಲ್ಲಿ ಅಳವಡಿಸಿಕೊಂಡು ನಾವು ಮುಂದುವರಿಯುತ್ತೇವೆ ಅಂತ ದೇವರಲ್ಲಿ ಮನಪೂರ್ವಕವಾಗಿ ಪ್ರಾರ್ಥಿಸಬೇಕು. ದೇವಸ್ಥಾನದ ಸಂವಿಧಾನ ತಿದ್ದುಪಡಿಗೆ ಅವಕಾಶ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಮಾತ್ರ. ಅಥ ಪ್ರತಿಷ್ಠಾ ಸ್ನಪನಾದ್ಯನಂತರಂ ಸಮಾಚರೇತ್ ಸರ್ವ ಸುಪರ್ವಸೂತ್ಸವ ಅಂತ ತಂತ್ರಶಾಸ್ತ್ರ ಹೇಳುತ್ತದೆ. ಆಮೇಲೆ ಇನ್ನು ದೇವರಿಗೆ ಇವತ್ತಿನ ದಿವಸದಲ್ಲಿ ಅಭಿಷೇಕವಿಲ್ಲ. ದೇವರಿಗೆ ಇನ್ನು
ಇವತ್ತಿನ ದಿವಸ ಬೇರೆ ಯಾವುದೇ ಅಭಿಷೇಕಗಳಿಲ್ಲ. ಬ್ರಹ್ಮಕಲಶ ಅಭಿಷೇಕ ಆದರೆ ಅದೇ ಅಂತಿಮ. ಇನ್ನು ದೇವಳದ ಒಳಭಾಗವನ್ನು ಸ್ವಚ್ಛಗೊಳಿಸಿ ದೇವಳದ ಆ ಪಾರಂಪರಿಕವಾದ ಅಲಂಕಾರ ವಸ್ತುಗಳನ್ನು ಅಳವಡಿಸಿ ದೇವರಿಗೆ ಅಲಂಕಾರವನ್ನು ಮಾಡಿ ಆಮೇಲೆ ದೇವರಿಗೆ ಮಹಾಪೂಜೆಯನ್ನು ಮಾಡಿ ಅನ್ನದಾನಕ್ಕೆ ಸಂಕಲ್ಪಿಸಿದಂತಹ ಭಕ್ತರಿಗೆ ಅನ್ನದಾನವನ್ನು ಸರಿಯಾದ ರೀತಿಯಲ್ಲಿ ವಿತರಣೆಗೊಳಿಸುವುದಕ್ಕೆ ಪಲ್ಲಪೂಜಾದಿಗಳನ್ನು ನಡೆಸಿ ಆಮೇಲೆ ಸರ್ವರಿಗೂ ದೇವರ ಅನ್ನಪ್ರಸಾದದ ಪ್ರಾಪ್ತಿಯಾಗುವಂತೆ ಸರ್ವರಿಗೂ ಬ್ರಹ್ಮಕಲಶರ ಪುಣ್ಯಪ್ರಸಾದವನ್ನು ಹಂಚಿ ಇನ್ನು ಮುಂದೆ ಎಲ್ಲರೂ ಕೃತಾರ್ಥರಾಗ್ತಾರೆ. ಸಾಯಂಕಾಲ ದೇವರಿಗೆ ಬಲಿಹೊರಟು ರಥೋತ್ಸವವಿದೆ. ಎಲ್ಲ ರೀತಿಯ ಧರ್ಮಕರ್ಮಗಳಿಗೂ ಕೂಡ ಒಂದು ರೀತಿಯದ್ದಾದಂತಹ ಮಂಗಲಮಯವಾದಂತಹ ಒಂದು ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ. ಬಂಧುಗಳೇ, ಪಲ್ಲ ಪೂಜೆಯ ನಂತರ ಮಹಾ ಅನ್ನ ಸಂತರ್ಪಣೆ. ಆ ಪಲ್ಲ ಪೂಜೆ ಅದರ ಬಗ್ಗೆ ಒಂದೆರಡು ಮಾತು. ಗರ್ಭಗೃಹದಲ್ಲಿ ಸನ್ನಿಹಿತಳಾಗಿ ಆ ಲಿಂಗ ಮಧ್ಯದಲ್ಲಿ ಪೂಜಾದಿಗಳನ್ನು ಸ್ವೀಕರಿಸಿಕೊಳ್ಳುವ ದೇವರ ಭಕ್ತರ ಮನಸ್ಸಿನಲ್ಲೂ ಆಕೆ ಇಂದು ನೆಲೆಸಿರುತ್ತಾಳೆ. ಹೋಮ, ಶಾಂತಿ, ಯಜ್ಞ, ಯಾಗ, ಪೂಜೆ, ಅರ್ಚನೆಗಳಿಂದ ಗರ್ಭಗೃಹದಲ್ಲಿ ಸನ್ನಿಹಿತಳಾದಂತಹ ದೇವಿಯನ್ನು ಸಂತೃಪ್ತಿಪಡಿಸಿದರೆ ಭಕ್ತರ ಮನಸ್ಸಿನಲ್ಲಿ ಸನ್ನಿಹಿತಳಾದಂತಹ ದೇವಿಗೆ ದೇವಿಯ ಅನ್ನಪ್ರಸಾದವನ್ನು ಉಣಬಡಿಸಿ ಅವರು ಹೊಟ್ಟೆ ತುಂಬ ಅದನ್ನು ಸ್ವೀಕರಿಸಿ ಶರೀರದಲ್ಲಿ ರೋಗ ನಿರೋಧ ಶಕ್ತಿಯನ್ನು ಪರಿಹರಿಸಿಕೊಂಡು ಜೀವನದಲ್ಲಿ ಬರತಕ್ಕಂತಹ ದಾರಿದ್ರ್ಯಾದಿಗಳನ್ನು ಎದುರಿಸುವ ಸಾಮರ್ಥ್ಯ, ಮಾನಸಿಕವಾದ ಧೈರ್ಯ ಪ್ರಾಪ್ತಿಯಾಗುವುದಕ್ಕೆ ಅನ್ನಪ್ರಸಾದ ಒಂದು ಬಹಳ ದೊಡ್ಡ ಸಾಧನೆ. ಅಲ್ಲಿ ಅನ್ನ ಅನ್ನೋದು ಕೇವಲ ಹಸಿವನ್ನು ನೀಗಿಸುವ ಒಂದು ವಸ್ತುವಲ್ಲ, ಅದು ಭಾವನಾತ್ಮಕವಾಗಿ ಅಮೃತಮಯವಾದಂತಹ ದೇವರ ಪ್ರಸಾದ. ಅದರ ಕಣಕಣಗಳಲ್ಲೂ ಆ ದೇವಿ ವ್ಯಾಪಿಸಿಕೊಂಡಿರ್ತಾಳೆ. ಇವತ್ತಿನ ದಿವಸದಲ್ಲಿ ಆ ಪಲ್ಲ ಪೂಜೆಯಲ್ಲಿ, ಪಲ್ಲದಲ್ಲಿ, ಅನ್ನದ ರಾಶಿಯಲ್ಲಿ, ಇನ್ನಿತರ ಭಕ್ಷ್ಯ ಭೋಜ್ಯಗಳಲ್ಲಿ ಎಲ್ಲದರಲ್ಲೂ ಕೂಡ ದೇವಿ ತತ್ವವನ್ನು ಸಂಕಲ್ಪಿಸಿ ಅದನ್ನು ದೇವರಿಗೆ ನಿವೇದಿಸಿ ಮತ್ತೆ ಅಕ್ಷಯದ ಸಂಕೇತವೆನಿಸಿದಂತಹ ದೇವರ ಸನ್ನಿಧಾನ ಇರುವಂತಹ ಅಕ್ಷಯ ಪಾತ್ರೆಯನ್ನು, ಅದಕ್ಕೆ ಅಕ್ಷಯ ಪಾತ್ರೆ ಅಂತಲೇ ಹೆಸರು, ಅದನ್ನು ಗೋವಿಂದನಾಮ ಸಂಕೀರ್ತನೆಯೊಂದಿಗೆ ಆ ಪಲ್ಲಕ್ಕೆ ಸರಿಯಾದ ರೀತಿಯಲ್ಲಿ ಸಂಯೋಜಿಸಿದ ಮೇಲೆ ಅನ್ನದಾನ ಪ್ರಾರಂಭವಾಗ್ತದೆ. ಸಟ್ಟುಗ ಅದನ್ನು ಅಕ್ಷಯ ಪಾತ್ರೆ ಅಂತ ಹೇಳು. ಸಟ್ಟುಗವೇ ಆದರೂ ವ್ಯವಹಾರದಲ್ಲಿ ಅಕ್ಷಯ ಪಾತ್ರೆ ಅಂತ ಒಂದು ಹೇಳು. ಅದರಲ್ಲಿ ಬಂಗಾರದ ಸಟ್ಟುಗವನ್ನು ಸಿದ್ಧಪಡಿಸಿದ್ದಾರೆ. ಆ ಬಂಗಾರದ ಸಟ್ಟುಗವನ್ನು ಅಕ್ಷಯ ಪಾತ್ರೆಗೆ ಸಂಯೋಜಿಸುವ ಮೂಲಕ ಗೋವಿಂದನಾಮ ಸಂಕೀರ್ತನೆಯೊಂದಿಗೆ ಆ ಒಂದು ರಚಿಸಲ್ಪಟ್ಟಂತಹ ಪಾಕಾದಿಗಳು, ಖಾದ್ಯಗಳು, ಲೇಹ್ಯ ಚೋಖ್ಯಾದಿಗಳು, ಭಕ್ಷ್ಯ ಭೋಜ್ಯಾದಿಗಳು ಅಕ್ಷಯ್ಯವಾಗಿ ಎಲ್ಲ ರೀತಿಯಿಂದ ದೇವಸ್ಥಾನದ ಕೀರ್ತಿಗೆ ಯಾವುದೇ ಕೊರತೆ ಬಾರದಂತೆ, ಭಕ್ತರ ಮನಸೋಭೀಷ್ಟ ಪೂರ್ಣತೆಗೆ ಯಾವುದೇ ಕ್ಷಯವಾಗದಂತೆ ಆಕೆ ಅನುಗ್ರಹಿಸುತ್ತಾಳೆ. ಅಂತಹ ಒಂದು ಪಲ್ಲಪೂಜಾ ಪೂರ್ವಕವಾದ ಮಹಾಪೂಜೆ ಆಗಬೇಕು. ಆಮೇಲೆ ಪಲ್ಲಪೂಜೆ, ಆಮೇಲೆ ಅನ್ನಪ್ರಸಾದದ ವಿತರಣೆ. ಇದು ಸಾಯಂಕಾಲದವರೆಗೂ ಅವ್ಯಾಹತವಾಗಿ ಇಲ್ಲಿ ನಡೆಸಲ್ಪಡುತ್ತದೆ. ಈ ಅನ್ನಪ್ರಸಾದ ಸ್ವೀಕರಣೆಯಿಂದ ಕೇವಲ ಹಸಿವು ಮಾತ್ರ ಇಂಗುವುದಲ್ಲ, ಜ್ಞಾನ ತೃಷೆ, ದೈಹಿಕವಾದಂತಹ ಆರೋಗ್ಯ ಕುರಿತಾದ ತೃಷೆ, ಆರ್ಥಿಕವಾದಂತಹ ಸಾಂಪತ್ತಿಕವಾದ ತೃಷೆ ಸರ್ವವನ್ನು ಆಕೆ ಪರಿಹರಿಸಿ ಅನುಗ್ರಹಿಸುತ್ತಾರೆ. ಅಂತಹ ವಿಶೇಷತೆ ಇಲ್ಲಿದೆ. ಕಟೀಲಿನಲ್ಲಿ 2ಕ್ಕೆ ಭಾರಿ ಮಹತ್ವ ಇದೆ: ಆಟ, ಊಟ. ಇಲ್ಲಿ ದೇವರಿಗೆ ಯಕ್ಷಗಾನವೆಷ್ಟು ಪ್ರಿಯವೋ ಅಷ್ಟೇ ಬಂದ ಭಕ್ತರು ಇಲ್ಲಿ ಊಟ ಮಾಡಿ ಹೋಗಬೇಕು. ಇದು ತಲೆತಲಾಂತರಗಳಿಂದ ಬಂದಂತಹ ಸಂಪ್ರದಾಯ. ತಲೆತಲಾಂತರಗಳಿಂದಲೂ ಇಲ್ಲಿ ಅನ್ನದಾನ ನಡೆದಂತಹ ಇತಿಹಾಸವಿದೆ. ಇನ್ನು ಕಟೀಲು ದೇವಳದ ಆ ಬ್ರಹ್ಮಕಲಶ ಪುಣ್ಯೋತ್ಸವದ ಮಹಾಮಂಗಳಾರತಿ, ಅದನ್ನೆಲ್ಲ ಭಕ್ತರು ಕಣ್ತುಂಬಿಕೊಂಡು ಎಲ್ಲ ಭಕ್ತರೂ ಕೂಡ ಆ ಕ್ಷಣದಿಂದ ಜೀವನದಲ್ಲಿ ಧನ್ಯರಾಗಿ ಆ ಮೂಲಕವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಸುಕ್ಷಣಗಳು ನಮ್ಮ ಕುಡ್ಲ ವಾಹಿನಿಯ ಮೂಲಕವಾಗಿ ಕರ್ಕೇರ ಸಹೋದರರ
ಸಂಘಟನೆಯ ಪ್ರತೀಕವಾಗಿ, ನುರಿತ ತಂತ್ರಜ್ಞರ ವಿಶೇಷವಾದಂತಹ ಸಾಧನೆಯ ರೂಪವಾಗಿ ಈ ಬ್ರಹ್ಮಕಲಶ ಪುಣ್ಯೋತ್ಸವವನ್ನು ಭಕ್ತರು ಮೈದುಂಬಿಕೊಳ್ಳುವುದಕ್ಕೆ ನವನೀತ ಶೆಟ್ಟರ ಮೂಲಕ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯದಲ್ಲಿ ಪುಷ್ಪದ ಸಂಸರ್ಗದಿಂದ ಹಗ್ಗವೂ ದೇವರ ಶಿರಸ್ಸನ್ನೇರುವಂತೆ ನಮಗೂ ಒಂದು ಅವಕಾಶವಾಗಿದೆ. ಎಲ್ಲರಿಗೂ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇವೆ. ಈ ಪ್ರಕ್ರಿಯೆಯಿಂದ ತಮಗೆಲ್ಲ ಆನಂದವಾಗಿದ್ದರೆ ಆ ಆನಂದ ನಮ್ಮನ್ನು ರಕ್ಷಿಸುತ್ತದೆ ಅನ್ನುವ ಸದ್ಭಾವನೆಯೊಂದಿಗೆ ಈ ಎಲ್ಲ ಒಂದು ಪ್ರಸರಣ ಕಾರ್ಯಕ್ರಮವನ್ನು ತಮ್ಮೆಲ್ಲರ ವೀಕ್ಷಕರ ಹೃದಯದಲ್ಲಿ ಸನ್ನಿಹಿತಳಾದ ದೇವಿಗೆ ಅರ್ಪಿಸಿ ಕೃತಾರ್ಥರಾಗುತ್ತಿದ್ದೇವೆ. ಗುಣವಂತರ ಸಂಸರ್ಗದಿಂದ ಸಾಮಾನ್ಯನು ವಿಶೇಷತೆಯನ್ನು ಪಡೆಯುತ್ತಾನೆ ಎನ್ನುವುದಕ್ಕೆ ಪೂಜ್ಯ ಪಂಜ ಭಾಸ್ಕರ್ ಭಟ್ ಅವರ ಸಾಹಚರ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ನೇರ ಪ್ರಸಾರದ ನಿರೂಪಣೆಯಲ್ಲಿ ನಮಗೂ ಕೂಡ ಒಂದು ಅಳಿಲ ಸೇವೆ ಮಾಡುವಂತಹ ಒಂದು ಯೋಗ ಭಾಗ್ಯ ವೃದ್ಧಿಸಿದೆ. ಗುರುಗಳಾದಂತಹ ವಿದ್ವಾನ್ ಪಂಜ ಭಾಸ್ಕರ್ ಭಟ್ ಅವರಿಗೆ ನಮ್ಮ ಕುಡ್ಲ ವತಿಯಿಂದ ಹಾಗೂ ವೈಯಕ್ತಿಕ ನೆಲೆಯಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಮಹಾಮಾತೆ ಕಟೀಲಿನ ಭ್ರಮರಾಂಬಿಕೆಯ ಬ್ರಹ್ಮಕಲಶೋತ್ಸವದಿಂದ ಸಂಪ್ರೀತೆಯಾದಂತಹ ಆ ಮಹಾತಾಯಿಯ ಕಟೀಲ್ದಪ್ಪೆ ಉಳ್ಳಾಲ್ದಿಯ ಆ ದಿವ್ಯ ಭವ್ಯ ಸ್ವರೂಪಕ್ಕೆ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಳೆದ ಬ್ರಹ್ಮಕಲಶೋತ್ಸವದಲ್ಲಿ ವೀಕ್ಷಕ ವಿವರಣೆಯನ್ನು ಕೊಟ್ಟ ಪುಣ್ಯದ ಫಲವೋ ಎನ್ನುವ ಹಾಗೆ ನಾನು ಕುದುರುದ ಸಿರಿ ಕಟೀಲ್ದಪ್ಪೆ ಉಳ್ಳಾಲ್ದಿ ನಾಟಕವನ್ನು ಬರೆಯುವ ಹಾಗಾಯಿತು. ಅದು ದೇವರ ಸತ್ಪ್ರೇರಣೆ. ಅದಕ್ಕೆ ಪೂರ್ಣಾನುಗ್ರಹ ಇದೆ ಎನ್ನುವುದಕ್ಕೆ ಒಂದು ನಿದರ್ಶನ. ಅದರ ಪ್ರಥಮ ಪ್ರದರ್ಶನಕ್ಕೆ ಲಕ್ಷ್ಮೀನಾರಾಯಣಾಶ್ರಮರು ಬಂದಿದ್ದರು. ಮುಂದಿನ 50ನೇ 100ನೇ ಪ್ರದರ್ಶನಕ್ಕೂ ನಮ್ಮ ಎಲ್ಲ ಆಶ್ರಮ ಬಂಧುಗಳು ಅದರಲ್ಲಿ ಪಾಲ್ಗೊಂಡಿದ್ದರು. ಈಗ 280ಕ್ಕೂ ಹೆಚ್ಚಿನ ಪ್ರದರ್ಶನಗಳನ್ನು ದೇಶ ವಿದೇಶಗಳಲ್ಲಿ ಕಂಡಿದೆ. ಕಟೀಲ್ದಪ್ಪೆ ಉಳ್ಳಾಲ್ದಿ ನಾಟಕ ಕಿಶೋರ್ ಡಿ ಶೆಟ್ಟಿಯವರ ನೇತೃತ್ವದ ಶ್ರೀಲಲಿತೆ ತಂಡ ಆ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದೆ. ಆ ಕಟೀಲ್ದಪ್ಪೆ ನಾಟಕ ರಚನೆಗೆ ಪೂರಕವಾದಂತಹ ಅಂಶಗಳು ನಮಗೆ ಪಂಜ ಭಾಸ್ಕರ್ ಭಟ್ರಂತಹ ವಿದ್ವಾಂಸರ ಸಾಹಚರ್ಯದಿಂದ ಲಭ್ಯವಾಗಿದೆ. ಈಗ ಕಟೀಲಂಬೆಯ ಬ್ರಹ್ಮಕಲಶೋತ್ಸವದ ಸೊಗಸಾದ ವಿವರಣೆಯನ್ನು ನಾವು ಪಂಜ ಭಾಸ್ಕರ್ ಭಟ್ ಅವರಿಂದ ಕೇಳಿದ್ದೇವೆ. ನಾಡಿದ್ದು ಶನಿವಾರ ನಾಗಮಂಡಲ ಸೇವೆ ಕಟೀಲು ಕುದ್ರಲ್ಲಿ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಡೆಯುವಂತಹ ನಾಗಮಂಡಲಕ್ಕೆ ತನ್ನದೇ ಆದಂತಹ ಒಂದು ಪರಂಪರೆ ಇದೆ, ವೈಶಿಷ್ಟ್ಯತೆ ಇದೆ. ಆ ನಾಗಮಂಡಲದ ಬಗ್ಗೆಯೂ ಕೂಡ ನಮಗೆ ಮಾಹಿತಿಯನ್ನು ಪೂಜ್ಯ ಪಂಜ ಭಾಸ್ಕರ್ ಭಟ್ ಅವರಿಂದ ನಿರೀಕ್ಷೆ ಮಾಡ್ತಾ ಇದ್ದೇವೆ. ನಿಮ್ಮ ಅಭಿಮಾನಕ್ಕೆ ಕೃತಜ್ಞತೆಗಳು. ಇದು ಕೇವಲ ವೀಕ್ಷಕ ವಿವರಣೆ ಅಂತ ನಾವು ತಿಳಿದುಕೊಳ್ಳುವುದಿಲ್ಲ. ಇದು ದೇವರ ಸೇವೆ ಮಾಡುವ ಒಂದು ಸದವಕಾಶ, ನಿಮ್ಮಂತಹ ಆತ್ಮೀಯರ ಒಂದು ಪ್ರೋತ್ಸಾಹ. ದೇವರು ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೇನೆ. ದೇವರು ನಿಮ್ಮಿಂದ ಇನ್ನಷ್ಟು ಕೃತಿಗಳನ್ನು ಸಮಾಜಕ್ಕೆ ಪರಿಚಯಿಸ್ತಾ ಆ ಕೃತಿಗಳು ಜನಪ್ರಿಯವಾಗುತ್ತಾ ತನ್ಮೂಲಕ ವಾಗ್ದೇವಿ ಸ್ವರೂಪೆಯಾದ ಕಟೀಲು ದೇವರ ಸೇವೆ ಮಾಡುವ ಅರ್ಹತೆ ನಿಮಗೆ ನಿರಂತರವಾಗಿ ಪ್ರಾಪ್ತಿಯಾಗಲಿ ಅಂತ ದೇವರಲ್ಲಿ ಈ ಪ್ರಸನ್ನ ಕಾಲದಲ್ಲಿ ಪ್ರಾರ್ಥಿಸ್ತಾ ವಿರಮಿಸುತ್ತೇನೆ. ನಮಸ್ಕಾರ, ಧನ್ಯವಾದಗಳು.
आंख तेरे उधर ಏನ್ ಗುರು, ಏನ್ ವಿಷಯ? ಏನಿಲ್ಲ ಕಣ್ರು, ಹೀಗೆ ಮೊಬೈಲ್ ನಲ್ಲಿ ಟ್ರಾನ್ಸಾಕ್ಷನ್ಸ್ ನೋಡ್ತಾ ಇದ್ದೆ. ಅದೇನ್ ದೊಡ್ಡ ವಿಷಯ ಬಿಡು, ಎಂ ಪಾಸ್ಬುಕ್ ಎಲ್ಲರ ಹತ್ರನೂ ಇರುತ್ತೆ. ಹೌದಾ? ಹಾಗಾದ್ರೆ ನಿಮ್ಮ ಎಂ ಪಾಸ್ಬುಕ್ ನಲ್ಲಿ ಮಂತ್ಲಿ ಖರ್ಚು, ಬ್ಯಾಲೆನ್ಸ್ ಟ್ರ್ಯಾಕಿಂಗ್ ಮತ್ತು ಪೈ ಚಾರ್ಟ್ ಇದೆಯಾ? ಇಲ್ಲ. ನನ್ನ ಎಂ ಪಾಸ್ಬುಕ್ ನಲ್ಲಿ ತುಂಬಾ ಫೆಸಿಲಿಟೀಸ್ ಇದೆ. ಹೌದಾ? ಅದ್ಯಾವ ಬ್ಯಾಂಕ್? ಕರ್ನಾಟಕ ಬ್ಯಾಂಕ್, ಆಫ್ ಕೋರ್ಸ್. ಕೇಳಿ ನನ್ನ ಹೈಟೆಕ್ ಫ್ರೆಂಡ್ಸ್, ಸ್ಮಾರ್ಟ್ ಆಗಿರಿ, ಆಪ್ ಡೌನ್ಲೋಡ್ ಮಾಡಿ. KBL ಎಂ ಪಾಸ್ಬುಕ್, ಎಲ್ಲಕ್ಕಿಂತ ಉತ್ಕೃಷ್ಟವಾದದ್ದು. ಕರ್ನಾಟಕ ಬ್ಯಾಂಕ್.
We look forward to welcome you to our newly opened Ganga Sagar, a boutique hotel, lodging and boarding featuring luxurious AC, non-AC rooms and suites. Located at 6.5 kilometers from Mangalore International Airport, 10.5 kilometers from Katil Temple. We do have luxurious room amenities with reasonable price. Additional opening discount of 10% offered on all AC and non-AC rooms till March 31st, 2020. Complimentary buffet breakfast included in room rate. We also serve delicious food at Deepa Family Restaurant, serving South Indian, North Indian, Tandoori and Chinese cuisine. We are open at 11 a.m. to 11 p.m.